ಕಥೆಯಲ್ಲ, ಮುಗಿಸಿದ ಕತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಎಸ್ ವೀಕ್ಷಕರೇ, ಸಂಪೂರ್ಣ ಕರಾವಳಿ ಅನ್ನುವಂತಹದ್ದು ಹೊತ್ತಿ ಉರಿತಾ ಇದೆ. ಕುಮಟಾದಲ್ಲಿ ಕೋಮುದ್ವೇಷ ಅನ್ನೋದು ಎಲ್ಲೆ ಮೀರಿ ತನ್ನ ಆಧಿಪತ್ಯವನ್ನ ಸಾಧಿಸಿದೆ. ಬಹುತೇಕ ಒಬ್ಬ ಅಮಾಯಕ ಹುಡುಗ ಪರೇಶ್ ಮೇಸ್ತಾ ಅದಕ್ಕೆ ಬಲಿಯಾಗಿದ್ದಾನೆ. ಅನುಮಾನಾಸ್ಪದ ಸಾವಿನ ಸುತ್ತ ಸ್ಪಂದನ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ ನಲ್ಲಿ ಒಂದಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿರುವಂತಹದ್ದು. ಖುದ್ದು ಕುಮಟಾದ ಶಾಸಕಿಯಾಗಿರ್ತಕ್ಕಂತಹ ಶಾರದಾ ಶೆಟ್ಟಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಸರಿಸುಮಾರು 7:15 ಸ್ಪಂದನ ವಾಹಿನಿ ಹೊನ್ನಾವರದಿಂದ ಕುಮಟಾದವರೆಗೆ ಸಾಗಿ ಸಂಪೂರ್ಣ ಊರು ಹೇಗಿದೆ, ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ, ಪರಮೇಶ್ ಮೇಸ್ತಾನ ತಂದೆ ಏನು ಹೇಳ್ತಾರೆ ಅನ್ನುವಂತಹ ವಿಚಾರಗಳನ್ನ ಕೂಡ ದಾಖಲಿಸಿಕೊಂಡಿದೆ. ಒಂದಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆಗಳು ಈ ಸಾವಿನ ಸುತ್ತ ಎದ್ದಿರುವಂತಹದ್ದು. ಒಬ್ಬ ಅಮಾಯಕ ಹುಡುಗನನ್ನ ಬಲಿ ತೆಗೆದುಕೊಂಡಂತಹ ರೀತಿ ನಿಜಕ್ಕೂ ಕೂಡ ದಾರುಣವಾಗಿದೆ. ಸೊ ಇದಕ್ಕೆ ಉತ್ತರಿಸಬೇಕಾದವರು ಯಾರು ಅನ್ನುವಂತಹ ಪ್ರಶ್ನೆ ಈಗ ನಮ್ಮನ್ನ ಕಾಡ್ತಾ ಇದೆ. ಅದಕ್ಕಾಗಿ ನಾವು ಸರ್ಕಾರವನ್ನ ಕೂಡ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇವತ್ತಿದ್ದೇವೆ. ಎಲ್ಲ ಒಂದು ಕಡೆ ಈ ಸಾವು ಕೇವಲ ಸಹಜ ಸಾವಲ್ಲ, ಅಥವಾ ಕೆರೆಯಲ್ಲಿ ಬಿದ್ದು ಸಾಯುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಪರೇಶ್ ಮೇಸ್ತನಿಗೆ ಇರಲಿಲ್ಲ ಅನ್ನುವಂತಹ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಕಾಡ್ತಾ ಇರುವಂತದ್ದು. ಇದಕ್ಕೆ ಉತ್ತರವನ್ನ ಕೊಡಬೇಕಾದವರು ಬಹಳ ಮಂದಿ ಇದ್ದಾರೆ. ಅವರೆಲ್ಲರನ್ನ ಕೂಡ ಸಂಪರ್ಕಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸೊ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವುದಕ್ಕೂ ಮುನ್ನ ಅಲ್ಲಿರುವಂತಹ ಸಹಜ ಸ್ಥಿತಿ ಹೇಗಿದೆ, ನಿಜವಾಗ್ಲೂ ಶೆಟ್ಟಿ ಕೆರೆ ಎಷ್ಟು ದೊಡ್ಡದಿದೆ, ನಿಜವಾಗ್ಲೂ ಶೆಟ್ಟಿ ಕೆರೆಯಲ್ಲಿ ಮುಳುಗಿ ಸತ್ರ 2 ದಿನಗಳ ಕಾಲ ಒಂದು ಹೆಣ ಮೇಲೆ ಬರೋದಕ್ಕೆ ಬೇಕಾ ಅನ್ನುವಂತಹ ಪ್ರಶ್ನೆಗಳು ನಮ್ಮ ನಡುವೆ ಇದೆ. ಸೊ ಆ ವಿಚಾರದಲ್ಲಿ ಒಂದಷ್ಟು ಮಂದಿ ಬಹಳಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನ್ ಹೇಳ್ತಾರೆ, ಪರೇಶ್ ಮೇಸ್ತನ ತಂದೆ ಖುದ್ದಾಗಿ ಏನ್ ಹೇಳ್ತಾರೆ, ಶವದ ವಿಚಾರವಾಗಿ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳು ಕಂಡ ವಿಚಾರ ಏನು, ಮತ್ತು ಮರಣೋತ್ತರ ಪರೀಕ್ಷೆ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂತ ಪ್ರಶ್ನೆ ಕೂಡ ನಮ್ಮನ್ನ ಕಾಡ್ತಾ ಇದೆ. ಬಹಳ ಮಂದಿ ಈ ವಿಚಾರದಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದಷ್ಟು ತಪ್ಪುಗಳಿದೆ, ಮರಣೋತ್ತರ ಪರೀಕ್ಷೆ ಅನುಮಾನದಾಯಕವಾಗಿದೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಸೊ ಈ ವಿಚಾರವಾಗಿ ಸಂಪೂರ್ಣ ಶಿರಸಿ ಇವತ್ತು ಬಂದ್ ಆಗಿದೆ. ಒಂದಷ್ಟು ವಾಹನಗಳಿಗೆ ಬೆಂಕಿ ಕೊಡಲಾಗಿದೆ. ನಿನ್ನೆಷ್ಟೇ ಐಜಿಪಿ ಅವರ ಜೀಪಿಗೆ ಕೂಡ ಬೆಂಕಿ ಕೊಡಲಾಗಿರುವಂತದ್ದು. ಈಗ ಜೀಪ್ ಎಲ್ಲಿದೆ, ಆ ಜೀಪ್ ನ ಪರಿಸ್ಥಿತಿ ಹೇಗಿದೆ, ಎಲ್ಲ ವಿಜುವಲ್ಸ್ ಗಳು ಸ್ಪಂದನ ವಾಹಿನಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹದ್ದು. ಕುಮಟಾದಿಂದ ಹೊನ್ನಾವರದವರೆಗೆ ಇಂಚಿಂಚು ಬಿಡದೆ ಸ್ಪಂದನ ವಾಹಿನಿ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ ನಲ್ಲಿ ಬಯಲಾದ ಒಂದಷ್ಟು ಅನುಮಾನಗಳು ಇದೀಗ ಜನರ ಮುಂದೆ ಇರೋದಕ್ಕೆ ನಾವು ಕಾತರಿಸ್ತಾ ಇದ್ದಾವೆ. ಬಹುಶಃ ಈ ಪ್ರಶ್ನೆಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ಉತ್ತರವನ್ನ ಕೊಡಬೇಕು. ಇಲ್ಲಿ ಕಾಂಗ್ರೆಸ್, ಬಿಜೆಪಿಯೋ, ಜೆಡಿಎಸ್ ಅನ್ನುವಂಥದ್ದು ಪ್ರಶ್ನೆ ಅಲ್ಲ, ಆದ್ರೆ ಅದೆಲ್ಲದರಿಂದ ಹೊರತಾಗಿ ಒಂದಷ್ಟು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿರುವಂತಹದ್ದು. ಎಸ್, ಬರೀ ಈಗ ನಮ್ಮ ಜೊತೆ ಕುಮಟಾದ ಶಾಸಕಿ ಶಾರದಾ ಶೆಟ್ಟಿ ಅವರು ನೇರವಾದ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ಮೇಡಮ್, ನೀವು ಸ್ಪಂದನ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದೀರಾ. ಮೇಡಮ್, ಒಂದಷ್ಟು ಪ್ರಶ್ನೆಗಳಿದೆ ನಮ್ಮಲ್ಲಿ. ನಿಮ್ಮನ್ನ ಇವತ್ತು ನಮ್ಮ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ, ನೀವೊಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದೀರಾ. ಆದ್ರೆ ನನ್ನ ಪ್ರಶ್ನೆ ಮೇಡಮ್, ನೇರವಾಗಿ ಈ ಪರೇಶ್ ಮೇಸ್ತನ ಹೆಣ ಸಿಗುತ್ತೆ, ಹೆಣ ಸಿಕ್ಕಿದ ನಂತರ ಹೆಣವನ್ನ ನೀವು ನೋಡೋದಕ್ಕೆ ಬರ್ತೀರಾ, ತಕ್ಷಣವೇ ನೀವು ವಾಪಸ್ ಹೊರಟು ಬಂದಿದ್ದೀರಾ ಅನ್ನುವಂತಹ ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಇದಕ್ಕೆ? ನೋಡಿ, 10 ಗಂಟೆಗೆ ನಾನು ಅಲ್ಲಿದ್ದೆ ಆದಿತ್ಯ ಶುಕ್ರವಾರ ಪರೇಶ್ ಮೇಸ್ತಾ ಅವರದ್ದು ಬಾಡಿ ಬಂದಾಗ. ನೋಡ್ಕೊಂಡು ಅಲ್ಲಿ ಬಾಡಿ ನೋಡ್ಲಿಕ್ಕೆ ಕೂಡ ಅವ್ರು ಪರ್ಮಿಷನ್ ಕೊಟ್ಟಿದ್ರು. ಇದ್ರಿ ಮೇಡಮ್? ಅಂದ್ರೆ ನಾನು ಹೊರಗಡೆನೆ ನಿಂತ್ಕೊಂಡೆ ಒಂದು 15 ನಿಮಿಷ. ಭಾಗದಲ್ಲಿ ಸುಮಾರು 150-200 ಜನ ಇದ್ರು. ಎಲ್ಲ ಅವ್ರಿಗೆ ಮಾತಾಡ್ಕೊಂಡು ಕಡೆಗೆ ಅವ್ರ ಹತ್ರ ಅವ್ರು ಹೇಳಿದ್ರು, ಮೇಡಮ್ ಈ ಸ್ವಲ್ಪ ನೀವು ಆ ಕಡೆ ಹೋಗಿ ಕಡೆಗೆ ಬನ್ನಿ ಅಂತ ಹೇಳಿದ್ರು. ಹಾಗೆ ನಾನು ಅಲ್ಲಿ ಐಪಿಲೇ ಇದ್ದೆ. ಮತ್ತೊಂದ್ಸರಿ ರೌಂಡ್ ನೋಡ್ಕೊಂಡು ಬಂದಿದ್ದೇನೆ. ನಿಮ್ ಜೊತೆ ಯಾರೆಲ್ಲ ಇದ್ರು ಮೇಡಮ್? ನಾನಿದ್ದೆ, ಕಡೆಗಲ್ಲಿ ಆ ಸಮಾಜದೊಬ್ಬ ಗಣಪತಿ ಮೇಸ್ತಾ ಇದ್ರು, ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ರು ಜಗದೀಪ್ ತೆಂಗೇರಿ ಕಡೆ, ಮತ್ತೆಲ್ಲ ಆ ಕಡೆ ನಮ್ಮ ಹುಡುಗರೆಲ್ಲರೂ ಇದ್ರು. ಓಕೆ ಮೇಡಮ್, ಈ ವಿಚಾರದಲ್ಲಿ ಗುಡ್ ಲಕ್ ಹೋಟೆಲ್ ನ ಮಾಲೀಕರು, ಕಾಂಗ್ರೆಸ್ ನ ಮುಖಂಡರು ಅವರ ಕೈವಾಡ ಇದೆ ಅನ್ನುವಂತಹ ಆರೋಪಗಳನ್ನ ಸಂಘ ಪರಿವಾರ ಮಾಡಿದೆ. ಇದಕ್ಕೇನ್ ಹೇಳ್ತೀರಾ? ಅಲ್ಲ, ಅದ್ರ ಬಗ್ಗೆ ಇನ್ನು ಪ್ರೂಫ್ ಆಗ್ಬೇಕು. ಯಾಕೆಂದ್ರೆ ಇವತ್ತು ಈಗಾಗಲೇ ತಮ್ಗೆ ಗೊತ್ತಿದೆ, ಮಾರ್ಟಮ್ ರಿಪೋರ್ಟ್ ಬರಲೇಬೇಕು ಯಾವ್ದಕ್ಕೂ. ಎಸ್ ಮೇಡಮ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕುರಿತಾಗಿ ಜನರಿಗೆ ಭರವಸೆ ಇಲ್ಲ ಅಂತ ಎಲ್ಲ ಒಂದ್ ಕಡೆ ತಿರ್ಚಲ್ಪಟ್ಟಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೊಡ್ಬೋದು ಅನ್ನುವಂತಹ ಮಾತನ್ನ ಸ್ಥಳೀಯರು ಹೇಳ್ತಿದ್ದಾರೆ. ಅದಕ್ಕೇನ್ ಹೇಳ್ತೀರಾ ಅಂತ? ಸ್ಥಳೀಯರು ಹೇಳ್ತಾ ಇಲ್ಲ, ಅದೇನು ಬೇರೆ ಬೇರೆ ವಾಟ್ಸ್ಆಪ್ ಖುದ್ದು ಪರೇಶ್ ಮೇಸ್ತನ ತಂದೆಯೇ ಹೇಳ್ತಾ ಇದ್ದಾರೆ. ಖುದ್ದು ಪರೇಶ್ ಮೇಸ್ತನ ತಂದೆಯವರಿಗೇನೆ ಭರವಸೆ ಇಲ್ಲ. ಸೊ ಈ ಪ್ರಕರಣವನ್ನ ಎನ್ಐಗೆ ಒಪ್ಪಿಸಬೇಕು ಅನ್ನುವಂಥದ್ದು ಸ್ಥಳೀಯರು ಮತ್ತು ಸಂಘ ಪರಿವಾರದ ಆಗ್ರಹ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಅಲ್ಲಲ್ಲ, ನಾವು ಅವ್ರಿಗೆ ಮೊನ್ನೆ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೂಡ ಹೋಗಿ ನಿಮ್ಗೆ ನ್ಯಾಯ ಸಿಗ್ತದೆ, ಯಾರು ಇದಕ್ಕೆ ಕಾರಣರಾಗಿದ್ದಾರೋ ಅವ್ರಿಗೆ ಖಂಡಿತ ಅವ್ರಿಗೆ ಶಿಕ್ಷೆ ನಾವು ಕೊಡುವಂತ
ಕೆಲಸ ಸರ್ಕಾರ ಮಾಡ್ತದಲ್ಲಿ ಭರವಸೆ ಕೊಟ್ಟು ಬಂದಿದ್ದೇವೆ. ಸರ್ಕಾರ ಭರವಸೆ ಕೊಡಬಹುದು, ಭರವಸೆ ಒಬ್ಬ ಜನಪ್ರತಿನಿಧಿಯಾಗಿ ಅದು ನಿಮ್ಮ ಕರ್ತವ್ಯ. ಆದ್ರೆ ನಾನು ಪ್ರಶ್ನೆ ಮಾಡುವಂತಹದ್ದು, ಈ ತರಹದ ಒಂದಷ್ಟು ಕೋಮು ಗಲಭೆಗಳು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ನ ರಿಪೋರ್ಟ್ ಗಳಿರ್ತದೆ, ಆಡಳಿತ ವರ್ಗದಲ್ಲಿರ್ತಕ್ಕಂಥ ಸರ್ಕಾರಗಳಿಗೆ ಒಂದಷ್ಟು ರಿಪೋರ್ಟ್ ಗಳು ಸಿಗ್ತದೆ. ಇಷ್ಟೆಲ್ಲ ಇದ್ದು ಕೂಡ ಪರೇಶ್ ನಂತಹ ವ್ಯಕ್ತಿಯ ದಾರುಣ ಕೊಲೆ ಆಗತ್ತೆ. ಇದನ್ನ ಅಸಹಜ ಸಾವು ಅಂತ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅಸಹಜ ಸಾವು ಅಂತ ನಿನ್ನೆ ಅಷ್ಟೇ ಅದೇನೋ IGP ಅವರು ಹೇಳಿದ್ದಾರೆ. ಅದು 1ನೇ ಹಂತದ, ಇನ್ನು ಎರಡು ಹಂತದಲ್ಲಿ ಮತ್ತೆ ರಿಪೋರ್ಟ್ ಬರ್ತಿದೆ ಅಂತ ಕೂಡ ಅವ್ರು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ನೀವು ಹೆಣವನ್ನ ಬಹಳ ಸ್ಪಷ್ಟವಾಗಿ ನೋಡಿದ್ದೀರಾ ಹೇಗೆ ಅಂತ? ಇಲ್ಲ, ಯಾಕೆಂದ್ರೆ ಒಂದು ವಿಷಯ, ಯಾಕೆಂದ್ರೆ ಅದು ಪೋಸ್ಟ್ ಮಾರ್ಟಮ್ ಇರುವಂತ ಒಂದು ಬಾಡಿ ಆಗಿತ್ತು. ಮತ್ತೆ ಸುಮ್ನೆ ನಾನ್ ಹೋದ್ಕೂಡ ನನ್ ಸಂಗಡ ಒಂದ್ 10 ಜನ ಬರ್ತಾರೆ. ಹಾಗಾಗಿ ನಾನು ಒಳಗಡೆ ಪ್ರವೇಶ ಮಾಡಿಲ್ಲ, ಅಲ್ಲೇ 10 ನಿಮಿಷ ನಿಂತ್ಕೊಂಡು ಬಂದಿದ್ದೇನೆ. ಯಾವ ರೀತಿ ಇದೆ ಹೇಗೆ. ಬಟ್ ಸ್ಟಿಲ್ ಮೇಡಮ್, ಕೆಲವೊಮ್ಮೆ ಶವದ ಪರಿಸ್ಥಿತಿ ನೀವು ಫೋಟೋಗಳನ್ನು ಕೂಡ ನೋಡಿರಬಹುದು. ಸೊ ಅದನ್ನ ನೋಡಿದ ತಕ್ಷಣ ನಿಮಗೆ ಅದು ಕೊಲೆ ಅಂತ ಅನ್ಸೋದಿಲ್ವಾ ಅಂತ? ಅಲ್ಲ, ಅದು ನೀರಲ್ಲಿ ಬಿದ್ದ ಬಾಡಿ ಅಂತ ಹೇಳಿದ್ದಾರೆ. ಕೆಲವು ನೀರಲ್ಲಿ ಬಿದ್ದ ಬಾವಿ ಒಂದು ಸಾಮಾನ್ಯ ವ್ಯಕ್ತಿ ಮೇಡಮ್. ಈಗ ನೀವು ಶಾಸಕಿ ಅಲ್ಲ, ಮತ್ತೊಬ್ಬರಲ್ಲ, ಏನು ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಶವವನ್ನು ನೋಡಿದ ತಕ್ಷಣ ಒಂದು ತಕ್ಷಣಕ್ಕೆ ಮೊದಲನೇ ಬಾರಿಗೆ ಒಂದಷ್ಟು ಅನುಮಾನಗಳು ಬರ್ತದೆ. ಮುಖ ಕಪ್ಪಾಗಿರುವಂತಹದ್ದು, ಸಾಮಾನ್ಯ ಜ್ಞಾನದಲ್ಲಿ ನಮಗೊಂದಷ್ಟು ಕಲ್ಪನೆಗಳು ಬರ್ತದೆ, ಇದು ಕೊಲೆ ಆಗಿರಬಹುದು ಅಂತ. ಆ ತರಹದ ಭಾವನೆಗಳು ನಿಮಗ್ ಬಂದಿಲ್ವಾ ಅಂತ? ಬಾಡಿ ನೋಡ್ಲಿಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಈಗ ತಾನೇ ನೀವು ಹೇಳಿದ್ರಿ ಮೇಡಮ್, ನಾನು ಬಾಡಿ ನೋಡೋದಕ್ಕೆ ಹೋಗಿದ್ದೇನೆ, 15 ನಿಮಿಷಗಳ ಕಾಲ ಅದ್ರ ಜೊತೆಗೇನೆ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರಿ ನೀವು. ನಮ್ಗೆ ಅವಕಾಶ ಕೊಡಿ. ಬಾಡಿ ನೋಡ್ಲಿಕ್ಕೆ ಹೋದಾಗ ಬಾಡಿ ಬಂದ್ ಮಾಡಿಟ್ಟಿದ್ರು, ಯಾಕಂದ್ರೆ ಯಾರಿಗೂ ಪ್ರವೇಶ ಇಲ್ಲ ಹೇಳಿ. ಓಕೆ, ಬಟ್ ಸ್ಟಿಲ್ ನೀವು ಫೋಟೋಗಳನ್ನ ನೋಡಿದಿರಾ ಮೇಡಮ್? ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಿರ್ತಕ್ಕಂತ ಫೋಟೋಗಳನ್ನ ನೋಡಿದಿರಾ? ಅದು ಖುದ್ದು ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗಿದೆ, ಅದು ಖುದ್ದು ಪರೇಶ್ ಮೇಸ್ತನ ಶವವೇ ಅಂತ. ಸೊ ಅದನ್ನು ನೋಡುವಾಗ ಕನಿಷ್ಠ ನೋಡುವ ಒಂದು ಕ್ಷಣಕ್ಕೆ ಅದು ಕೊಲೆ ಅಂತ ಅನ್ಸೋದಿಲ್ವಾ ನಿಮ್ಗೆ ಅಂತ? ಅದನ್ನೇ ನಾನು ಹೇಳ್ತಾ ಇರೋದು, ಯಾವುದಕ್ಕೂ ಒಂದು ರಿಪೋರ್ಟ್ ಬರ್ಲಿ, ಕೊಲೆ ಆದ್ರಂತೂ ತಕ್ಷಣ ಶಿಕ್ಷೆ ಆಗೇ ಆಗ್ತದೆ. ಅಲ್ಲಿ ಯಾವುದಕ್ಕೂ ಮೊರೆ ಇಲ್ಲ ನಮ್ಗೆ. ಎಸ್ ಮೇಡಮ್, ಇನ್ನೊಂದು ಪ್ರಶ್ನೆ, ಬಹುಶಃ ಒಂದು ರಿಪೋರ್ಟ್ 18 ಪ್ರಶ್ನೆಗಳನ್ನ ಹೊಂದಿರತಕ್ಕಂತ ಒಂದು ರಿಪೋರ್ಟ್ ವಾಟ್ಸ್ಆಪ್ ಗಳಲ್ಲಿ ಸ್ಪ್ರೆಡ್ ಆಗ್ತಾ ಇರುವಂತದ್ದು. ಸೊ ಆ ರಿಪೋರ್ಟ್ ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಹೇಳ್ತೀರಾ? ನಿಜ ಎಷ್ಟು ಮಟ್ಟಿಗೆ ಅಂತ ಹೇಳ್ತೀರಾ ನೀವು? ಅಂದ್ರೆ ಅದು ನಿಜವಾದ ರಿಪೋರ್ಟ್ ಅಥವಾ ಅಲ್ವಾ, ಏನ್ ಹೇಳ್ತೀರಾ? 18 ಪ್ರಶ್ನೆಗಳಿರ್ತಕ್ಕಂತಹ ಮಣಿಪಾಲದ KMCಯ ಡಾಕ್ಟರ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿರ್ತಕ್ಕಂತ ಒಂದು ರಿಪೋರ್ಟ್, 18 ಪ್ರಶ್ನೆಗಳಿರ್ತಕ್ಕಂತಹ ಪ್ರಶ್ನೋತ್ತರಗಳಿರ್ತಕ್ಕಂತಹ ರಿಪೋರ್ಟ್ ವಾಟ್ಸ್ಆಪ್ ನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದು ನಿಮ್ಗೆ ತಲುಪಿದ್ಯಾ ಇಲ್ವಾ? ಇಲ್ಲ, ನಾನು ಅದನ್ನ ನೋಡ್ಲಿಲ್ಲ. ಯಾಕೆಂದ್ರೆ ನಮ್ಮಲ್ಲೆಲ್ಲ ಸ್ವಲ್ಪ ಗಲಾಟೆ ಇತ್ತಲ್ಲ ನಿನ್ನೆ. ಇವತ್ತು ಆರಾಮಿದೆ, ಆದ್ರೂ ಎಲ್ಲ ಒಂದ್ ಕಡೆ ಸ್ವಲ್ಪ ಭಯದ ವಾತಾವರಣ. ಹಾಗಾದ್ರೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ತೀರಾ ನೀವು? ಇಲ್ಲ, ಅಂದ್ರೆ ಒಂದ್ ಹಂತದಲ್ಲಿ ಆಗಿದೆ ಅಂತ ನಿನ್ನೆ IGP ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ. ಸೊ ಮೇಡಮ್, ಒಂದೊಮ್ಮೆ ಇದು ಕೊಲೆಯೇ ಅಂತ ಆದ್ರೆ ಬಹುತೇಕ ಅವರ ಮನೆಯವರು ಕೂಡ ಹೇಳ್ತಾ ಇರುವಂತದ್ದು ಇದು ಕೊಲೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕೊಲೆ ಆದ್ರೂ ಬಿಡಿ, ಯಾರೇ ಆದ್ರೂ ಹುಡುಕಿಕೊಂಡು ಅವ್ರಿಗೆ ಶಿಕ್ಷೆ ಕೊಡುದೇ, ಅದ್ರ ಬಗ್ಗೆ ಏನು ಮುಚ್ಚಮೊರೆ ಇಲ್ಲ. ನಿಮ್ಗೆ ಮೊದ್ಲೇ ಹೇಳಿದ್ನಲ್ಲ, ಅವ್ ನ್ಯಾಯ ಅವ್ರಿಗೆ ಸಿಗ್ಲೇಬೇಕು, ನಮ್ಮ ಪರೇಶ್ ಮೇಸ್ತಾ ಅವ್ರ ಮನೆಯವರಿಗೆ. ಎಸ್ ಮೇಡಮ್, ಇಲ್ಲಿ ಬಹುಶಃ ನಾವು ಈ ಹಿಂದಿನ ಒಂದಷ್ಟು ಪ್ರಕರಣಗಳನ್ನ ನೋಡಿದಾಗೆಲ್ಲ ಬಹುತೇಕ ಈ ತರಹದ ಸಾವುಗಳಿಗೆ ನ್ಯಾಯ ಸಿಗೋದು ಬಹಳ ಅನುಮಾನ ಅಂತಲೇ ಹೇಳ್ತೇವೆ. ಅದರಲ್ಲೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಒಂದಷ್ಟು ಮಂದಿ ಹೇಳ್ತಾರೆ, ಅಥವಾ ಅಲ್ಲ ಅನ್ನುವಂತ ಗುಮಾನಿಗಳಿದೆ. ಹೋರಾಟ ಇದೆ, ನ್ಯಾಯ ಸಿಗ್ಬೇಕು ಹೇಳಿ ನಾನು ಅಂತ ಹೋರಾಟಗಾರ್ತೀನಿ. ತಾಯಿಯಾಗಿ ತಾಯಿ ಸ್ಥಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ತಾಯಿ, ನಾನು ಒಂದ್ ತಾಯಿ. ಎಸ್ ಮೇಡಮ್, ಈ ಕುರಿತಾಗಿ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಸ್ಪಷ್ಟನೆ ಏನಾದ್ರು ಕೇಳಿದಾರಾ? ಮುಖ್ಯಮಂತ್ರಿಗಳು ಇವರು ನಮ್ಮ ಉಸ್ತುವಾರಿ ಸಚಿವರ ಹತ್ರನೇ ಕೆಲವೊಂದು ವಿಚಾರಗಳು ಹೇಳಿದ್ದಾರೆ. ನಿನ್ನೆ ಕೂಡ ಬಂದು ನೈಟ್ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಯಾರು ಉಸ್ತುವಾರಿ ಸಚಿವರು ದೇಶಪಾಂಡೆ ಸರ್ ಅವರು. ಎಸ್, ಏನ್ ಹೇಳಿದ್ದಾರೆ ಮೇಡಮ್? ಇದನ್ನ NIAಗೆ ಕೊಡೋದಕ್ಕೆ ಅವರು ಒಪ್ಪಿದಾರಾ ಅಂತ? ಹಲೋ. ಎಸ್ ಮೇಡಮ್, ಅವರು ಇದನ್ನ NIAಗೆ ಕೊಡೋಕೆ ಮುಖ್ಯಮಂತ್ರಿಗಳು ಒಪ್ಪಿದಾರಾ? ಹೇಳ್ತಾ ಇಲ್ಲ. ಹಲೋ ಮೇಡಮ್, NIAಗೆ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿದಾರ? ನೆಟ್ವರ್ಕ್ ಸರಿಯಾಗೇ ಇದೆ ಮೇಡಮ್, ದಯವಿಟ್ಟು ಉತ್ತರಿಸಿ. NIAಗೆ ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿದಾರಾ? ಯಾವ್ದಕ್ಕೆ NIA ತನಿಖೆಗೆ ಕೊಡೋದಕ್ಕೆ, ಈ ಪ್ರಕರಣವನ್ನ NIA ತನಿಖೆಗೆ ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಸ್ ಮೇಡಮ್, ನಿಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ, ಸಂಪರ್ಕಿಸಿದ್ದಾರೆ. ಆ ಊರಿನ ಶಾಸಕಿ ನೀವು, ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟು ದೊಡ್ಡ ಗಲಾಟೆ ಆಗ್ತಾ ಇದೆ, ಆ ಊರಿನ ಶಾಸಕಿಯವರನ್ನ ಸಂಪರ್ಕಿಸ್ಲಿಲ್ವಾ? ಹಾಗಾದ್ರೆ ಈ ಕುರಿತಾಗಿ ನೀವು ಪ್ರಶ್ನೆ ಮಾಡಿಲ್ವಾ? ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನ NIA ಕೊಡ್ಬೇಕು ಅಂತ, ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ, ಖುದ್ದು ಪರೇಶ್ ಮೇಸ್ತನ ಕುಟುಂಬದವರು ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಈ ಕುರಿತು ಸಿದ್ದರಾಮಯ್ಯನವರಿಗೆ ಹೇಳಿಲ್ವಾ? ಅಲ್ಲ, ಈಗ ಬಹಳಷ್ಟು ಇಂಥದನ್ನ ಮಾನ್ಯ ಮುಖ್ಯಮಂತ್ರಿಗಳು ಫಾಲೋ ಮಾಡಿದ್ದಾರೆ. ಮೇಡಮ್, ನಾವು ಬಹಳಷ್ಟು ಪ್ರಕರಣಗಳನ್ನು ನೋಡಿದ್ದೇವೆ. DK ಗಣಪತಿ ಅವರ ಪ್ರಕರಣ ನೋಡಿದ್ದೇವೆ, ರವಿ ಅವರ ಪ್ರಕರಣ ನೋಡಿದ್ದೇವೆ, ಶರತ್ ಮಡಿವಾಳ ಪ್ರಕರಣ ನೋಡಿದ್ದೇವೆ. ನೀವು ಹೇಳುವಂತ ಬಹಳಷ್ಟು ಪ್ರಕರಣಗಳನ್ನ ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ನೋಡ್ತಾ ಇದ್ದೇವೆ. ನನ್ನ ಪ್ರಶ್ನೆ, ಆ ಊರಿನ ಶಾಸಕಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ
ಹತ್ರ ನೀವು ಕೇಳಿದ್ದೀರಾ ಇದನ್ನ NIA ಕೊಡ್ಬೇಕು ಅಂತ? ಅದನ್ನ ನಾನು ಕೇಳಲಿಲ್ಲ. ಯಾಕೆ ಕೇಳಿಲ್ಲ ಮೇಡಮ್? ನೀವೊಬ್ಬ ಶಾಸಕಿ, ಆ ಊರಿನ ಶಾಸಕಿ, ಅಲ್ಲಿನ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನ NIA ಕೊಡ್ಬೇಕು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇಲ್ಲ ಅಂತ. ನೀವ್ ಯಾಕೆ ಇನ್ನು ಕೇಳಿಲ್ಲ? ರಿಪೋರ್ಟ್ ಬರ್ಲಿ ಅಲ್ಲ ಮೇಡಮ್. ರಿಪೋರ್ಟ್ ಬರೋದು ಬಿಡೋದು ಬೇರೆ ಪ್ರಶ್ನೆ. NIA ಕೊಡ್ಬೇಕು ಅನ್ನುವಂತ ಜನರ ಒತ್ತಾಯ ಇರುವಾಗ ಅದನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ತಲುಪಿಸ್ತಕ್ಕಂತ ಜವಾಬ್ದಾರಿ ಆ ಭಾಗದ ಶಾಸಕಿಯಾಗಿ ನಿಮ್ಗಿಲ್ವಾ? ನೋಡಿ, ನೀವು ಆ ತರ ಎಲ್ಲ ಮಾತಾಡ್ಬೇಕು ಮೇಡಮ್. ಯಾವ ತರ ಮಾತಾಡ್ಬೇಕಾಗಾದ್ರೆ? ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮೇಲೆ ಈಗಾಗಲೇ ಬಹಳಷ್ಟು ದೂರುಗಳು ಬರ್ತಾ ಇರುವಂತಹದ್ದು. ಕುಮಾರಸ್ವಾಮಿ ಅವರು ಅಲ್ಲಿರ್ತಕ್ಕಂತ ಸಬ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಈಗಾಗಲೇ ಆ ಗಲಭೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರೀತಿಯ ಕುಮ್ಮಕ್ಕುಗಳನ್ನ ನೀಡಿದ್ದಾರೆ ಅನ್ನುವಂತ ವಿಡಿಯೋಗಳು ವಾಟ್ಸ್ಆಪ್ ಫೇಸ್ಬುಕ್ ಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ನೀವು ಅದರ ಬಗ್ಗೆ ಪ್ರಶ್ನೆ ಮಾಡಿದೀರಾ? ಒಂದಷ್ಟು ವಿಡಿಯೋಗಳು ಆ ಭಾಗದ ಪೊಲೀಸ್ ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ ಅವರು ಈ ಕುರಿತಾಗಿ ಗಲಭೆಗೆ ಪ್ರೇರಣೆ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರವಾಗಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು. ನೀವು ಪೊಲೀಸ್ ಅಧಿಕಾರಿಗಳನ್ನ ಈ ಕುರಿತಾಗಿ ಪ್ರಶ್ನೆ ಮಾಡಿದೀರಾ? ನೋಡಿ, ಅದ್ರ ಬಗ್ಗೆ ಈಗಾಗಲೇ ನಾ ಸರ್ಕಾರಕ್ಕೆ ಹೇಳಿದ್ದೇನೆ. ಎಸ್ ಮೇಡಮ್. ಸರ್ಕಾರದಿಂದ ಏನ್ ಬಂತು ನಮಗೆ? ನೀವು ಪ್ರಶ್ನೆ ಮಾಡಿದಿರಾ ಇಲ್ಲ ಅನ್ನೋದು ಬೇಕಾಗಿಲ್ಲ. ಸರ್ಕಾರದಿಂದ ಏನ್ ಉತ್ತರ ಬಂದಿದೆ ಅನ್ನೋದು ಬೇಕಾಗಿರುವಂತದ್ದು. ನೀವು ಕೇಳಬೇಕಾಗಿರೋದು ಪೊಲೀಸ್ ಅಧಿಕಾರಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದೀರಾ? ಯಾಕೆ ಅವ್ರಿಗೆ ಕೇಳಿಲ್ರಿ? ಅವರ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ ಸ್ಪ್ರೆಡ್ ಆಗಿದೆ. ನಿಮ್ಮ ಭಾಗದಲ್ಲಿರ್ತಕ್ಕಂತಹ ಒಂದು ಜಾಗ ಅದು, ನೀವು ಅದರ ಶಾಸಕಿ, ಹಾಗಾದ್ರೆ ನೀವು ಪೊಲೀಸ್ನವರನ್ನ ಪ್ರಶ್ನೆ ಮಾಡೋದಿಲ್ವೇನು? ಹಲೋ, ಏನು ಎಸ್ ಪ್ರಶ್ನೆ ಮಾಡಿದೀರಾ? SP ಅವ್ರಿಗೆ ಮಾತಾಡಿದ ತಕ್ಷಣ ಅವರು ಹೊನ್ನಾವರ ಬರಬಾರ್ದು. ನೀವು SP ಅವ್ರಿಗೆ ಮಾತಾಡ್ಬೇಕು. ಮೇಡಮ್, ನೀವೊಬ್ಬ ಶಾಸಕಿ, ಆ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಷ್ಟು ಅಪವಾದಗಳು ಬಂದಿದೆ, ಜನ ಒತ್ತಾಯ ಮಾಡ್ತಾ ಇದ್ದಾರೆ ಈ ಕುರಿತಾಗಿರ್ತಕ್ಕಂತಹ ಪ್ರಕರಣವನ್ನ ಒಪ್ಪಿಸಿ NIAಗೆ ಅಂತ. ನೀವು ಮುಖ್ಯಮಂತ್ರಿಗಳ ಹತ್ರ ಪ್ರಶ್ನೆ ಮಾಡಿಲ್ಲ, ಕೇಳ್ಕೊಂಡಿಲ್ಲ ಇಲ್ಲಿ ತನಕ, ಜೊತೆಗೆ ಆ ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿಲ್ಲ. ವಿಷಯ ತಿಳ್ಕೊಳ್ಳದೆ ಮಾತಾಡಬಾರ್ದು ಈ ತರ ಎಲ್ಲ. ಮೇಡಮ್, ಯಾವ ವಿಷಯ ತಿಳ್ಕೊಳ್ಬೇಕು ಹೇಳಿ ಹಾಗಾದ್ರೆ? ಕುಮಾರಸ್ವಾಮಿ ಅವರು ಈಗಾಗಲೇ ಯಾವ ವಿಚಾರದಲ್ಲಿ ಅಲ್ಲಿ ಗುಡ್ಲಕ್ ಹೋಟೆಲ್ ನ ಎದುರುಗಡೆ ಒಂದಷ್ಟು ಮಂದಿಗೆ ಗಲಾಟೆ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಡಿಯೋ ಸ್ಪ್ರೆಡ್ ಆಗ್ತಾ ಇದೆ. ಒಟ್ಕಲ್ CPI ಅವರು. ಎಸ್ ಮೇಡಮ್, ಖಂಡಿತ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ವಿಡಿಯೋ ಸ್ಪ್ರೆಡ್ ಆಗಿದೆ ತಾನೆ? ಸ್ಪ್ರೆಡ್ ಆಗಿದೆ. ನಾನು ಅದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಯಲ್ಲಿ ಮಾತಾಡಿದ್ದೇನಲ್ಲ. ಎಸ್, ಏನ್ ಹೇಳಿದಾರೆ ಅವರು? ಅವ್ರಿಗೆ ಸಸ್ಪೆಂಡ್ ಮಾಡಿ ನಾನು ಕೂಡ ಮಾತಾಡನೆ. ನೀವ್ ಯಾಕೆ ಈ ತರ ಓದ್ರಿ? ಎಸ್ ಮೇಡಮ್, ಹೇಳಿ ಹಾಗಾದ್ರೆ ಏನ್ ಉತ್ತರ ಕೊಟ್ಟಿದ್ದಾರೆ ಅಂತ. ನಮಗೆ ನೀವು ಪ್ರಶ್ನೆ ಮಾಡಿದೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್, ಮತ್ತೆ ಅವ್ರು ಏನ್ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನೀವು ಆ ಕೇಳಿದಾಗ ಹೇಳಿದ್ರೆ ನಾನು ಪ್ರಶ್ನೆ ಮಾಡಿಲ್ಲ, ನಾನು ಕೇಳಿಲ್ಲ ಅಂತ. ಈ ಕೇಳಿದಾಗ ಹೇಳ್ತಿದ್ರೆ ನಾನು ಪ್ರಶ್ನೆ ಮಾಡಿದ್ದೇನೆ, ಅವ್ರು ಉತ್ತರ ಕೊಟ್ಟಿದ್ದಾರೆ ಅಂತ. ಯಾರು ಎಂತ ಸರಿ ಮಾತಾಡಿ. ಮೇಡಮ್, ಕುಮಾರಸ್ವಾಮಿ ಅವರ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅವರು ಗುಡ್ಲಕ್ ಹೋಟೆಲ್ ನ ಎದುರುಗಡೆ ಒಂದಷ್ಟು ಮಂದಿ ಗಲಭೆಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಸೊ ಈ ಕುರಿತಾಗಿ ನೀವು ಪ್ರಶ್ನೆ ಮಾಡಿದ್ದೀರಾ? ಅದ್ರ ಬಗ್ಗೆ ಈಗಾಗಲೇ SP ಅವರಿಗೆ ಹೇಳಿದ್ದೇನೆ. ಎಸ್, ಏನ್ ಹೇಳಿದ್ದಾರೆ SP ಅವರು? ನೋಡಿ, ಆ ವ್ಯಕ್ತಿ ನಮ್ಮ ಹೊನ್ನಾವರ ಭಾಗಕ್ಕೆ ಬರಬಾರ್ದು. ಏನು ಇವತ್ತು ಈ ವಿಡಿಯೋ ಏನ್ ಬಂದಿದೆಯಲ್ಲ ಅದನ್ನ ಆಧಾರವಾಗಿ ಇಟ್ಟುಕೊಂಡು ಏನ್ ಕ್ರಮ ತಗೊಳ್ಳಿ ಅಂತ SP ಅವರು 3 ದಿವಸದಿಂದನೇ ಹೇಳಿದ್ದಾರೆ. SP ಅವರು ಏನ್ ಕ್ರಮ ತಗೊಂಡಿದ್ದಾರೆ ಮೇಡಮ್? ನೋಡಿ, ತಗೊಳ್ಳಿಕ್ಕೆ ಈಗ ಒಂದು ವಿಚಾರ ಇದೆ. ಯಾಕೆಂದ್ರೆ ದಿವಸ ಒಂದೊಂದ್ ಕಡೆ ಗಲಭೆ ಆಗ್ತಾ ಇದೆ. ಮಾಧ್ಯಮದವ್ರು ಸ್ವಲ್ಪ ವಿಚಾರ ಮಾಡ್ಬೇಕು. ಮೇಡಮ್, ಪರೇಶ್ ಮೇಸ್ತಾ ಕಾಣೆಯಾದ ಮರುದಿನ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕೂಡಲೇ ಒಂದೊಮ್ಮೆ ಆತನನ್ನ ಹುಡುಕುವ ಪ್ರಯತ್ನ ಮಾಡಿದಿದ್ರೆ ಇವತ್ತು ಅವನ ಶವವಾಗಿ ಸಿಗ್ತಾ ಇರ್ಲಿಲ್ಲ. ಪ್ರಯತ್ನ ಮಾಡಿದ್ದಾರೆ. ತಕ್ಷಣ ಪೊಲೀಸ್ ಸೆಕ್ಯೂರಿಟಿ ಫುಲ್ ಬಂದಿದೆ. ಹುಡುಕುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಓಕೆ ಮೇಡಮ್, ಸರಿ, ಹುಡುಕುವ ಪ್ರಯತ್ನ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಶೆಟ್ಟಿ ಕೆರೆ ಬಹಳ ಚಿಕ್ಕ ಕೆರೆ. ಅಷ್ಟು ಚಿಕ್ಕ ಕೆರೆಯಲ್ಲಿ ಒಂದು ಹೆಣವನ್ನ ಹುಡುಕೋದಕ್ಕೆ 2 ದಿನಗಳು ಬೇಕಾಗಿತ್ತಾ? 2 ದಿನ ಅಂತಲ್ಲ, ಯಾವಾಗ ಶುಕ್ರವಾರ ಬೆಳಿಗ್ಗೆ ಕಂಡಿದ್ದು ಅಲ್ಲಿ. ಶುಕ್ರವಾರ ಬೆಳಗ್ಗೆ ಕಂಡಿರುವಂತದ್ದು ಮಾಡ್ಲಿಲ್ಲ. 8:00 ಬೆಳಿಗ್ಗೆನೋ ಕಂಡಿದ್ದಂತೆ. ಓಕೆ, ಅಂದ್ರೆ ಸರಿಸುಮಾರು 2 ದಿನಗಳ ಕಾಲ ಇತ್ತಲ್ಲಿ. ಅಷ್ಟು ಚಿಕ್ಕ ಕೆರೆಯಲ್ಲಿ ಒಂದು ಶವ ಹುಡ್ಕೋದಕ್ಕೆ 2 ದಿನಗಳು ಬೇಕಾಗಿತ್ತ ಅನ್ನೋದು? ಅಲ್ಲ, ಅಲ್ಲೇ ಇದೆ ಅಂತ ಯಾರು ಇದ್ ಮಾಡಿದ್ದಾರೆ ಮೇಡಮ್? ಆತ ಶೆಟ್ಟಿ ಕೆರೆಯತ್ತ ಓಡಿದಾನೆ ಅಂತ ಅನ್ನುವಂಥದ್ದು ಪೊಲೀಸ್ ಕೊಡ್ತಿರ್ತಕ್ಕಂಥ ಮಾಹಿತಿ. ಆತ ಗಲಭೆ ಕಲ್ಲು ಬಿಸಾಡ್ತಂತ ಸಂದರ್ಭದಲ್ಲಿ ಶೆಟ್ಟಿ ಕೆರೆಯತ್ತ ಓಡಿದಾನೆ ಅಂತ. ಇಲ್ಲೊಂದಷ್ಟು ಅನುಮಾನಗಳು ಬಹಳ ಸ್ಪಷ್ಟವಾಗಿರುವಂತದ್ದು. ಯಾಕೆಂತಂದ್ರೆ ಶೆಟ್ಟಿ ಕೆರೆಯ ಪಕ್ಕದಲ್ಲಿ ಶನೀಶ್ವರ ದೇವಸ್ಥಾನ ಇದೆ. ಒಂದು ಭಾಗದಲ್ಲಿ ಶನೀಶ್ವರ ದೇವಸ್ಥಾನ ಇದ್ರೆ ಅದರ ಸುತ್ತ ಶೆಟ್ಟಿ ಕೆರೆ ಸುತ್ತ ಒಂದಷ್ಟು ಮನೆಗಳಿರುವಂತದ್ದು. ಮತ್ತು ಶೆಟ್ಟಿ ಕೆರೆ ಬಹಳ ಕಾಲದಿಂದ ಗೇಟ್ಗೆ ಬಾಗಿಲು ಹಾಕಿಕೊಂಡೇ ಇರ್ತಕ್ಕಂತಹ ಕೆರೆ. ಆತ ಓಡಿ ಹೋಗಿದ್ದಾನೆ ಅಂದ್ರೂ ಕೂಡ ಸುತ್ತ ಕವರ್ ಆಗಿರ್ತಕ್ಕಂಥ ಮನೆಗಳು, ದೇವಸ್ಥಾನಗಳಿದೆ, ಜೊತೆ ಗೇಟ್ ಬಾಗಿಲು ಹಾಕಿದೆ. ಓಕೆ, ಗೇಟ್ ಬಾಗಿಲು ತೆಗೆದು ಕೂಡ ಆತ ಒಳಗಡೆ ಹೋಗ್ತಾನೆ ಅಂತಂದ್ರೆ ಕಾಲ್ ಜಾರಿ ಬಿದ್ದಿರಬಹುದು ಅನ್ನುವಂತ ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ. ಆತ ಕಾಲ್ ಜಾರಿ ಬಿದ್ರೆ ಒಬ್ಬ ಕಾರ್ವಿ ಸಮುದಾಯದ ಹುಡುಗ ಮೇಡಮ್, ಸಮುದ್ರದಲ್ಲಿ ಮೀನುಗಾರಿಕೆಯ ಬೋಟ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗ, ಹುಟ್ಟುತ್ತಾನೆ ಕಾರ್ವಿ ಸಮುದಾಯದ ಮಕ್ಕಳು ಒಂದು ರೀತಿಯಲ್ಲಿ ಈಜುಗಾರಿಕೆಯನ್ನು ಕಲ್ತಿರ್ತಾರೆ. ಅವನಿಗೊಂದು ಶೆಟ್ಟಿ ಕೆರೆಯಲ್ಲಿ ಈಜುವಷ್ಟು ಸಾಮರ್ಥ್ಯ ಇರ್ಲಿಲ್ಲ ಅಂತ ಅನ್ಸುತ್ತಾ? ಅಲ್ಲ, ಅದ್ರ ಬಗ್ಗೆ ನೋಡಿ, ಅದು ಕಾಲ್ ಜಾರ್ ಬಿದ್ದಿದ್ದಾನೋ
ಏನಾಗಿದೆ ಹೇಳಲಿಕ್ಕೂ ಪೊಲೀಸ್ ಪ್ರಾಥಮಿಕ ಮಾಹಿತಿ ಕೊಟ್ಟಿದಾರಲ್ಲ ಮೇಡಮ್, ಅದರ ಪ್ರಕಾರ ನಿಮ್ಗೆ ಏನ್ ಮಾಹಿತಿ ಬಂದಿದೆ? ಯಾರು ಕೊಟ್ಟಿದ್ದಾರೆ? ಪೊಲೀಸ್ ಪ್ರಾಥಮಿಕ ವರದಿಯ ಪ್ರಕಾರ ಏನ್ ಬಂದಿದೆ ಮೇಡಮ್? ಏನ್ ಕೊಟ್ಟಿದ್ದಾರೆ? ಪೊಲೀಸ್ ಪ್ರಾಥಮಿಕ ವರದಿ ಕೊಟ್ಟಿಲ್ವಾ ಇನ್ನು? ಹೇಳಿ ಏನ್ ಕೊಟ್ಟಿದ್ದಾರೆ? ಪ್ರಾಥಮಿಕ ವರದಿ ಕೊಟ್ಟಿದೆ. ನೀವೊಬ್ಬ ಶಾಸಕಿ, ಆ ಭಾಗದ ಶಾಸಕಿ, ನಿಮಗೆ ಪ್ರಾಥಮಿಕ ವರದಿ ಬಂದಿದ್ಯಾ ಇಲ್ವಾ ಮೇಡಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ? ಅಂತ ನೀವು ಹೇಳಬಹುದು. ನಾನು ಪ್ರತಿಯೊಂದು ಮೇಡಮ್ ನೀವು ಶಾಸಕಿ, ಆ ಭಾಗದ ಶಾಸಕಿ, ಆ ಭಾಗದಲ್ಲಿ ಕೋಮು ಗಲಭೆ ಆಗಿ ಹೊತ್ತಿ ಉರಿತಾ ಇದೆ ಆ ಊರು. ಸೊ ನಿಮಗ್ ಗೊತ್ತಿರಬೇಕು ಆ ಭಾಗದ ಏನು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಆ ಪ್ರಕರಣದಲ್ಲಿ ಏನ್ ಆಗ್ತಾ ಇದೆ ಅಂತ. ನೀವು ಪೊಲೀಸ್ ಅಧಿಕಾರಿಗಳನ್ನ ಕೇಳಿಲ್ವಾ ಹಾಗಾದ್ರೆ? ಇದು ಅನಾವಶ್ಯಕವಾಗಿ ಆಗ್ತಿರುವಂತ ಗಲಭೆ ಇದು. ಇದು ಸಂಘಟನೆಗಳು ಸುಮ್ನೆ ಜನರಲ್ ಒಂದು ಕೆರಳಿಸುವಂತ ಕೆಲಸ. ಹಾಗಾದ್ರೆ ಪರೇಶ್ ಮೆಸ್ತಾ ಸುಮ್ನೆ ಸತ್ತೋದ ಅಂತ ನಿಮ್ ಪ್ರಕಾರ? ನೋಡಿ ಆ ತರ ಎಲ್ಲ ಮಾತಾಡ್ಬೇಡ್ರಿ ಮೇಡಮ್. ಪರೇಶ್ ಮೆಸ್ತಾ ಎಷ್ಟು ಕ್ರೂರವಾಗಿ ಸತ್ತಿದ್ದಾನೆ ಅಂತ ನಿಮಗೆ ಗೊತ್ತು ತಾನೆ, ನೋಡಿದಿರ್ತಾನೆ ನೀವು. ಹಾಗಿರುವಾಗ ಸಂಘಟನೆಗಳು ಏನು ಹಬ್ಬಿಸ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ರು. ಓಕೆ, ಸಂಘಟನೆಗಳು ಹಬ್ಬಿಸ್ತವೆ, ಹಾಗಾದ್ರೆ ಪರೇಶ್ ಮೆಸ್ತಾ ಹೇಗ್ ಸತ್ತ? ಮಾಡ್ಬೇಕು ಸಂಘಟನೆಗಳು. ಮೇಡಮ್ ಸಂಘಟನೆಗಳನ್ನು ಬಿಟ್ಟು ಹಾಕಿ ಪರೇಶ್ ಮೆಸ್ತನ ಸಾವಿನ ಬಗ್ಗೆ ಪ್ರಶ್ನೆ ಮಾಡಿ. ಪರೇಶ್ ಮೆಸ್ತನ ಸಾವಿನ ಬಗ್ಗೆ ಪೊಲೀಸ್ ಇಲಾಖೆ ಯಾವ ರೀತಿಯ ಮಾಹಿತಿಯನ್ನು ಇದುವರೆಗೂ ನಿಮಗೆ ಕೊಟ್ಟಿಲ್ವಾ? ನನಗೂ ದುಃಖ ಇದೆ ಮೇಡಮ್. ಸರಿ ಮೇಡಮ್, ನಿಮಗೂ ದುಃಖ ಇದೆ ಸರಿ. ಆದ್ರೆ ನಾನು ಪ್ರಶ್ನೆ ಮಾಡುವಂತದ್ದು, ಪರೇಶ್ ಮೆಸ್ತನ ಸಾವಿನ ಪ್ರಕರಣದಲ್ಲಿ ಆ ಭಾಗದ ಒಬ್ಬ ಶಾಸಕಿಯಾಗಿ ಪೊಲೀಸ್ನವರಿಂದ ಯಾವ ರೀತಿಯ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ? 2 ದಿನಗಳಿಂದ ಯಾವ ರೀತಿಯ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ? ನೋಡಿ, ಅವರು ಯಾವತ್ತು ಗುರುವಾರ ದಿನ ಮಿಸ್ಸಿಂಗ್ ಅಂತ ಹೇಳಿದ ತಕ್ಷಣ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ. ಏನಾಗಿದೆ ಆ ಹುಡುಗನ ಬಗ್ಗೆ? ಇಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ ಪ್ರತಿಯೊಂದು ಕಡೆ ಅಂತ ಹೇಳಿದ್ರು. ಒಂದು ರಾತ್ರಿ ಬೆಳಿಗ್ಗೆ, ಶುಕ್ರವಾರ ಬೆಳಿಗ್ಗೆ ಆ ಶೆಟ್ಟಿಕೆರೆ ಅವನ ಶವ ಸಿಕ್ಕಿದೆ. ಎಸ್ ಮೇಡಮ್, ಅದು ನಮಗೆ ಗೊತ್ತಿರೋ ವಿಷಯ. ನಾನು ಶೆಟ್ಟಿಕೆರೆ ಶವ ಸಿಕ್ತು ಅದನ್ನ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಅದನ್ನ ನಾವು ನ್ಯೂಸ್ ಅಲ್ಲಿ ಕೂಡ ಟೆಲಿಕಾಸ್ಟ್ ಮಾಡಿದ್ದೇವೆ. ನನ್ನ ಪ್ರಶ್ನೆ ಇರೋದು, ಶಾಸಕಿ ಶಾರದಾ ಶೆಟ್ಟಿ ಅವರು ಗುರುವಾರ ನಾಪತ್ತೆ ಆಗಿರ್ತಕ್ಕಂತಹ ಪರೇಶ್ ಮೆಸ್ತನ ವಿಚಾರದಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ, ಸೋಮವಾರ, ಮಂಗಳವಾರ, ಇವತ್ತಿಗೆ ಎಷ್ಟು ದಿನ? ಈ ಕುರಿತಾಗಿ ಯಾವ ರೀತಿಯ ಪ್ರಾಥಮಿಕ ವರದಿಯನ್ನು ತರಿಸ್ಕೊಂಡಿಲ್ವಾ? ಪೊಲೀಸ್ ಆಫೀಸರ್ಸ್ಗಳು ಪ್ರಾಥಮಿಕ ವರದಿಯನ್ನು ಕೊಟ್ಟಿಲ್ವಾ ಶಾಸಕಿ ಅವರಿಗೆ? ನಾನೇ ಇಲಾಖೆಯವ್ರ ಜೊತೆ ಮಾತಾಡ್ತಾ ಇರ್ತೆ, ಎಸ್ ಪಿ ಅವರು, ಸಿಪಿ ಅವ್ರ ಸಂಗಡ ಏನಾಗಿದೆ, ಯಾಕೆ ಏನ್ ಹೇಳಿದ್ದಾರೆ ಪೊಲೀಸ್ ಆಫೀಸರ್ಸ್? ಏನ್ ಹೇಳಿದ್ದಾರೆ? ಪರೇಶ್ ಮೆಸ್ತನ ಹೆಣ ಸಿಕ್ಕಿದ ನಂತರ ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಯಾವ ಮಾಹಿತಿಯೂ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು. ನೋಡಿ, ಗಲಾಟೆ ಆದಾಗ ಬಹಳಷ್ಟು ಜನ ಬೇರೆ ಬೇರೆ ಕಡೆ ಯಾರ್ಯಾರ್ದೋ ಮನೇಲಿ ಒಪ್ಕೊಂಡಿದ್ರು ಆ ದಿವಸ. ಮೇಡಮ್, ಗಲಾಟೆ ಆಗಿರೋ ವಿಷಯ ಬಿಟ್ಬಿಡಿ. ಪರೇಶ್ ಮೆಸ್ತನ ಸಾವಿನ ಬಗ್ಗೆ, ಹೆಣದ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಿಮ್ಮ ಹತ್ರ ಯಾವ ಮಾಹಿತಿ ಕೊಟ್ಟಿದ್ದಾರೆ? ಅಲ್ಲ ನೋಡಿ, ನೀವು ಇಷ್ಟು ಪದೇ ಪದೇ ನಿಮ್ಗೆ ನನ್ನ ಪ್ರಶ್ನೆ ಇರೋದು, ನಾನು ಬೇರೆ ನಿಮ್ಮ ಗಲಾಟೆ ಮತ್ತೊಂದು ಮಗದನ್ನು ಕೇಳ್ತಿಲ್ಲ. ನನ್ನ ಪ್ರಶ್ನೆ ಇರೋದು, ಒಬ್ಬ ಶಾಸಕಿಯಾಗಿ ಆ ಹುಡುಗನ ಶವ ಬಂದ ನಂತರ, ಆ ಹುಡುಗ ಸತ್ತಿದ್ದಾನೆ ಅಂತ ಗೊತ್ತಾದ ನಂತರ ಒಬ್ಬ ಶಾಸಕಿಯವರಿಗೆ ಆ ಊರಿನ ಪೊಲೀಸ್ ಅಧಿಕಾರಿಗಳು ಯಾವ ಮಾಹಿತಿ ಕೊಟ್ಟಿದ್ದಾರೆ ಆ ಸಾವಿನ ಬಗ್ಗೆ? ಸಾವಿನ ಬಗ್ಗೆ ಯಾವ ಮಾಹಿತಿ ಹೇಳಿದ್ರೆ? ಸತ್ತಿದ್ದಾನೆ ಹುಡುಗ, ಶುಕ್ರವಾರ ನಿಮ್ಗೆ ಅವನ ಹೆಣ ಸಿಕ್ಕಿದೆ, ನೀರಲ್ಲಿ ಬಿದ್ದಿದೆ. ಓಕೆ, ನೀರಲ್ಲಿ ಬಿದ್ದು ಸತ್ತಿದ್ದಾರೆ ಅಂತ ಪೊಲೀಸ್ನವ್ರು ಕೊಟ್ಟಿದ್ದಾರಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋ ತನಕ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಅದಕ್ಕಿಂತ ಮುನ್ನ ಪೊಲೀಸ್ ಆಫೀಸರ್ಸ್ಗಳು ಒಂದು ಪ್ರಾಥಮಿಕ ವರದಿ ಅಂತ ಕೊಡ್ತಾರೆ. ಈ ಪ್ರಕರಣದಲ್ಲಿ 3 ಹಂತದ ತನಿಖೆಗಳಾಗ್ತದೆ. ಈಗಾಗಲೇ 1 ಹಂತದ ತನಿಖೆ ಆಗಿದೆ, ಇನ್ನು 2 ಹಂತದ ತನಿಖೆ ಬಾಕಿ ಇದೆ ಅಂತ ನೀವೇ ಹೇಳಿದ್ದೀರಾ. ಹಾಗಾದ್ರೆ ಮೊದಲ ಹಂತದ ತನಿಖೆಯಲ್ಲಿ ಏನು ಗೊತ್ತಿದೆ ನಿಮ್ಗೆ? ಯಾವ ಮಾಹಿತಿ ಬಂದಿದೆ ಪೊಲೀಸ್ ಆಫೀಸರ್ಸ್ ಕಡೆಯಿಂದ? ಅಲ್ಲ, ನೀವು ಅಷ್ಟು ಮಾಹಿತಿ ಬೇಕು ಹೇಳಿದ್ರೆ ನಾನು ಎಸ್ ಪಿ ಅವ್ರ ಹತ್ರ ಕೇಳೋದಿಲ್ಲ. ನನಗೆ ಬೇಕಾಗಿರುವಂತದ್ದು, ನಾವು ಆರಿಸಿ ಕಳಿಸಿರ್ತಕ್ಕಂಥ ಶಾಸಕರು ಎಷ್ಟರ ಮಟ್ಟಿಗೆ ಆ ವಿಚಾರದ ಬಗ್ಗೆ ಅವೇರ್ ಆಗಿದ್ದಾರೆ. ಒಬ್ಬ ಹುಡುಗ ತನ್ನ ಕ್ಷೇತ್ರದಲ್ಲಿ ಸತ್ತಿದ್ದಾನೆ, ಆ ಸತ್ತ ಹುಡುಗನ ಸಾವಿನ ಕುರಿತಾಗಿ ಆ ಭಾಗದ ಶಾಸಕಿಗೆ ಎಷ್ಟು ಕಾಳಜಿ ಇದೆ, ಅವ್ರು ಎಷ್ಟು ಮಾಹಿತಿ ಪಡ್ಕೊಂಡಿದ್ದಾರೆ ಅನ್ನುವಂತ ನಮ್ಗೆ ಬೇಕಾಗಿರುವಂತದ್ದು. ಪರೇಶ್ ಮೆಸ್ತನ ಕುರಿತಾಗಿ ನಮ್ಮ ಹತ್ರ ಬೇಕಾದಷ್ಟು ಮಾಹಿತಿಗಳಿದೆ. ಇವತ್ತು ನಿಮ್ಮ ಹತ್ರ ನಮ್ಮ ಪ್ರತಿನಿಧಿಗಳು ಬಂದಿದ್ದಾರೆ, ನಿಮ್ಮ ಏನು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಕವರ್ ಮಾಡ್ಕೊಂಡಿದ್ದಾರೆ. ಪರೇಶ್ ಮೆಸ್ತನ ತಂದೆಯ ಬಳಿ ಹೋಗಿದ್ದಾರೆ, ಅಲ್ಲಿರ್ತಕ್ಕಂಥ ಸ್ಥಳೀಯರ ಬಳಿ ಹೋಗಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಸಿಕ್ಕಿದೆ. ನನ್ನ ಪ್ರಶ್ನೆ, ಆ ಊರಿನ ಶಾಸಕಿಯಾಗಿ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಆ ಹುಡುಗನ ಸಾವಿನ ಬಗ್ಗೆ? ಎಷ್ಟು ಜವಾಬ್ದಾರಿಯಿಂದ ನೀವು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೀರಾ? ನನಗೆ ಬೇಕಾಗಿರೋ ಪ್ರಶ್ನೆ ಅದು. ಹೇಳಿ ಮೇಡಮ್, ನೀವು ಎಷ್ಟು ಜವಾಬ್ದಾರಿಯುತವಾಗಿ ಆ ಹುಡುಗ ಸತ್ತ, ಶುಕ್ರವಾರ ಹೆಣ ಸಿಕ್ಕಿದ ನಂತರ ಇಷ್ಟು ದಿನಗಳ ಕಾಲದ ಎಷ್ಟು ಮಾಹಿತಿ ಪಡ್ಕೊಂಡಿದ್ದೀರಾ ನೀವು? ಹೇಳಿ ಮೇಡಮ್. ನೆಟ್ವರ್ಕ್ ಸರಿಯಾಗಿದೆ ಮೇಡಮ್, ನಿಮಗೆ ನಮ್ಮ ಧ್ವನಿ ಕೇಳ್ತಾ ಇದೆ ಅನ್ಕೊಳ್ತೇನೆ. ಜನ ಲೈವ್ ನಲ್ಲಿ ನಿಮ್ಮ ಪ್ರೋಗ್ರಾಮ್ ಅನ್ನ ಕೇಳ್ತಾ ಇದ್ದಾರೆ. ನಿಮ್ಮ ಉತ್ತರಕ್ಕೋಸ್ಕರ ಜನ ಕೂಡ ಕಾಯ್ತಾ ಇರುವಂತದ್ದು. ದಯವಿಟ್ಟು ನೀವು ಉತ್ತರ ಕೊಟ್ಟರೆ ಜನ ಕೂಡ ಪ್ರತಿಕ್ರಿಯಿಸ್ತಾರೆ. ಅಲ್ಲ, ನೀವು ಈ ತರ ಮಾತಾಡಿದ್ರೆ ಯಾರು ಉತ್ತರ ಕೊಡ್ತಾರೆ? ಯಾವ ತರ ಮಾತಾಡ್ಬೇಕು? ಸರಿ ಮೇಡಮ್, ನಿಮ್ಗೆ ಯಾವ ತರ ಮಾತಾಡಿದ್ರೆ ನೀವು ಉತ್ತರ ಕೊಡ್ತೀರಾ ಹೇಳಿ? ನೀವು ಮಾತಾಡಿದ್ರೆ ಪ್ರಶ್ನೆನ ನೀವೇ ಕೇಳ್ತೀರಾ? ಪ್ರಶ್ನೆನೇ ಕೇಳ್ತಾ ಇರೋದು ಮೇಡಮ್. ನಿಮ್ಮ ಹತ್ರ ಎಷ್ಟು ಮಾಹಿತಿ ಇದೆ? ಪರೇಶ್ ಮೆಸ್ತಾ ಸತ್ತ, ಅವನ ಹೆಣ ಸಿಕ್ಕಿದ ಶುಕ್ರವಾರದ ನಂತರ ನಿಮ್ಮ ಹತ್ರ ಅವನ ಸಾವಿನ ಕುರಿತಾಗಿ ಎಷ್ಟು ಮಾಹಿತಿ ಇದೆ? ಮಾತಾಡ್ಬೇಕು ಮೇಡಮ್. ನಾನು ನಿಮಗೆ ಸಮಾಧಾನವಾಗಿ ಕೇಳ್ತಾ ಇದ್ದೇನೆ. ನೀವು ಗಲಾಟೆ ಬಗ್ಗೆ ಮಾತಾಡ್ತೀರಾ, ಸಂಘಟನೆಗಳ ಬಗ್ಗೆ ಮಾತಾಡ್ತೀರಾ, ಆದ್ರೆ ನೀವು ಪರೇಶ್ ಮೆಸ್ತನ ಸಾವಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತಾ ಇಲ್ವಲ್ಲ? ಏನ್ ನಿಮ್ಗೆ ಎಷ್ಟು ಸಾರಿ ಹೇಳ್ಬೇಕ್ರಿ? ಪೊಲೀಸ್ ಇಲಾಖೆಯವ್ರ ಹತ್ರ ಮತ್ತೇನ್ ನಿಮ್ಗೆ ಮಾಹಿತಿ ಕೊಡ್ಬೇಕು? ನಾನು ಪೊಲೀಸ್ ಇಲಾಖೆಯವ್ರು ನಿಮ್ಗೇನು ಮಾಹಿತಿ ಕೊಟ್ಟಿಲ್ಲ ಹಾಗಾದ್ರೆ?
ಏನು ಕೊಟ್ಟಿದ್ದಾರೆ, ಕೊಟ್ಟದಕ್ಕಾಗಿ ನಿಮ್ಮ ಹತ್ರ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಹೇಳಿ ಅಂತ ಹೇಳ್ತಿರೋದು ನಾವು. ಮಾಹಿತಿ ಕೊಡ್ಬೇಕು ನಿಮ್ಗೆ. ಯಾವ ಮಾಹಿತಿ? ಪೊಲೀಸ್ ಇಲಾಖೆಯವರು ನಿಮ್ಗೆ ಯಾವ ಮಾಹಿತಿ ಕೊಟ್ಟಿದಾರಲ್ಲ ಆ ಮಾಹಿತಿ ನಮಗೂ ಸ್ವಲ್ಪ ಕೊಡಿ. ಅಲ್ಲ ಅದೆಲ್ಲ ನಾವು ನೋಡಿ ಕೆಲವೊಂದನ್ನಷ್ಟೇ ಮಾತ್ರ ಅವ್ರ ಮನೆಯವ್ರ ಬಗ್ಗೆ. ಮೇಡಮ್, ನನಗೆ ಅವ್ರ ಮನೆಯವರ ಬಗ್ಗೆ ಗೊತ್ತು, ಪ್ರತಿಯೊಂದು ಗೊತ್ತು. ನಾನು ಕೇಳುವಂತಹದ್ದು, ಪೊಲೀಸ್ ಇಲಾಖೆಯವರು ಒಂದು ಶವ ಬಂದ ಕೂಡಲೇ ಒಂದು ರಿಪೋರ್ಟ್ ಏನೋ ರೆಡಿ ಮಾಡ್ತಾರೆ ಮೇಡಮ್. ಕೆರೆಯಲ್ಲಿ ಕೆರೆಯಲ್ಲಿ ಪರೇಶ್ ಮೇಸ್ತನ ಹೆಣ ಸಿಕ್ಕಿದ ನಂತರ ಅವರೊಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಪೊಲೀಸ್ ಇಲಾಖೆಯವರು ಒಂದು ಪ್ರಾಥಮಿಕ ಹಂತದ ತನಿಖೆಯನ್ನು ಮಾಡ್ತಾರೆ. ಪ್ರಾಥಮಿಕ ಹಂತ ಶಾರದಾ ಶೆಟ್ಟಿ ಅವರು ಕರೆಯನ್ನ ಕಟ್ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಇರುವಂತದ್ದು, ಶಾರದಾ ಶೆಟ್ಟಿ ಅವರ ಬೆಂಬಲಿಗಳು ಯಾರಾದ್ರೂ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಶಾಸಕಿ ಶಾರದಾ ಶೆಟ್ಟಿ ಅವರಿಗೆ ಪ್ರಶ್ನೆ ಮಾಡಿ. ಒಬ್ಬ ಶಾಸಕಿಯಾಗಿ ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಆತನ ಹೆಣ ಸಿಕ್ಕಿ ಶುಕ್ರವಾರ, ಶನಿವಾರ, ಆದಿತ್ಯವಾರ, ಸೋಮವಾರ, ಮಂಗಳವಾರ, ಇವತ್ತಿಗೆ 5 ದಿನಗಳು ಕಳೆಯುತ್ತೆ. ಸೊ ಈ 5 ದಿನಗಳಲ್ಲಿ ಎಷ್ಟು ಮಾಹಿತಿಯನ್ನ ಶಾಸಕಿಯವರು ಜವಾಬ್ದಾರಿಯುತವಾಗಿ ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳಿ ತಗೊಂಡಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ದಯವಿಟ್ಟು ಯಾರಾದ್ರೂ ಶಾಸಕಿ ಶಾರದಾ ಶೆಟ್ಟಿ ಅವರ ಬೆಂಬಲಿಗರಿದ್ರೆ ಅಥವಾ ಕಾಂಗ್ರೆಸ್ನ ಮುಖಂಡರುಗಳಿದ್ರೆ, ಹೊನ್ನಾವರ ಕುಮಟಾ ಭಾಗದ ರಾಜಕಾರಣಿಗಳಿದ್ರೆ, ದಯವಿಟ್ಟು ಅವ್ರಿಗೊಮ್ಮೆ ಕೇಳಿ. ಕನಿಷ್ಠ ಪಕ್ಷ ಮುಂದಿನ ಬಾರಿ ಎಲೆಕ್ಷನ್ಗೆ ವೋಟ್ ಕೇಳೋದಕ್ಕೆ ಬರುವ ಸಂದರ್ಭದಲ್ಲಾದ್ರೂ ಕೂಡ ನಿಮ್ಮ ಮನೆಗೆ ಬರುವ ಶಾಸಕಿಯವರ ಹತ್ರ ಪರೇಶ್ ಮೇಸ್ತನ ಕುರಿತಾಗಿ ನಿಮಗೆಷ್ಟು ಜವಾಬ್ದಾರಿ ಇತ್ತು ಅನ್ನೋ ಪ್ರಶ್ನೆಯನ್ನ ಮಾಡಿ ಕಾರ್ಯಕ್ರಮವನ್ನ ಮತ್ತಷ್ಟು ಮುಂದುವರಿಸ್ತೇನೆ. ಇನ್ನಷ್ಟು ವಿಚಾರಗಳನ್ನ ಹೇಳೋದಕ್ಕಿದೆ. ಕುಮಟಾದಲ್ಲಿ ಮಾಡಿರ್ತಕ್ಕಂತಹ ರಿಯಾಲಿಟಿ ಚೆಕ್, ಎಲ್ಲಿ ಪರೇಶ್ ಮೇಸ್ತನ ಹೆಣ ಸಿಕ್ತು ಅಲ್ಲಿಂದ IGP ಅವರ ವಾಹನಕ್ಕೆ ಬೆಂಕಿ ಹಾಕಿದ ತನಕ, ಅಲ್ಲಿಂದ ಪರೇಶ್ ಮೇಸ್ತನ ತಂದೆ ತಾಯಿ ಅವರ ಕುಟುಂಬಿಕರು ಹೇಳಿರ್ತಕ್ಕಂಥ ಸತ್ಯಗಳ ಕುರಿತಾಗಿ ಎಲ್ಲ ರೀತಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಗಳು ನಿಮ್ಮ ಮುಂದೆ ಬರುತ್ತೆ. ಇದು ಸ್ಪಂದನದ ರಿಯಾಲಿಟಿ ಚೆಕ್. ಈ ವಿಚಾರವಾಗಿ ಮತ್ತಷ್ಟು ನಿಮ್ಮ ಹತ್ರ ಮಾತನಾಡ್ತೇನೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸ್ತೇನೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಇದು ಮುಗಿದ ಕಥೆಯಲ್ಲ, ಮುಗಿಸಿದ ಕತೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಸ್ಪಂದನ ಟಿವಿ ಮಾಡಿರುವ ರಿಯಾಲಿಟಿ ಚೆಕ್ ನ ಎಕ್ಸ್ಕ್ಲೂಸಿವ್ ವಿಜುವಲ್ಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಮುಂದೆ ನಾವು ಬಿಡ್ತೇವೆ. ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳೋದಕ್ಕಿದೆ. ಇದು ಸ್ಪಂದನ ವಾಹಿನಿಯ ಸಮಾಜದ ಧ್ವನಿಯಾಗಿರ್ತಕ್ಕಂಥ ಪ್ರಶ್ನೆ. ಸ್ಪಂದನ ವಾಹಿನಿ ಕುಮಟಾ ಹೊನ್ನಾವರದ ಭಾಗದಲ್ಲಿ ಮಾಡಿರ್ತಕ್ಕಂತಹ ರಿಯಾಲಿಟಿ ಚೆಕ್ ನಲ್ಲಿ ಹುಟ್ಟಿಕೊಂಡಂತಹ ಅನುಮಾನಗಳು ಮತ್ತು ಪ್ರಶ್ನೆಗಳು, ಅದನ್ನು ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳನ್ನು ಕೂಡ ಸಂಪರ್ಕಿಸಲಿದ್ದೇವೆ. ಬಹುಶಃ ಈ ವಿಚಾರದಲ್ಲಿ ಒಂದಷ್ಟು ಮಂದಿಗೆ ಅನುಮಾನಗಳಿರಬಹುದು, ಯಾಕೆ ನಾವು ಇದನ್ನು ಕೊಲೆಯಾಗಿರಬಹುದು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಅಂತ. ಬಹುಶಃ ಬಹುತೇಕರೆಲ್ಲರೂ ಕೂಡ ಇದೊಂದು ರೀತಿಯ ಅಸಹಜ ಸಾವ ಅಂತ ಪ್ರಶ್ನಿಸಿರುವಂತದ್ದು ನಾವು ನೋಡಿದ್ದೇವೆ. ಇವತ್ತು ಸ್ಪಂದನ ಟಿವಿ ಪರೇಶ್ ಮೇಸ್ತಾ ಅವರ ಮನೆಗೆ ಹೋದಾಗ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂತಹದ್ದು. ಈ ವಿಚಾರದಲ್ಲಿ ಸ್ಪಂದನ ಟಿವಿಗೆ ಖುದ್ದು ಅವರ ಮನೆಯವರೇ ಹೇಳಿರುವ ಪ್ರಕಾರ ಈ ಹಿಂದೆ ಬಂದಂತಹ ಒಂದಷ್ಟು ವಾಹಿನಿಗಳಿಗೆ ಹೊಡೆದು ಕಲಿಸಲಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಒಬ್ಬ ಮಗನನ್ನ ಕಳ್ಕೊಂಡಿರ್ತಕ್ಕಂತಹ ನೋವು, ಸಂಕಟ ಅವರಲ್ಲಿತ್ತು. ಆ ಸಂಕಟದ ನಡುವೆ ಒಬ್ಬ ಸತ್ತ ಮಗನನ್ನ ಇದು ಸಹಜ ಸಾವಾಗಿರಬಹುದಾ, ಅಸಹಜ ಸಾವಾಗಿರಬಹುದಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಹೋದ್ರೆ ಬಹುಶಃ ಹೆತ್ತ ಕರಳಿಗೆ ಎಷ್ಟು ನೋವಾಗಬಹುದು ಅನ್ನುವಂತಹ ಪ್ರಶ್ನೆ ಈಗ ನಮ್ಮ ನಡುವೆ ಇರುವಂತಹದ್ದು. ಆ ಭಾಗಕ್ಕೆ ಹೋದಂತಹ ಬಹಳಷ್ಟು ಮಾಧ್ಯಮಗಳಿಗೆ ಅಲ್ಲಿನ ಜನ ಹೊಡೆದು ಕಳಿಸಿದ್ದಾರೆ. ಅದರ ಸ್ಪಂದನ ವಾಹಿನಿಗೆ ಆ ಊರಿನ ಜನ ಕೊಟ್ಟಂತಹ ಏನೊಂದಷ್ಟು ಸ್ಪಂದನೆಗಳಿದೆ, ಆ ಸ್ಪಂದನೆಗಳ ಮುಖಾಂತರವೇ ನಮ್ಗೆ ಇವತ್ತು ರಿಯಾಲಿಟಿ ಚೆಕ್ ಅನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಅಲ್ಲಿರ್ತಕ್ಕಂತಹ ಇಂಚಿಂಚು ಸ್ಥಳಗಳಿಗೆ ಸ್ಪಂದನ ವಾಹಿನಿ ಭೇಟಿ ಕೊಟ್ಟಿದೆ. ಅಲ್ಲಿರುವಂತಹ ಅಷ್ಟೂ ಪ್ರಕರಣಗಳ ಸುತ್ತ ಇರತಕ್ಕಂಥ ಸತ್ಯವನ್ನ ಬೆತ್ತಲುಗೊಳಿಸುವಂತಹ ಪ್ರಯತ್ನವನ್ನ ಸ್ಪಂದನ ವಾಹಿನಿ ಮಾಡಿರುವಂತದ್ದು. ಈ ವಿಚಾರದಲ್ಲಿ ಒಂದಷ್ಟು ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇವೆ, ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಬಹುತೇಕ ಒಂದು ಹಂತದಲ್ಲಿ ಇದನ್ನ ಪೊಲೀಸ್ ಇಲಾಖೆಯಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದನ್ನ NIAಗೆ ಒಪ್ಪಿಸಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹುಶಃ ನಮ್ಮಲ್ಲಿರುವ ಪ್ರಶ್ನೆ, ಇದು ಹೇಗೆ ಕೊಲೆ ಅಂತ ನಾವು ಅಂದುಕೊಳ್ಬಹುದು ಅಂತ. ಇದು ಕೊಲೆ ಅಂತಕ್ಕಂಥ ಅನುಮಾನಗಳಿಗೆ ಒಂದಷ್ಟು ಕಾರಣಗಳಿದೆ. ಈಗ ನಮಗ್ ಮೊದಲಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇಲ್ಲಿ ಒಬ್ಬ ಡಾಕ್ಟರ್ ಕಳಿಸಿರ್ತಕ್ಕಂತಹ ಒಂದು ರಿಪೋರ್ಟ್ ಏನಿದೆ ಅದು ವಾಟ್ಸಪ್ ನಲ್ಲಿ ವೈರಲ್ ಆಗಿರುವಂತಹದ್ದು. ಆ ವೈರಲ್ ಆಗಿರ್ತಕ್ಕಂತಹ ವಿಚಾರವನ್ನು ನಾವು ನೋಡೋದಾದ್ರೆ ಇಲ್ಲಿ ಆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಹುಟ್ಟಿಕೊಂಡಿರುವಂತ. ಸೊ ಅದನ್ನು ನಾವು ಪ್ರಶ್ನೆ ಮಾಡಬೇಕಿದೆ ಮತ್ತು ಅದು ಎಷ್ಟು ಸತ್ಯ ಎಷ್ಟು ನಿಜ ಸುಳ್ಳು ಅನ್ನುವಂಥದ್ದನ್ನು ಕೂಡ ನಾವು ಕಂಡು ಹಿಡಿಯಬೇಕಾಗಿದೆ. ಯಾಕಂತಂದ್ರೆ ನಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಏನು ಅಂತಂದ್ರೆ ಈ ತರಹದ ಕೋಮು ಗಲಭೆ ದಲ್ಲೂರಿಗಳಾದಂಥ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಸತ್ತರೆ ಅಥವಾ ಅದು ಕೊಲೆ ಅಂತಕ್ಕಂತಹ ಅನುಮಾನಗಳಿದ್ದಾಗ ಈ ಪ್ರಕರಣದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ 3 ಬೇರೆ ಬೇರೆ ಆಸ್ಪತ್ರೆಯ ವೈದ್ಯ
ವೈದ್ಯಾಧಿಕಾರಿಗಳು ಇರಬೇಕು. ಅದರಲ್ಲೂ ವಿಶೇಷವಾಗಿ ಒಂದಷ್ಟು ಮಂದಿ ವೈದ್ಯಾಧಿಕಾರಿಗಳು ಇರಬೇಕು. ಒಬ್ಬ ವೈದ್ಯಾಧಿಕಾರಿಯಿಂದ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಮಾಡುವ ಹಾಗಿಲ್ಲ. ಕನಿಷ್ಠ 3 ವೈದ್ಯಾಧಿಕಾರಿಗಳು, ಬೇರೆ ಬೇರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆ ಸ್ಥಳದಲ್ಲಿರಬೇಕು. ಅವರ ಸಮ್ಮುಖದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ಆಗುವ ಸಂದರ್ಭ ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಬೇಕು ಅಂತಕ್ಕಂತಹ ರೂಲ್ಸ್ಗಳು ಕಾನೂನಿನಲ್ಲಿರುವಂಥದ್ದು. ಸೊ ಇದನ್ನ ನಾವು ಗಮನಿಸೋದಾದ್ರೆ ಬಹುಶಃ ಏನು ವಿಡಿಯೋ ಮಾಡಿರ್ತಕ್ಕಂಥ ಫುಟೇಜ್ಗಳು ಖಂಡಿತವಾಗ್ಲೂ ಅದನ್ನ ಕಾನೂನು ಬೇರೆಯವರಿಗೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ನಮ್ಮ ಪ್ರಶ್ನೆ, ಅದನ್ನ ವಿಡಿಯೋ ಮಾಡಲಾಗಿದೆಯೇ ಮತ್ತು 3 ಅಥವಾ 3ಕ್ಕಿಂತ ಹೆಚ್ಚು ವೈದ್ಯಾಧಿಕಾರಿಗಳನ್ನ ಬಳಸಿಕೊಂಡು ಇದನ್ನ ಏನು ಪೋಸ್ಟ್ ಮಾರ್ಟಮ್ ನಡೆಸಲಾಗಿದೆ ಅನ್ನುವಂಥ ಪ್ರಶ್ನೆ. ಒಂದಷ್ಟು ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಕೆಲವು ಹೊತ್ತಿನಲ್ಲಿ ನಾವು ನಿಮ್ಮ ಮುಂದೆ ನೀಡಲಿದ್ದೇವೆ. ಜೊತೆಗೆ ಪರೇಶ್ ಮೇಸ್ತನ ತಂದೆ ಹೇಳಿರ್ತಕ್ಕಂಥ ಮಾತು, ಪರೇಶ್ ಮೇಸ್ತನ ಸಂಬಂಧಿಕರು, ಆ ಊರಿನ ಮುಖಂಡರುಗಳು, ಆ ಊರಿನ ಸ್ಥಳೀಯರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೇವೆ. ಜೊತೆಗೆ ಶಾರದಾ ಮೇಡಮ್, ದಯವಿಟ್ಟು ನಮ್ಮದೊಂದಷ್ಟು ಪ್ರಶ್ನೆ ಇದೆ. ನೀವು ಆ ಭಾಗದ ಶಾಸಕಿ, ದಯವಿಟ್ಟು ನಿಮ್ಮ ಭಾಗದಲ್ಲಿ ಸತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಸಾವಿನ ಕುರಿತಾಗಿ ಅದು ಯಾವ ಸಾವು, ಅದು ಕೊಲೆಯೋ, ಆತ್ಮಹತ್ಯೆಯೋ, ಸಹಜವೋ, ಅಸಹಜವೋ, ಯಾವ ಸಾವು ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲವಾದ್ರೂ ನಿಮಗಿರ್ಲಿ, ಜವಾಬ್ದಾರಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಕುತೂಹಲವಾದ್ರೂ ಇರ್ಲಿ ಅನ್ನುವಂತಹದ್ದು ನಾವು ಕೇಳ್ಕೊಳ್ತಕ್ಕಂತಹ ಕೋರಿಕೆ. ಮತ್ತು ಈ ವಿಚಾರದಲ್ಲಿ ಒಂದಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಕೂಡ ಉತ್ತರಿಸಬೇಕು ಮತ್ತು ರಾಜಕಾರಣಿಗಳು ಕೂಡ ಉತ್ತರಿಸಬೇಕು. ಬಹುತೇಕ ಬೆಳಗ್ಗಿನಿಂದ ಒಂದಷ್ಟು ಮಾಧ್ಯಮಗಳಲ್ಲಿ ಈ ರೀತಿಯ ಏನು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಿರ್ತಕ್ಕಂಥ ಒಂದಷ್ಟು ಮಂದಿ ರಾಜಕಾರಣಿಗಳ ಏನು ಹೇಳಿಕೆಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಆದರೆ ನಮಗೆ ಬೇಕಾಗಿರೋದು ಸತ್ಯ. ರಾಜಕೀಯ ಸಾವಿನ ಮನೆಯಲ್ಲಿ ಶವ ರಾಜಕಾರಣ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಪೊಲಿಟಿಷಿಯನ್ಸ್ಗಳು ನೀಡಿರ್ತಕ್ಕಂತಹ ಹೇಳಿಕೆಗಳನ್ನ ಸ್ಪಂದನ ವಾಹಿನಿ ವೈಭವೀಕರಿಸ್ತಾ ಇಲ್ಲ. ಅದು ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಕಾಂಗ್ರೆಸ್ ಇರಬಹುದು, ಯಾವುದೇ ಪಕ್ಷದ ರಾಜಕಾರಣಿಗಳು ಹೇಳಿರ್ತಕ್ಕಂತಹ ಹೇಳಿಕೆಗಳನ್ನ ಸ್ಪಂದನ ವಾಹಿನಿ ವೈಭವೀಕರಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದೆ. ಕಾರಣ ಇಷ್ಟೇ, ಸೂತಕದ ಮನೆಯಲ್ಲಿ ಶವ ರಾಜಕಾರಣ ಮಾಡುವಂತದ್ದು ಸರಿಯಲ್ಲ ಅನ್ನುವ ಕಾರಣಕ್ಕೆ ಯಾವ ಪಕ್ಷಕ್ಕೂ ಕೂಡ ಹೈಪ್ ಕೊಡದ ಹಾಗೆ ಸ್ಪಂದನ ವಾಹಿನಿ ಜಾಗೃತೆಯನ್ನು ಮಾಡ್ತಾ ಇದೆ. ಜೊತೆಗೆ ಆ ಊರಿನ ಸತ್ಯದ ಅನಾವರಣವನ್ನ ನಾವೀಗ ಮಾಡಬೇಕಿದೆ. ಸೊ ಆ ಕುರಿತ ಆ ಸತ್ಯದ ಬೆನ್ನನ್ನ ಬೆಳಗ್ಗೆಯಿಂದ ಹತ್ತಿದ್ದೇವೆ. ಬಹುತೇಕ ಇವತ್ತು ಬೆಳಗ್ಗೆ ಸರಿಸುಮಾರು 7:15ರಿಂದ ಇದು ಕುಮಟಾದಲ್ಲಿ ನಡೆದಿರ್ತಕ್ಕಂತಹ ಗಲಭೆಯ ಸಂದರ್ಭ ಒಂದಷ್ಟು ಕಲ್ಲು ತೂರಾಟ ನಡೆದಿದೆ. ಈ ವಿಚಾರದಲ್ಲಿ ಬಹುಶಃ ಪ್ರಕರಣ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅಲ್ಲಿ ಹನುಮ ಜಯಂತಿ ಮತ್ತು ಈದ್ ಮಿಲಾದ್ ಜೊತೆಗೆ ಬಂದಂತಹ ಸಂದರ್ಭದಲ್ಲಿ ಶನೀಶ್ವರ ದೇವಸ್ಥಾನದ ಎದುರುಗಡೆ ಬ್ಯಾನರ್ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ತಗಾದೆಗಳು ಎದ್ದಿರುವಂತಹದ್ದು. ಶನೀಶ್ವರ ದೇವಸ್ಥಾನದ ಎದುರುಗಡೆ ಪ್ರಾರ್ಥನೆ ಸಲ್ಲಿಸಬಾರ್ದು ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಒಂದಷ್ಟು ಮಂದಿ ತಗಾದೆಯನ್ನು ತೆಗೆದಿದ್ದಾರೆ. ಅಲ್ಲಿಂದ ಪ್ರಾರಂಭವಾಗಿ 2 ಭಿನ್ನ ಕೋಮಿನ ವ್ಯಕ್ತಿಗಳ ಬೈಕ್ ಮತ್ತು ರಿಕ್ಷಾದ ನಡುವೆ ಆಗಿರ್ತಕ್ಕಂತಹ ಅಪಘಾತ ಏನಿದೆ, ಆ ಅಪಘಾತದ ಮುಖಾಂತರ ಒಂದು ರೀತಿಯ ಕೋಮುದಳ್ಳುರಿ ಪ್ರಾರಂಭವಾಯಿತು, ಕಲ್ಲೆಸೆತಗಳು ಪ್ರಾರಂಭ ಆಗುವಂತಹದ್ದು. ಸೊ ಅದಾದ ನಂತರ ಗಲಾಟೆಗಳು ಜೋರಾಗ್ತದೆ. ಅಲ್ಲಿದ್ದಂತಹ ಪರೇಶ್ ಮೇಸ್ತ ಸರಿಸುಮಾರು 19 ವರ್ಷ ಪ್ರಾಯದ ಹುಡುಗ. ಆ ಗಲಾಟೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡೋದಕ್ಕೆ ಹೋಗಿರ್ತಕ್ಕಂಥ ಹುಡುಗ. ಇದುವರೆಗೂ ಕೂಡ ಯಾವುದೇ ಸಂಘಟನೆಗಳಲ್ಲಿ ಅಥವಾ ಯಾವುದೇ ಗಲಾಟೆ ದೊಂಬಿಗಳಲ್ಲಿ ಗುರುತಿಸಿಕೊಳ್ಳದಂತಹ ಪರೇಶ್ ಮೇಸ್ತಾ 19 ವರ್ಷದ ಮೀನುಗಾರಿಕೆಯಲ್ಲಿ ಕೆಲಸ ಮಾಡ್ತಿದ್ದಂತಹ, ಸಮುದ್ರದಲ್ಲಿ ಬೋಟಿನಲ್ಲಿ ಮೀನುಗಾರಿಕೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪರೇಶ್ ಮೇಸ್ತಾ ಆ ಜಾಗಕ್ಕೆ ಹೋಗ್ತಾನೆ. ಕಲ್ಲು ಎಸೆತ ಆದಂತಹದನ್ನ ನೋಡಿಕೊಂಡು ಹೆದರಿ ಆತ ಓಡಿ ಹೋಗ್ತಾನೆ. ಪೀರ್ ಮೊಹಮ್ಮದ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಹಲೋ, ನಮಸ್ತೆ ಸರ್, ಹೇಳಿ. ನೋಡಿ,
ಈ ಬಗ್ಗೆ ಎಲ್ಲ ಮಾಧ್ಯಮದಲ್ಲಿ ಬರ್ತದೆ, ಅದರ ಬಗ್ಗೆ ನಾನು ಈಗ ನೀವು ಶಾಸಕರಲ್ಲಿ ಮಾತಾಡಿದ ರೀತಿಯ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೇನೆ. ಎಸ್ ಸರ್, ಬಹುಶಃ ಈ ವಿಚಾರದಲ್ಲಿ ಸ್ಪಂದನ ವಾಹಿನಿ ಮೊದಲ ಬಾರಿಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿರುವಂತಹದ್ದು. ಕುಮಟಾ ಮತ್ತು ಹೊನ್ನಾವರದ ಸುತ್ತಮುತ್ತ ಮಾಡಿರ್ತಕ್ಕಂತಹ ಏನು ರಿಯಾಲಿಟಿ ಚೆಕ್ ಇದೆ, ಆ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರ್ತಕ್ಕಂತಹ ಸತ್ಯಗಳು ಬಹಳಷ್ಟಿದೆ. ಸೊ ಆ ಸತ್ಯಗಳು ಮತ್ತು ಆ ಕುರಿತಾಗಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನ, ಸಂದೇಹಗಳು ನಮ್ಮನ್ನ ಕಾಡಿರುವಂತದ್ದು. ಸೊ ಆ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇರ್ತಾ ಇದ್ದೇವೆ. ಬಹುಶಃ ಆ ವಿಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಆತ ನಾಪತ್ತೆಯಾದ ದಿನವೇ ಒಂದಷ್ಟು ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ ಠಾಣೆಯಲ್ಲಿ ಕೂಡ ಈ ಕುರಿತಾಗಿರ್ತಕ್ಕಂತಹ ಏನು ಒಂದು ರೀತಿಯ ಕೇಸನ್ನು ಕೂಡ ಪರೇಶ್ ಮೇಸ್ತನ ತಂದೆ ದಾಖಲಿಸಿದ್ದಾರೆ. ಆದ್ರೆ ಆ ವಿಚಾರವನ್ನ ಇಟ್ಟುಕೊಂಡು ಏನು ನಿರ್ಲಕ್ಷ್ಯವನ್ನ ತೋರಿಸಲಾಗಿದೆ. ಬಹುಶಃ ಅಲ್ಲಿ ನಡೆದಿರ್ತಕ್ಕಂತಹ ಗಲಾಟೆಗಳಿರ್ಬೋದು, ಮತ್ತೊಂದು ಮಗದೊಂದು ಇರ್ಬೋದು. ಸೊ ಅದನ್ನ ಇಟ್ಟುಕೊಂಡು ಏನು ನಿರ್ಲಕ್ಷ್ಯವನ್ನ ಮಾಡಿರುವ ಕಾರಣವಾಗಿ ಪರೇಶ್ ಮೇಸ್ತ ಇವತ್ತು ಹೆಣವಾಗಿ ಸಿಕ್ಕಿರುವಂತದ್ದು ಅನ್ನುವಂಥದ್ದು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಮತ್ತು ಪರೇಶ್ ಮೇಸ್ತನ ತಂದೆ ಮಾಡಿರ್ತಕ್ಕಂಥ ಆರೋಪ. ಸೊ ಈ ವಿಚಾರವನ್ನ ಕೂಡ ನಾವು ನಿಮ್ಮ ಎದುರುಗಡೆ ಇಡ್ಲಿದ್ದೇವೆ. ಬಹುತೇಕ ಪರೇಶ್ ಮೇಸ್ತನ ತಂದೆ, ತಾಯಿ ಮತ್ತು ಸಂಬಂಧಿಕರು ಹೇಳಿರುವಂತಹ ಮಾತುಗಳು, ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳಿರ್ತಕ್ಕಂತಹ ಮಾತುಗಳು, ಪರೇಶ್ ಮೇಸ್ತನ ಹೆಣ ಸಿಕ್ಕಿರ್ತಕ್ಕಂತಹ ಶೆಟ್ಟಿಕೆರೆ ಎಷ್ಟು ದೊಡ್ಡದಿದೆ, ಅದರ ರೂಪ ಹೇಗಿದೆ, ಅಲ್ಲಿ ಬಿದ್ದರೆ ಒಬ್ಬ ವ್ಯಕ್ತಿ ಸಾಯಬಹುದಾ ಅಥವಾ ಸತ್ತ ಶವ ಮೇಲೆ ಬರೋದಕ್ಕೆ ಎಷ್ಟು ದಿನಗಳು ಬೇಕಾಗಬಹುದು, ಮತ್ತು ಪರೇಶ್ ಮೇಸ್ತನ ದೇಹದಲ್ಲಿ ಶವದಲ್ಲಿ ಆಗಿರ್ತಕ್ಕಂತಹ ಗಾಯಗಳ ಕುರಿತಾಗಿ ಅಲ್ಲಿನ ಸ್ಥಳೀಯರು ತೆಗೆದಿರ್ತಕ್ಕಂತಹ ವಿಡಿಯೋಗಳು ಮತ್ತು ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಕಂಡಿರ್ತಕ್ಕಂತಹ ವಿಚಾರಗಳನ್ನು ಕೂಡ ಏನು ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ಜೊತೆಗೆ ಏನು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥ 18 ಪ್ರಶ್ನೆಗಳುಳ್ಳ ಒಂದು ರಿಪೋರ್ಟ್ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ವೈರಲ್ ಆಗ್ತಾ ಇದೆ. ಸೊ ಆ ಕುರಿತಾಗಿರ್ತಕ್ಕಂತಹ ಡಾಕ್ಟರ್ ಅನ್ನ ಕೂಡ ನಾವು ಸಂಪರ್ಕ ಮಾಡಲಿದ್ದೇವೆ. ಸೊ ಆ ಮುಖಾಂತರ ಒಂದಷ್ಟು ಸತ್ಯದ ಪ್ರಶ್ನೆಗಳಿಗೆ ಏನು ತೆರೆ ಎಳೆಯಲಾಗುವಂಥದ್ದು ಬಹುಶಃ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಸಾರ್ವಜನಿಕರಿಂದ ಬಂದಿದೆ. ಸೊ ಅದಕ್ಕೆ ನಾವಿವತ್ತು ಉತ್ತರವನ್ನ ಕಂಡುಕೊಳ್ಬೇಕಾಗತ್ತೆ. ಆದರೆ ಇಲ್ಲಿರುವಂತಹ ವಿಚಾರ ಏನು ಅಂತಂದ್ರೆ ಬಹುಶಃ ಒಂದು ಪ್ರಕರಣವನ್ನ ಏನು ಸುಖಾಂತ್ಯವಾಗಿ ಮುಗಿಸದೆ ಹೋದರೆ ಎಷ್ಟು ದೊಡ್ಡ ದುಃಖಾಂತ್ಯ, ಎಷ್ಟು ದೊಡ್ಡ ದುರಂತ ಬರಬಹುದು ಅನ್ನೋದಕ್ಕೆ ಪರೇಶ್ ಮೇಸ್ತನ ಸಾವು ಒಂದು ರೀತಿಯ ಸ್ಪಷ್ಟ ಚಿತ್ರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಈಗ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯ ಏನು ಪ್ರಶ್ನೆಗಳು ಹುಟ್ಟುಕೊಂಡಾಗ ಬಹಳ ಮಂದಿ ಒಂದು ರೀತಿಯ ಸುಳ್ಳು ಅಂಶಗಳನ್ನ ಹರಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಸುಳ್ಳು ಅಂಶಗಳನ್ನ ಹರಡಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅನ್ನುವಂಥ ಕೂಡ ಪ್ರಶ್ನೆ. ಜೊತೆಗೆ ನಾವು ಈ ವಿಚಾರದಲ್ಲಿ ಒಂದು ಡೆಡ್ ಬಾಡಿ ನೀರಿನಲ್ಲಿ ಬಿದ್ದು ಸತ್ರೆ ಅದು ಯಾವ ರೀತಿಯ ಬಣ್ಣಗಳಿಗೆ ತಿರುಗ್ತದೆ, ಯಾವ ರೀತಿಯ ಅಂಶಗಳನ್ನ ಹೊಂದಿರ್ತದೆ, ಅದರ ಚಹರೆಗಳು ಏನಿರ್ತದೆ, ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾವು ವೈದ್ಯರನ್ನು ಸಂಪರ್ಕಿಸಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ, ಮೊದಲನೇದಾಗಿ ಪೊಲೀಸ್ ಇಲಾಖೆ ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಏನು, ಸೊ ಆ ವಿಚಾರಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ. ನಮ್ಮ ಜೊತೆ ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಸೇರ್ಕೊಳ್ಳಿದ್ದಾರೆ. ಅದಕ್ಕೂ ಮುಂಚೆ ಈ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆ ಇರುವಂತಹದ್ದು ಬಹುಶಃ. ಸೊ ಆ ಪ್ರಶ್ನೆಗಳಿಗೆ ಕೂಡ ಉತ್ತರಿಸುವಂತಹ ಪ್ರಯತ್ನ ಆಗಬೇಕು. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಸಂತೋಷ್ ಶೆಟ್ಟಿ ಅಂತ ಕುಂದಾಪುರ ಮೊಳಹಳ್ಳಿಯಿಂದ ಮಾತಾಡ್ತಿರೋದು. ಎಸ್ ಸರ್, ಹೇಳಿ ಸರ್. ಈ ಘಟನೆಯನ್ನ ನೋಡ್ತಾ ಇದ್ರೆ ಮೇಡಮ್, ಹಲೋ, ಎಸ್ ಹೇಳಿ ಸರ್, ಹೇಳಿ. ಈ ಘಟನೆಯನ್ನ ನೋಡ್ತಾ ಇದ್ರೆ ಮನುಕುಲ ಸೃಷ್ಟಿಯೇ ನಿಜವಾಗ್ಲೂ ನಾಚಿಕೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಕೊಂದು ಅವನ ಒಂದು ಅವನ ಹಿನ್ನೆಲೆ ಏನೇ ಇರ್ಬೋದು, ಬಟ್ ಒಂದು ದೇಶವಾಚಿಕ ಕೃತ್ಯವನ್ನ ಮಾಡಿ ಅನಂತರ ಅಲ್ಲಿರೋ ಒಂದು ಉತ್ತರ ಕರ್ನಾಟಕ ಇರಬಹುದು ಮತ್ತು ಕರಾವಳಿ ಉದ್ದಕ್ಕೂ ಇರ್ಬೋದು, ಈ ಪ್ರಕರಣಗಳನ್ನ ಗಮನಿಸಿದ್ರೆ ನಿಜವಾಗ್ಲೂ ನಮ್ಮ ಕುಲಕ್ಕೆ ಒಂದು ನಿಜವಾಗ್ಲೂ ನಾಚಿಕೆ ಅಂತದ್ದು. ಮತ್ತೆ ಇನ್ನೊಂದು ಹೇಳಿದ್ರೆ ಅಲ್ಲಿನ ಒಂದು ಶಾಸಕಿಯವರು ಮಾತಾಡಿದ್ರೆ ನಾನು ಕೇಳ್ತಾ ಇದ್ದೀನಿ ಈಗ, ನಿಜವಾಗ್ಲೂ ಅದು ನಾಚಿಕೆ ಆಗುವಂತ ಸಂಗತಿ. ಪ್ರಸ್ತುತ ಆ ಘಟನೆಯ ಒಂದು ಅಂಶವನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ಆನ್ಸರ್ ಮಾಡುವಂತ ಒಂದು ಶಕ್ತಿ ಅವರಿಗೆ ಇಲ್ಲದ್ದು ನಿಜವಾಗ್ಲೂ ನಾಚಿಕೆ. ಯಾಕಂದ್ರೆ ನಾವೊಂದು ಶಾಸಕನಿರ್ಲಿ ಅಥವಾ ಪಂಚಾಯತ್ ಅಧ್ಯಕ್ಷನ ಕೂಡ ಮತ ಹಾಕಿ ಆಯ್ಕೆ ಮಾಡಿದಾಗ ಅವನಲ್ಲಿರುವಂತ ಎಲ್ಲ ಗುಣಗಳನ್ನ, ಅವನಲ್ಲಿರುವಂತ ಎಲ್ಲ ಸಭ್ಯತೆಗಳನ್ನ, ಅವನಲ್ಲಿರುವಂತ ಎಲ್ಲ ಪ್ರೌಢತೆಯನ್ನ ನಾವು ಗ್ರಾಮದಲ್ಲಾಗ್ಲಿ ಅಥವಾ ಪಂಚಾಯತಲ್ಲಾಗ್ಲಿ ಅಥವಾ ತಾಲೂಕಿನಲ್ಲಿ ನೋಡ್ಬೋದು. ಆದ್ರೆ ಇವರು ಶಾಸಕಿಯಾಗಿ ಪ್ರಸ್ತುತ ಪ್ರಕರಣದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡುವಂತಹ ಒಂದು ತಾಕತ್ತಿಲ್ಲದೆ ದೂರವಾಣಿ ಕರೆಯನ್ನ ಕಟ್ ಮಾಡು ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಸಮಸ್ಯೆ ಆಗ್ತದೆ. ಅವರ ಒಂದು
ವ್ಯಾಪ್ತಿಯಲ್ಲಿ ಇನ್ನೊಂದು ಸಮಸ್ಯೆ ಆದ್ರೆ ಇಂತಹ ದೂರವಾಣಿ ಕರೆಯನ್ನು ಅದೇ ಸಂದರ್ಭದಲ್ಲಿ ಕಟ್ ಮಾಡ್ತಾರ ಅಂತ ನನ್ನೊಂದು ನೋವಿದೆ. ಎಸ್ ಸರ್, ಬಹುಶಃ ಈ ವಿಚಾರದಲ್ಲಿ ಸ್ಪಂದನ ವಾಹಿನಿ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಏನು ನೇರವಾಗಿ ಅವರನ್ನ ಸಂಪರ್ಕ ಕೂಡ ಮಾಡಿದೆ. ಬಹುತೇಕ ಆ ವಿಚಾರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂತಹ ಏನು ಮಾತುಗಳು ಅಥವಾ ಏನು ಹೇಳಿಕೆಗಳಿದೆ ಬಹುತೇಕ ಯಾರಿಗೂ ಕೂಡ ಸ್ಪಷ್ಟ ಅಂತ ಅನ್ನಿಸೋದಿಲ್ಲ. ಅದರಲ್ಲೂ ಏನು ಖುದ್ದು ಪರೇಶ್ ಮೆಸ್ತಾ ಕುಟುಂಬಸ್ಥರೇ ಹೇಳ್ತಾರೆ, ನನ್ನ ಮಗನನ್ನ ಕೊಲ್ಲಾಗಿದೆ, ಆ ಸಾವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಸ್ಪಂದನ ವಾಹಿನಿ ಈ ಸಾವಿನಲ್ಲಿ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸ್ತದೆ. ಯಾಕಂದ್ರೆ ಬಿಜೆಪಿಯರು ಈ ಸಾವನ್ನ ಮುಂದಿಟ್ಕೊಂಡು ಅಲ್ಲಿ ನಾವು ಕಾಂಗ್ರೆಸ್ಸಿನ ಏನಿದೆ, ಕಾಂಗ್ರೆಸ್ ಈ ತರ ಮಾಡ್ತಾ ಇದೆ, ಕಾಂಗ್ರೆಸ್ಸಿನ ಸಿಎಂ ಹಿಂಗ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಈ ತರ ಮಾಡ್ತಾರೆ, ಈ ಕೊಲೆಯನ್ನ ಮುಚ್ಚಾಕ್ಬೇಕಂತ ಪ್ರಯತ್ನ ಮಾಡ್ತಾರೆ ಒಂದೆಡೆ. ಆದ್ರೆ ಇನ್ನೊಂದು ಕಾಂಗ್ರೆಸ್ಸಿಗರು ಸಡನ್ಲಿ ಆಗಿ ಒಂದು ಡೆತ್ ಆಗಿರುವಂತ ರಿಪೋರ್ಟ್ ಗಳನ್ನ ಮೈ ಮೇಲೆ ಏನು ಗಾಯ ಇಲ್ಲ, ಶ್ರೀರಾಮನ ಚಿಹ್ನೆ ಇಲ್ಲ, ಆ ಬಜರಂಗ ದಳದಲ್ಲಿ ಅವ್ರು ಇರ್ಲಿಲ್ಲ, ಬೇರೆ ಒಂದು ಕಾರಣಕ್ಕೆ ಅವರ ಸುಸೈಡ್ ಅನ್ನ ಮಾಡ್ಕೊಂಡಿರ್ಬೋದು, ಅಥವಾ ಈ ಎಲ್ಲ ಒಂದು ಗೊಂದಲಗಳನ್ನ ಕೊಡ್ಲಿಕ್ಕೆ ಏನ್ ಕೊಡ್ತಾ ಇದ್ದಾರೆ ಅಲ್ಲಿನ ಜನರಿಗೆ ನಿಜವಾಗ್ಲೂ ಒಂದು ಬೇಸರ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಒಂದು ಸಾವನ್ನ ಒಂದು ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳುವಂತಹ ಮಟ್ಟಿಗೆ ಈ ಜನ ಒಂದು ರಾಜಕಾರಣಿಗಳು ಹೋಗ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಂಥ ಹೇಯ ರಾಜಕೀಯ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮತದಾನ ನಾಚಿಕೆ ಪಡಬೇಕು. ಯಾಕಂದ್ರೆ ಅಭಿವೃದ್ಧಿಯ ಹಂತದಲ್ಲಿ ನಾವು ಒಂದು ಇಲೆಕ್ಷನ್ ಆದಾಗ ಅವನಿಗೆ ಸಭ್ಯತೆ ನೋಡಿ ಅವನ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಮತ ಹಾಕಿ ಕಳಿಸ್ತಾರೆ. ಇಟ್ಕೊಂಡು ರಾಜಕೀಯ ಮಾಡ್ತಾರೆ, ಸೂತಕದ ಮನೆಯಲ್ಲಿ ಒಂದು ರಾಜಕೀಯ ದ್ವೇಷ ಮಾಡ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ರಾಜಕೀಯ ಕರ್ನಾಟಕದಲ್ಲಿ ನಿಜವಾಗ್ಲೂ ಸತ್ತೋಗಿದೆ. ನಿಜವಾಗ್ಲೂ ಈ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲಾ ಪಕ್ಷಗಳು ರಾಜಕೀಯದಲ್ಲಿ ಸಾವಿನಾಟ ಆಡುತ್ತಿರುವುದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಮೇಡಮ್. ಎಸ್ ಸರ್, ಬಹುಶಃ ಆ ವಿಚಾರವಾಗಿ ಕೂಡ ಸ್ಪಂದನ ವಾಹಿನಿ ಹೇಳ್ತಾ ಇರುವಂತದ್ದು ಯಾವುದೇ ರಾಜಕೀಯ ವ್ಯಕ್ತಿಯ ಹೇಳಿಕೆಗಳನ್ನು ಕೂಡ ಸ್ಪಂದನ ವಾಹಿನಿ ವೈಭವೀಕರಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಆ ಊರಿನ ಶಾಸಕಿಯವರನ್ನು ಹೊರತುಪಡಿಸಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಯಾವ ಶಾಸಕರು ಯಾವ ಮುಖಂಡರುಗಳ ಹೇಳಿಕೆಗಳನ್ನ ಕೂಡ ಸ್ಪಂದನ ವಾಹಿನಿ ವೈಭವೀಕರಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಸೂತಕದ ಮನೆಯಲ್ಲಿ ಇವರು ರಾಜಕಾರಣವನ್ನ ಮಾಡೋದಕ್ಕೆ ನಾವು ಸೊಪ್ಪು ಹಾಕಬಾರದು ಅನ್ನುವಂತ ಏಕೈಕ ಕಾರಣಕ್ಕೆ ಬಹುಶಃ ಅದು ಬಹುತೇಕರಿಗೆ ಅರ್ಥ ಆಗ್ಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇಲ್ಲಿ ಪರೇಶ್ ಮೆಸ್ತಾ ಒಬ್ಬ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾ ಇದ್ದಾನೆ ಹೊರತು ಆತ ಹಿಂದೂ ಸಂಘಟನೆಯವನು, ಆತ ಬಿಜೆಪಿಯೋ ಕಾಂಗ್ರೆಸ್ ಅನ್ನೋದು ಅಲ್ಲ ಅನ್ನುವಂತಹದ್ದು ಬಹುತೇಕರ ಸ್ಪಷ್ಟನೆ ಅಂತ. ಹೌದು, ಖಂಡಿತ. ಇನ್ನೊಂದೇನಂತ ಹೇಳಿದ್ರೆ ಈ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆಯಾಗುತ್ತಿರುವುದು ನಿಜವಾಗ್ಲೂ ಬೇಸರದ ಸಂಗತಿ ಅಂತ ಹೇಳಿದ್ರೆ ನಮ್ಮ ಮನೆಯ ಮಗನನ್ನ ಕಳೆದುಕೊಂಡಂತ ನೋವಾಗ್ತಿದೆ. ಯಾಕೆಂದ್ರೆ ನಾವೊಂದು ಮೂಲೆಯಲ್ಲಿ ನಿಮ್ಮ ವಾಹಿನಿ ಮೂಲಕ ಗರ್ಜಿಸಬಹುದೇ ಹೊರತು ಇಂಥವನೇ ಅದನ್ನ ಮಾಡಿದಾನೆ, ಇಂಥ ಸಂಘಟನೆ ಮಾಡಿದೆ ಅಂತ ಹೇಳಲಿಕ್ಕೆ ನಮ್ಗೆ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಯ ನೋವನ್ನೇ ನಾವು ಅವರ ಮನೆಯ ನೋವೆಂದು ತೆಗೆದುಕೊಂಡ ಪ್ರತಿಯೊಬ್ಬ ಹಿಂದೂಗಳು ಕೂಡ ನಿಜವಾಗ್ಲೂ ಈ ಒಂದು ಸಂಗತಿಯನ್ನ, ಈ ಘಟನೆಯನ್ನ ಅರ್ಥ ಮಾಡಿಕೊಂಡಾಗ ಮನದಾಳದಲ್ಲಿ ನೋವಾಗುತ್ತೆ. ಇನ್ನೊಂದಲ್ಲಿ ಹೇಳ್ತಾ ಇದ್ದನ್ನು ನಾವು ಇದುವರೆಗೂ ಕೊಲೆಯಾಗಿ 3-4 ದಿವಸಗಳು ಕಳೆದ್ರು. ಶುಕ್ರವಾರ ಆಗಿದ್ದು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ತನಕ ಈ ಒಂದು ಇನ್ಸಿಡೆಂಟ್ ಏನಿದೆ ಯಾವ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವೈಭವೀಕರಿಸಿಲ್ಲ. ಈ ರಾಷ್ಟ್ರೀಯ ಮಾಧ್ಯಮಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಖಾಸಗಿ ವಾಹಿನಿಗಳು ಈ ಮಟ್ಟಿಗೆ ನೋಡ್ತಿರೋದು ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ಮೇಡಮ್. ಇನ್ನೊಂದೇನಂತ ಹೇಳಿದ್ರೆ ರವಿ ಬೆಳಗೆರೆ ಅವರ ಒಂದು ಇನ್ಸಿಡೆಂಟ್ ಏನಿದೆ ಅದನ್ನ ಮಾತ್ರ ವೈಭವೀಕರಿಸ್ತಿದ್ದಾರೆ ಹೊರತು ಈ ಒಂದು ಉತ್ತರ ಕನ್ನಡ ಭಾಗದಲ್ಲಿ ಒಂದು ಬಡ ವರ್ಗದ ಕುಟುಂಬದ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಅವರ ಮನೆಗೆ ಪರಿಹಾರ ಕೊಡಬೇಕಿದೆ, ಸಿಎಂ ನೋಡಬೇಕಿದೆ, ಸಿಎಂ ಅವರು ಆ ಘಟನೆ ಬಗ್ಗೆ ಒಂದು ಅಲ್ಲಿನ ಜನಪ್ರತಿನಿಧಿಗಳು ಕೂತು ಮಾತಾಡಬೇಕಿದೆ, ಯಾವ ಕಾರ್ಯನೂ ಆಗ್ತಾ ಇಲ್ಲ ಅಂತದ್ದು ನಿಜವಾಗ್ಲೂ ಬೇಸರ. ಹಿಂದೂ ವರ್ಗಕ್ಕೆ, ಹಿಂದೂ ಸಂಘಟನೆಗೆ ಅಥವಾ ಹಿಂದುತ್ವ ಹೊಂದಿರುವಂತಹ ವ್ಯಕ್ತಿಗೆ ಎಲ್ಲಿದೆ ನ್ಯಾಯ ಅಂತ ನನಗೆ ಮನಸ್ಸಿನಲ್ಲಿ ಇದುವರೆಗೂ ನೋವು ಕಾಡ್ತಾ ಇದೆ ಅಂತಕ್ಕಂಥದ್ದು. ಎಸ್ ಖಂಡಿತ ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ವೀಕ್ಷಕರೇ, ಬಹುಶಃ ಇಲ್ಲಿರುವಂತಹ ಪ್ರಶ್ನೆ ಇದು ಸಂಘಟನೆಗಳು, ಸಿದ್ಧಾಂತಗಳು, ರಾಜಕೀಯ ಪಕ್ಷಗಳು ಅನ್ನುವಂಥದ್ದಲ್ಲ. ಬದಲಿಗೆ ಇಲ್ಲಿರುವಂತಹ ಪ್ರಶ್ನೆ ಒಬ್ಬ ವ್ಯಕ್ತಿಯಾಗಿ ಆತನನ್ನು ಉಳಿಸಿಕೊಳ್ಳುವಲ್ಲಿ, ಆತನ ಸಾವಿಗೆ ನ್ಯಾಯವನ್ನ ಕೊಡಿಸುವಲ್ಲಿ ಎಷ್ಟು ಮಟ್ಟಿಗೆ ಇವರು ಬದ್ಧರಾಗಿದ್ದಾರೆ ಅಂತ ಈ ವಿಚಾರವಾಗಿ ಸ್ಪಂದನ ವಾಹಿನಿ ನಡೆಸಿರ್ತಕ್ಕಂತಹ ಎಕ್ಸ್ಕ್ಲೂಸಿವ್ ರಿಯಾಲಿಟಿ ಚೆಕ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಬರಲಿದೆ. ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಹೊತ್ತು ತರ್ತೇವೆ, ಅದನ್ನ ತೋರಿಸ್ತೇವೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಇದು ಮುಗಿದ ಕಥೆಯಲ್ಲ, ಮುಗಿಸಿದ ಕತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಬಹುತೇಕ ಹೊನ್ನಾವರದ ಪರೇಶ್ ಮೆಸ್ತಾ ಅನ್ನುವಂತಹ 19 ವರ್ಷದ ಹುಡುಗನ ಮೇಲೆ ಅಮಾನುಷವಾಗಿ ಕೊಂದಿರ್ತಕ್ಕಂಥ ಒಂದು ಕೃತ್ಯ ಇವತ್ತು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದು ಯಾವುದೇ ಸಿದ್ಧಾಂತ ಇರಲಿ, ಧರ್ಮ ಇರಲಿ, ರಾಜಕೀಯ ಪಕ್ಷಗಳಿರಲಿ, ಒಬ್ಬ ವ್ಯಕ್ತಿಯಾಗಿ ಪರೇಶ್ ಮೆಸ್ತಾನ ಕೊಲೆಯನ್ನ ಮುಚ್ಚಿ ಹಾಕುವಂತಹ ವ್ಯವಸ್ಥಿತ ಷಡ್ಯಂತ್ರ ಇಲ್ಲಿ ನಡೀತಾ ಇದೆ. ಈ ಕುರಿತಾಗಿ ಸ್ಪಂದನ ವಾಹಿನಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ರಿಯಾಲಿಟಿ ಚೆಕ್ ಗಳನ್ನು ಕೂಡ ಮಾಡಿರುವಂತದ್ದು. ಬಹುಶಃ
ಈ ಪ್ರಕರಣವನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ನಮ್ಮ ನಡುವೆ ಇದೆ. ಬಹುಶಃ ಆ ಪ್ರಶ್ನೆಗಳನ್ನ ಕೂಡ ನಾವು ನಿಮ್ಮ ಮುಂದೆ, ಸರ್ಕಾರದ ಮುಂದೆ ಮತ್ತು ಪೊಲೀಸ್ ಇಲಾಖೆ ಮುಂದೆ ಇಡ್ತೇವೆ. ಪೊಲೀಸ್ ಇಲಾಖೆ ಸರಿಸುಮಾರು 18 ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳಿಗೆ ಪೋಸ್ಟ್ ಮಾರ್ಟಮ್ ನಡೆಸಿರ್ತಕ್ಕಂತಹ ವೈದ್ಯಾಧಿಕಾರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಒಂದರ್ಥದಲ್ಲಿ ಮರಣೋತ್ತರ ಪರೀಕ್ಷೆಯಿಂದ ಬಂದಂತಹ ಉತ್ತರ. ಸೊ ಆ ಉತ್ತರದ ಪ್ರಕಾರವೇ ನಮಗೊಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಪರೇಶ್ ಮೇಸ್ತನ ತಂದೆ, ತಾಯಿ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯರು, ಪರೇಶ್ ಮೇಸ್ತನ ಶವ ಸಂಸ್ಕಾರದ ಸಂದರ್ಭದಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳನ್ನು ಕೂಡ ನಾವು ಮಾತನಾಡಿಸಿದ್ದೇವೆ. ಮತ್ತು ಹೊನ್ನಾವರ ಮತ್ತು ಕುಮಟಾ ಭಾಗದಲ್ಲಿರ್ತಕ್ಕಂತಹ 2 ಪೊಲೀಸ್ ಠಾಣೆಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ. ಇವತ್ತು ಹೊನ್ನಾವರದಿಂದ ಕುಮಟಾದವರೆಗೆ ಹೋಗಿರ್ತಕ್ಕಂಥ ಸಂಪೂರ್ಣ ದಾರಿಗಳು ಸ್ತಬ್ಧವಾಗಿದ್ವು. ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರಲಿಲ್ಲ. ಸಂಪೂರ್ಣ ಬಂದ್ ಆಗಿದ್ದಂತಹ ಅಂಗಡಿ ಮುಂಗಟ್ಟುಗಳು, ಅಗತ್ಯ ವಸ್ತುಗಳ ಅಂಗಡಿಗಳು ಮಾತ್ರ ತೆರೆದಿರುವಂತದ್ದು. ಎಲ್ಲಿವರೆಗೆ ಅಂತಂದ್ರೆ ಹೋಟೆಲ್ಗಳು ಇವತ್ತು ಖಾಲಿ ಅನ್ನ ಸಾಂಬಾರ್ಗೆ, 1 ಪ್ಲೇಟ್ ಅನ್ನ ಸಾಂಬಾರ್ಗೆ 100 ರೂಪಾಯಿಯಷ್ಟು ಬೆಲೆಯನ್ನ ನಿಗದಿಪಡಿಸುವಷ್ಟು ಇವತ್ತು ಅಂಗಡಿ ಮುಂಗಟ್ಟುಗಳು ಮುಚ್ಚಿರುವಂತದ್ದು. ಅಷ್ಟರವರೆಗೆ ಡಿಮಾಂಡ್ ಕೂಡ ಮಾಡಿರುವಂತದ್ದು. ಬಹುಶಃ ಆ ವಿಚಾರವನ್ನ ನಾವು ಯೋಚನೆ ಮಾಡೋದಾದ್ರೆ ಯಾವ ವ್ಯಕ್ತಿಯವರೆಗೆ ಬನ್ನಿ ಇವತ್ತು ಈಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಹಲೋ ಚೈತ್ರ ಅವರೇ, ನಮಸ್ತೆ. ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಹೇಳಿ ಮೇಡಮ್, ಪರೇಶ್ ಮೇಸ್ತನ ವಿಚಾರದಲ್ಲಿ ಇದು ಸಾವ ಅಥವಾ ಆಕಸ್ಮಿಕ ಸಾವಾಗಿರಬಹುದಾ, ಕೊಲೆ ಆಗಿರಬಹುದಾ? ನಿಮ್ಮ ಅಭಿಪ್ರಾಯ ಏನು? ಒಂದು ಪಿಕ್ ಅನ್ನ ನೀವು ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು? ನಾನು ಆ ಪಿಕ್ ನೋಡಿದ ತಕ್ಷಣ ನನಗೆ ಮೊದಲು ಅನ್ಸಿದ್ದು ಇದು ಖಂಡಿತವಾಗೂ ಆಕಸ್ಮಿಕ ಸಾವಲ್ಲ, ಇದು ಒಂದು ಪ್ಲಾನ್ಡ್ ಮರ್ಡರ್ ಅಂತೇಳಿ. ಯಾಕಂದ್ರೆ ಒಬ್ಬ ಚೆನ್ನಾಗಿ ಈಜು ಬರುವಂತ ಒಂದು ಸಮುದಾಯದಲ್ಲಿ ಹುಡ್ದೋನು ಒಂದ್ ಸಣ್ಣ ಕೆರೆಯಲ್ಲಿ ಈಜಕ್ಕಾಗದೆ ಸಾಯ್ತಾನೆ ಅಂತ ಅಂದ್ರೆ ಈ ನನ್ ಮಕ್ಳು ಯಾರ್ ಕಿವಿಗೆ ಹೂ ಬಿಡ್ತಾರೆ ನಿಜವಾಗ್ಲೂ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೋಡಿ, 6 ದಿನ ಆಗಿದೆ. ಆ ಶಾರದಾ ಶೆಟ್ಟಿ ಇವತ್ತು ನೀವು ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡ್ರಿ, ತುಂಬಾ ಖುಷಿ ಆಯ್ತು ಚೈತ್ರ ಅವರೇ. ನೀವು ಅವರು ಶಾಸಕಿ ಹತ್ರ ಮಾತಾಡಿದ್ದು, ಅವ್ರ ಆನ್ಸರ್ ಕೊಡಕ್ಕಾಗದೆ ಫೋನ್ ಇಟ್ಟಿದ್ ನೋಡಿ ಇನ್ನೂ ತುಂಬಾ ಖುಷಿ ಆಗೋಯ್ತು. 6 ದಿನ ಆಗಿದೆ, ಇಲ್ಲಿವರೆಗೂ ಅವರಿಗೆ ಕೊಲೆ ಹೇಗಾಗಿದೆ, ಏನಾಗಿದೆ, ಅದ್ರದ್ದು ಏನು ಖಂಡಿತವಾಗೂ ಮುಂದುವರಿಬೇಕು ಅನ್ನೋ ಆಸೆನೇ ಇಲ್ಲ. 6 ದಿನ ಸುಮ್ನಿತ್ತು. ಈಗ ಬಿಜೆಪಿ ಗಲಾಟೆ ಶುರು ಮಾಡಿದ್ದಾರೆ ಅಂತ ಸುಮ್ನೆ ಕತೆ ತೆಗಿತಾ ಇದ್ದಾರೆ ಹೊತ್ತು ಸಿದ್ದರಾಮಯ್ಯನವ್ರ ಸರ್ಕಾರದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದೇ ಒಂದು ವಿಚಾರ ಕೂಡ, ಕನಿಷ್ಠ ವಿಚಾರ ಕೂಡ ಇಲ್ಲ. ಯಾಕಂದ್ರೆ ಪರೇಶ್ ಒಂದೇ ಮೊದಲನೇ ಕತೆ ಕೇಸ್ ಅಲ್ಲ, ಇವ್ರ ಗೌರ್ಮೆಂಟ್ ಅಲ್ಲಿ ನಡೆದಿರೋದು. 4 ಸಾವುಗಳಾಗಿದೆ, ಒಂದಕ್ಕೂ ನಮ್ಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಹಿಂದೂಗಳಿಗೆ ಇದುವರೆಗೂ ಆಗ್ತಿರೋದೇ ಬರೀ ಅನ್ಯಾಯ ಮಾತ್ರ. ಬಟ್ ಆದ್ರೂ ಯಾರು ಮಾತಾಡ್ತಾ ಇಲ್ಲ. ಮಾತಾಡಿದವರೆಲ್ಲ ಇವ್ರಗಳಿಗೆ ಕನಿಷ್ಠವಾಗಿ ನೋಡ್ತಾರೆ, ಅಯ್ಯೋ ಕೋಮುವಾದಿಗಳು ಇವರು ಅಂತ ಹೇಳಿ. ಬಟ್ ನ್ಯಾಯದ ಪರವಾಗಿ ನಿಲ್ಲೋರೆ ನ್ಯಾಯದ ಪರವಾಗಿ ನಿಲ್ತಾ ಇಲ್ಲ. ತಪ್ಪಲ್ವಾ ಇದು? ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೀರಾ. ಬಹುಶಃ ನನ್ನ ಪ್ರಶ್ನೆ ಇರುವಂತದ್ದು ಇಲ್ಲೆಲ್ಲ ಒಂದು ಕಡೆ ನೀವು ಹೇಳಿರ್ತಕ್ಕಂಥ ಪ್ರಶ್ನೆಗಳು ಸರಿ, ಆದ್ರೆ ನಾವು ಕೇಳುವಂತದ್ದು ಮೇಡಮ್, ಈ ವಿಚಾರದಲ್ಲಿ ಬಹುಶಃ NIAಗೆ ಅಲ್ಲಿ ತಲುಪಿಸಬೇಕು ಈ ಪ್ರಕರಣವನ್ನ ಅನ್ನುವಂತಹ ಒಂದಷ್ಟು ಬೇಡಿಕೆಗಳು ಬರ್ತಾ ಇದೆ. ನನ್ನ ಪ್ರಶ್ನೆ ಮೇಡಮ್, ಈ ಹಿಂದೆ ಕೂಡ ಬಹಳಷ್ಟು ಮಂದಿಯ ಕೊಲೆ ಆಗಿರುವಂತದ್ದು, ಅದನ್ನ ತಿರ್ಚಿರ್ತಕ್ಕಂಥ ಪ್ರಕರಣಗಳು ನೀವು ನೋಡಿರ್ತೇವೆ. ಬಹುಶಃ ಇದ್ರಲ್ಲಿ ಏನಾದ್ರು ಹೋಪ್ ನೋಡಿದ್ವಲ್ಲ, ಸಿಬಿಐ ಹೋಗಿಂತ ಮುಂಚೆ ಎಲ್ಲ ಸಾಕ್ಷಿ ನಾಶ ಮಾಡ್ಬಿಟ್ರು. ಸಿಬಿಐ ಅವ್ರು ಬಂದ್ಮೇಲೆ ಡಾಕ್ಟರ್ ಒಪ್ಕೊಂಡ್ಬಿಟ್ರು, ಹೌದು ನಾವು ಸೀರಿಯಸ್ ರಿಪೋರ್ಟ್ ಕೊಟ್ವಿ ಅಂತ ಹೇಳಿ. ಈಗ ಪರೇಶ್ ಕೇಸು ಕೂಡ ಸಿಬಿಐ ಹೋಗ್ಬೇಕಿದು, ಹೋದ್ರೆ ಯಾವ ಸತ್ಯ ಏನು ಅಂತ ಗೊತ್ತಾಗತ್ತೆ. ಈಗ ನೋಡಿ, ಡಾಕ್ಟರ್ ನಿನ್ನೆ ಈ ತರ ರಿಪೋರ್ಟ್ ಕೊಟ್ರು. ಸಾಧ್ಯ ಆದ್ರೆ ಡಾಕ್ಟರ್ ನೀವು ಲೈನ್ ಅಲ್ಲಿ ಹಾಕೊಳ್ಳಿ, ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಬಹುಶಃ ಈ ನಿಮ್ಮ ಮುಖಾಂತರ, ನಿಮ್ಮ ಕರೆ ಮುಖಾಂತರ ಅವ್ರಿಗೆ ನಾವು ಕೋರ್ಕೊಳ್ತೇವೆ, ದಯವಿಟ್ಟು ಆ ವೈದ್ಯಾಧಿಕಾರಿ ಫೋನ್ ಅನ್ನ ಪಿಕ್ ಮಾಡ್ಬೇಕು. ನಾವು ಆಗ್ಲಿಂದ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಬಟ್ ಅವರು ನಮ್ಮ ಫೋನ್ ಅನ್ನು ರಾಜ್ಯ ಜನತೆಗೆ ಸತ್ಯ ಗೊತ್ತಾಗಲಿ. ಇವಾಗ ಆಕಸ್ಮಿಕ ಸಾವು ಅಥವಾ ನಿಜವಾಗ್ಲೂ ಇದು ಕೊಲೆ ಅನ್ನೋದು ಗೊತ್ತಾಗಲಿ. ಇವಾಗ ಬಹಳಷ್ಟು ಜನಕ್ಕೆ ಇದೊಂದು ಆಕಸ್ಮಿಕ ಸಾವು ಅಂತಿದೆ, ಬಟ್ ದೇವಾಲಯದ ಒಂದು ಆಕಸ್ಮಿಕ ಸಾವಲ್ಲ. ಯಾಕಂದ್ರೆ ಒಬ್ಬ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇರೋನಿಗೆ ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸಾವು, ಆಕಸ್ಮಿಕ ಸಾವಲ್ಲ, ಖಂಡಿತ ಇದು ಕೊಲೆ ಅಂತೇಳಿ. ಯಾಕಂದ್ರೆ ಆ ಮುಖದಲ್ಲಿ ಬಿದ್ದಿರೋ ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗಿದೆ, ನೀವು ನೋಡಿದಿರೋ ಬಿಟ್ಟಿರೋ ಸುಟ್ಟು ಗಾಯನ ಕಾಲಿನಲ್ಲಿರೋ ಸುಟ್ಟು ಗಾಯನ ಕಾಣ್ತಾ ಇದೆ. ಇಷ್ಟು ಡಾಕ್ಟರ್ ಹೇಗಿದು ಆಕಸ್ಮಿಕ ಸಾವು ಅಂತ ಹೇಳಿದಾನ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಹುಶಃ ಆ ವಿಚಾರವಾಗಿ ನಾವು ಒಂದಷ್ಟು ರಿಯಾಲಿಟಿ ಚೆಕ್ ಅನ್ನು ಕೂಡ ಇವತ್ತು ಮಾಡಿದ್ದೇವೆ. ಆ ರಿಯಾಲಿಟಿ ಚೆಕ್ ನ ಪ್ರಕಾರ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ, ಒಂದಷ್ಟು ಎಕ್ಸ್ಕ್ಲೂಸಿವ್ ಬೈಟ್ಸ್ ಗಳು, ವಿಡಿಯೋಗಳು ನಮ್ಮ ಹತ್ರ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ಅದನ್ನ ವೀಕ್ಷಕರ ಮುಂದೆ ಇಡ್ತೇವೆ. ಐಜಿಪಿ ಕರ್ಕೊಂಡ್ಬಂದು ನಿಮ್ ಇದ್ರೊಳಗೆ ಕೂರಿಸ್ಕೊಳ್ಳಿ, ನಾವು ಮಾತಾಡ್ತೀವಿ. ಯಾಕಂದ್ರೆ ಪಾಪ ಅವರು ಎಲ್ಲದಕ್ಕೂ ಇವಾಗ ಒಂದು ಇಲ್ಲ ಇದೆಲ್ಲ ಪ್ಲಾನ್ಡ್ ಆಕ್ಟಿವಿಟೀಸ್, ಸಂಘದವರೇ ನಿಂತು ಗಲಾಟೆ ಮಾಡಿಸ್ತಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ಜನಕ್ಕೂ ಒಂದು ತಾಳ್ಮೆ ಇರುತ್ತೆ. ಈಗ 5 ದಿನ ಬೇಕಾಗಿರಲಿಲ್ಲ ಅವರಿಗೆ ಇಷ್ಟೊಂದು ನಾರ್ಮಲ್ ರಿಪೋರ್ಟ್ ಕೊಟ್ಟು ಇದೊಂದು ಆಕಸ್ಮಿಕ ಡೆತ್ ಅಂತ ಹೇಳೋದಕ್ಕೆ. ಅವತ್ತಿನ ದಿನ ಹೇಳ್ಬಿಡ್ಬೋದಿತ್ತು. 6 ದಿನ ಪ್ಲಾನ್ ಮಾಡಿ ಯಾಕೆ ಅವ್ರು ರಿಪೋರ್ಟ್ ಕೊಡ್ಬೇಕಾಗಿತ್ತು? ಇದು ನಾವೆಲ್ಲ ಪಬ್ಲಿಕ್ ಕೇಳುವಂತ ಪ್ರಶ್ನೆ. ಇದು ಐಜಿಪಿ ಕರ್ಕೊಂಡ್ಬಂದು ಕೂರಿಸ್ಕೊಳ್ಳಿ, ನಾವು ಕೇಳ್ತೀವಿ ಪ್ರಶ್ನೆನ. ಖಂಡಿತ ಅವರನ್ನು ಕೂಡ ಸಂಪರ್ಕ
ಸಂಪರ್ಕಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಮೇಡಮ್. ಆದಷ್ಟು ಬೇಗ ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗ್ಲಿ ಅನ್ನುವಂಥದ್ದು ನಮ್ಮ ಕೋರಿಕೆ. ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಬೆಂಗಳೂರಿನ ವೀಕ್ಷಕರಾಗಿರ್ತಕ್ಕಂತಹ ಶಾರದಾ ಅವರು ಮಾತಾಡಿರ್ತಕ್ಕಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಜನ ಇವತ್ತು ಉದ್ವೇಗಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಜನರಲ್ಲಿ ಇವತ್ತು ಪ್ರಶ್ನೆಗಳು ಕಾಡ್ತಾ ಇರುವಂತಹದ್ದು, ಜನರಲ್ಲಿ ಅದರಲ್ಲೂ ವಿಶೇಷವಾಗಿ ಹೊನ್ನಾವರ ಮತ್ತು ಕುಮಟಾ ಭಾಗದ ಜನರಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಶ್ನೆ, ಅನುಮಾನಗಳನ್ನ ಪ್ರಶ್ನೆ ರೂಪದಲ್ಲಿ ನಾವು ಸಮಾಜದ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸ್ಪಂದನ ಟಿವಿ ಇವತ್ತು ಮಾಡಿರ್ತಕ್ಕಂತಹ ರಿಯಾಲಿಟಿ ಚೆಕ್, ಹೊನ್ನಾವರದಿಂದ ಕುಮಟಾದವರೆಗೆ ಇಂಚಿಂಚನ್ನು ಜಾಲಾಡಿ ಸ್ಪಂದನ ವಾಹಿನಿ ರಿಯಾಲಿಟಿ ಚೆಕ್ ಮಾಡಿದೆ. ಆ ಕುರಿತಾಗಿ ಎಷ್ಟೊಂದಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿರುವಂತದ್ದು. ಶೆಟ್ಟಿಕೆರೆ ಹೇಗಿದೆ, ಅದರ ಜೊತೆಗೆ IGP ಅವರ ಒಂದು ವಾಹನವನ್ನ ಸುಟ್ಟು ಹಾಕಲಾಗಿದೆ, ಆ ವಾಹನ ಹೇಗೆ ಸುಟ್ಟು ಹಾಕಲಾಗಿದೆ, ಆ ವಾಹನ ಹೇಗಿದೆ ಅನ್ನುವಂತ ವಿಚಾರ, ಮತ್ತು ಪೊಲೀಸ್ ಠಾಣೆಯಲ್ಲಿ ಇವತ್ತು ಒಂದಷ್ಟು ಅಮಾಯಕ ಹುಡುಗರನ್ನ, ಅಮಾಯಕ ಯುವಕರನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಕೂರಿಸಲಾಗ್ತಾ ಇದೆ. ಪರೀಕ್ಷೆಗೆ ಓದ್ಕೊಳ್ತಾ ಇದ್ದಂತಹ ಅಮಾಯಕ ಯುವಕರನ್ನ ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೂರಿಸಿದ್ದಾರೆ. ಇವತ್ತು ಕುಮಟಾದ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಪೋಷಕರು ಅತ್ತಿಂದಿತ್ತ ಓಡಾಡ್ತಾ ಸಂಕಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಒಬ್ಬ ತಾಯಿ ಕೂಡ ಸ್ಪಂದನ ವಾಹಿನಿ ಹತ್ರ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತಹದ್ದು. ಒಬ್ಬ ಹುಡುಗ ಡಿಪ್ಲೊಮಾ ಪರೀಕ್ಷೆಗೆ ಅಂತ ತನ್ನ ಪರೀಕ್ಷಾ ತಯಾರಿಯನ್ನ ಮಾಡ್ಕೊಳ್ತಿದ್ದಂತಹ ಹುಡುಗನನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕೂರಿಸಿದ್ದಾರೆ. ಅವನು ಇವತ್ತು ಪರೀಕ್ಷೆ ಬರೀಬೇಕಾಗಿತ್ತು. ಅವನ ತಾಯಿ ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಅಲಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಬಹುಶಃ ಯಾರು ಅಪರಾಧಿಗಳು ಅವ್ರನ್ನ ಹಿಡಿಯೋದಕ್ಕಾಗದ ಇದ್ದ ತಕ್ಷಣ ಅಮಾಯಕರನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕೂರಿಸಿಕೊಂಡು ಅವರ ಜೀವನ ಜೊತೆ ಆಟ ಆಡುವಂಥದ್ದು ನಿಜವಾದ ಪರಿಹಾರ ಅಲ್ಲ. ಅದರ ಬದಲಿಗೆ ಮಾಡಬೇಕಾಗಿರುವಂಥದ್ದು ಬಹಳಷ್ಟಿದೆ. ಸೊ ಆ ವಿಚಾರವನ್ನು ಮಾಡಬೇಕು. ಇವತ್ತು ಬಹಳಷ್ಟು ಮಂದಿ ಕುಮಟಾದ ಪೊಲೀಸ್ ಸ್ಟೇಷನ್ಗೆ ಸ್ಪಂದನ ಟಿವಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನಡೀತಿರ್ತಕ್ಕಂತಹ ಕಾರಣಗಳು, ವಿಚಾರಗಳನ್ನ ನಾವು ನೋಡಿದ್ರೆ ಬಹುಶಃ ನಮಗೆ ಅರ್ಥ ಆಗಬಹುದು. ಎಸ್, ಬನ್ನಿ ಇವತ್ತು ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಅಂಜು ಅವರಿದ್ದಾರೆ. ಅಂಜು ಇವತ್ತು ಅಲ್ಲಿ ಹೋಗಿರ್ತಕ್ಕಂಥ ಕುಮಟಾದಿಂದ ಹೊನ್ನಾವರದವರೆಗೆ ಮಾಡಿರ್ತಕ್ಕಂತಹ ರಿಯಾಲಿಟಿ ಚೆಕ್ ನ ಭಾಗವಾಗಿ ಮುಂದುವರಿಸಿಕೊಂಡು ಬಂತಂತವ್ರು. ಎಸ್, ಬನ್ನಿ ಅಂಜು ಹತ್ರ ಮಾತಾಡೋಣ. ಹಲೋ ಅಂಜು, ಮೊದಲನೇದಾಗಿ ಬಹುಶಃ ಒಂದು ರಿಯಾಲಿಟಿ ಚೆಕ್ ನ ಭಾಗವಾಗಿ ಹೊನ್ನಾವರದಿಂದ ಕುಮಟಾದವರೆಗೆ ಇಂಚಿಂಚನ್ನು ಅಲೆದಾಡಿದ್ದೀರಾ. ಸೊ ಒಟ್ಟು ನಿಮ್ಗೆ ಈ ಪ್ರಕರಣದ ವಿಚಾರವಾಗಿ ಒಟ್ಟು ನಿಮ್ಮ ಅಭಿಪ್ರಾಯ ಏನ್ ಅನ್ನಿಸ್ತು ಈ ವಿಚಾರದಲ್ಲಿ ಅಂತ? ಹೆಸರಿದ್ರು ನಾವು ಬೆಳಗ್ಗೆ ಹೋದಾಗ ಮೊದಲನೇದಾಗಿ ಪರೇಶ್ ಅವರ ಮನೆಗೆ ಹೋದ್ವಿ. ಅಲ್ಲಿ ಹೋದಾಗ ಏನ್ ಕಂಡು ಬಂತು ಅಂದ್ರೆ ನಿಜವಾಗ್ಲೂ ಆ ತಾಯಿ ಮರುಕ ಪಡ್ತಿರುವಂತಹ ಒಂದು ದೃಶ್ಯ, ಅದು ಯಾವುದೇ ಜಾತಿ ಭೇದ ಇರ್ಲಿ, ಆತ ಹಿಂದೂ ಅಥವಾ ಮುಸ್ಲಿಂ ಅದು ನಂತರದ ಪ್ರಶ್ನೆ. ಆ ತಾಯಿ ನರಳುತ್ತಿದ್ದಂತಹ ದೃಶ್ಯ ನಿಜವಾಗ್ಲೂ ಕರುಳು ಹಿಂಡುವಂತಹ ದೃಶ್ಯ ಅಂತಾನೆ ಹೇಳ್ಬೋದು. ಹಾಗೇನೆ ಆ ತಾಯಿಯನ್ನ ಮಾತಾಡಿಸಿದ್ವಿ, ಹಾಗೇನೆ ಅಲ್ಲಿರುವಂತಹ ಮನೆಯವ್ರಿಗೂ ಮಾತಾಡಿಸಿದ್ವಿ, ಪ್ರತಿಯೊಬ್ಬರಿಗೂ ಮಾತಾಡಿಸಿದ್ವಿ. ಪ್ರತಿಯೊಬ್ರು ಹೇಳುದಂದ್ರೆ ಸಹಜ ಸಾವು ಅಲ್ಲ, ಇದು ಕೊಲೆ ಮಾಡಿರ್ತಕ್ಕಂತಹದ್ದು ಅನ್ನುವಂತಹದ್ದು ವಿಚಾರ ಅನ್ನುವಂತಹದ್ದು ಬೆಳಕಿಗೆ ಬರ್ತದೆ. ಸಂಜು, ನನ್ಗೊಂದು ಸ್ಪಷ್ಟನೆ ಬೇಕು. ಬಹುಶಃ ಬಹಳ ಮಂದಿ ವೀಕ್ಷಕರು ಕೇಳ್ತಾ ಇದಾರೆ, ಫೇಸ್ಬುಕ್ ನಲ್ಲಿ ಒಂದಷ್ಟು ಮಂದಿ ಕೇಳ್ತಾ ಇದಾರೆ, ಸ್ಪಂದನ ವಾಹಿನಿ ಇದನ್ನ ಕೊಲೆ ಅಂತ ಹೇಗೆ ಹೇಳುತ್ತೆ? ಸ್ಪಂದನ ವಾಹಿನಿಗೆ ಹೇಗೆ ಗೊತ್ತು ಇದು ಕೊಲೆ ಅಂತಕ್ಕಂಥ ಪ್ರಶ್ನೆಯನ್ನ ವೀಕ್ಷಕರು ಕೇಳ್ತಾ ಇರುವಂತದ್ದು, ಫೇಸ್ಬುಕ್ ನ ವ್ಯೂವರ್ಸ್ ಕೇಳ್ತಾ ಇರುವಂತದ್ದು. ಅವ್ರಿಗೊಂದು ಸ್ಪಷ್ಟನೆ ಕೊಡ್ಬೇಕಾಗಿದೆ. ಬಹುಶಃ ಕೊಲೆ ಅಂತಕ್ಕಂಥ ವಿಚಾರವನ್ನ ಸ್ಪಂದನ ವಾಹಿನಿಗೆ ತಿಳಿಸಿದವ್ರು ಯಾರು ಅಂತ? ಎಸ್, ಕೊಲೆ ಅನ್ನುವಂತಹ ವಿಚಾರಕ್ಕೆ ನಮ್ಮಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆ ಆತನ ಇರುವ ಬಾಡಿಯ ವಿಡಿಯೋ ಚಿತ್ರಣಗಳು ಕೂಡ ಎಕ್ಸ್ಕ್ಲೂಸಿವ್ಸ್ ಆಗಿ ನಾವು ತೆಗೆದಿದೀವಿ. ಈಗಾಗಲೇ ನಾವು ಅದನ್ನ ಟೆಲಿಕಾಸ್ಟ್ ಕೂಡ ಮಾಡ್ಲಿಕ್ಕಿದ್ದೇವೆ. ಆ ಎಕ್ಸ್ಕ್ಲೂಸಿವ್ಸ್ ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತದ್ವಿರುದ್ಧವಾಗಿ ಬಂದಿರುವಂತದ್ದು. ಕೊಲೆ ಅನ್ನುವಂತಹದ್ದು ಪ್ರಾಥಮಿಕ ಹಂತದಲ್ಲಿ ಆತನ ಒಂದು ಸಹಜ ಸಾವು ಅನ್ನುವಂಥದ್ದು, ಕಾಲ್ಜಾರಿ ಬಿದ್ದಿದ್ದಾನೆ ಅನ್ನುವಂತಹ ಬೆಳಕಿಗೆ ಬಂದಂತಹ ಪ್ರಕರಣ. ಪ್ರಾಥಮಿಕ ಪೊಲೀಸ್ ತನಿಖೆಯಲ್ಲಿ ಆತ ಕಾಲ್ಜಾರಿ ಬಿದ್ದು ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ. ಇನ್ನು ಕೂಡ ಎರಡು ಹಂತದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವುದಿದೆ. ಆದ್ರೆ ನಂತರ ಕನ್ಫರ್ಮ್ ಆಗುತ್ತೆ ಅದು ಕೊಲೆ ಅಂತ. ಆದ್ರೆ ಅಲ್ಲಿರುವಂತಹ ಆ ಒಂದು ಪುಟ್ಟ ಮಕ್ಕಳು ಕೂಡ ಹೇಳ್ತಾರೆ ಇದು ಕೊಲೆ ಅಂತ. ಯಾಕಂದ್ರೆ ತಲ್ವಾರ್ನಿಂದ ಕೊಚ್ಚಿ ಕಡ್ದಂತಹ ದೃಶ್ಯಗಳ ವಿಡಿಯೋ ಚಿತ್ರೀಕರಣ ಇದೆ. ಹಾಗೇನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇರುವಂತಹ ರಿಪೋರ್ಟ್ಗೂ ಆತನ ವಿಡಿಯೋ ಚಿತ್ರಣಕ್ಕೂ ಯಾವುದೇ ಲಿಂಕ್ ಇಲ್ಲದಿರುವಂತಹದ್ದು ಮೊದಲನೇದಾಗಿ ನಾವು ಕಂಡು ಹಿಡಿಯುವಂತದ್ದು. ಹಾಗೇನೆ ಶೆಟ್ಟಿಕೆರೆ ಹತ್ರ ಹೋದ್ರೆ ಬಹಳಷ್ಟು ಆಳವಿಲ್ಲದ ಕೆರೆ, ಬಹಳಷ್ಟು ಚಿಕ್ಕದಾದಂತ ಕೆರೆ. ಆತ ಬೆಸ್ತನಾಗಿದ್ದ, ಮೀನು ಹಿಡಿಯಲು ಹೋಗ್ತಿದ್ದ, ಸಮುದ್ರದಲ್ಲಿ ಈಜಾಡಿದವನಿಗೆ ಕೆರೆಯಲ್ಲಿ ಈಜಾಡುವಂತದ್ದು ದೊಡ್ಡ ಪ್ರಶ್ನೆ ಅನ್ನುವಂಥದ್ದು ಕೂಡ ಇಲ್ಲಿ ಹುಟ್ಟುಕೊಳ್ಳುವಂತದ್ದಾಗಿದೆ. ಹಾಗೇನೆ ನೋಡ್ಲಿಕ್ಕೆ ಹೋದ್ರೆ ಆತನನ್ನ ಕೊಚ್ಚಿದ್ದಾರೆ, ಹಾಗೇನೆ ಎಣ್ಣೆಯನ್ನ ಸುರಿದಿದ್ದಾರೆ ಅನ್ನುವಂಥದ್ದು. ಮತ್ತೆ ನೋಡ್ಬೇಕಾದ್ರೆ ಸಮುದ್ರದಲ್ಲಿ
ದೇಹ ಅನ್ನುವಂಥದ್ದು ಉಬ್ಬಿರುತ್ತೆ, ನೀರು ಕುಡ್ದಿರುತ್ತೆ. ಆದ್ರೆ ಇಲ್ಲಿ ಹಾಗೇನು ಇಲ್ಲ, ವಿಕಾರವಾಗಿದೆ. ಆತನ ಮುಖ ಏನಿದೆ ಬಹಳಷ್ಟು ವಿಕಾರವಾಗಿದೆ. ಹಾಗೆ ಕೈಯಲ್ಲಿ ಹಾಕಿದಂತಹ ಶಿವಾಜಿ ಹಚ್ಚೆಯನ್ನ ಕೆತ್ತಿ ತೆಗೆಯಲಾಗಿದೆ ಅನ್ನುವಂಥದ್ದು ಪ್ರತ್ಯಕ್ಷ ದರ್ಶಿಗಳು ಅಲ್ಲಿ ಹೇಳ್ತಾ ಇದ್ದಾರೆ. ಅಂಜು, ನನಗೆ ಇಲ್ಲಿ ಮತ್ತೊಂದು ಸ್ಪಷ್ಟನೆ ಬೇಕಾಗಿರುವಂತದ್ದು, ಈ ಏನು ಟ್ಯಾಟೂನ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿದೆ. ಯಾಕೆಂತಂದ್ರೆ ಏನು ಪೊಲೀಸ್ ಇಲಾಖೆ ಕೇಳಿರ್ತಕ್ಕಂಥ 18 ಪ್ರಶ್ನೆಗಳಿದೆ. ಆ ಪ್ರಶ್ನೆಯಲ್ಲಿ ಉತ್ತರ ಕೊಟ್ಟಿರ್ತಕ್ಕಂತಹ ಏನು ವೈದ್ಯಾಧಿಕಾರಿ ಇದ್ದಾರೆ ಅವ್ರು ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಟ್ಯಾಟೂಗೆ ಯಾವುದೇ ರೀತಿಯ ಏನು ತೊಂದರೆ ಆಗಿಲ್ಲ ಅನ್ನುವಂತ ಉತ್ತರವನ್ನ ಅವರ ರಿಪೋರ್ಟ್ ನಲ್ಲಿ ಕೊಟ್ಟಿರುವಂತದ್ದು. ನನ್ನ ಪ್ರಶ್ನೆ ಅಂಜು, ಈ ವಿಷಯವನ್ನ ಬಹುಶಃ ಅಲ್ಲಿ ಶವವನ್ನ ಖುದ್ದಾಗಿ ನೋಡಿರ್ತಕ್ಕಂಥವ್ರು ಕೊಟ್ಟಿರ್ಬೇಕು, ಅಥವಾ ಅವರ ಏನು ಮೇಸ್ತನ ತಂದೆ ಅಥವಾ ಸಂಬಂಧಿಕರು ಕೊಟ್ಟಿರ್ಬೇಕು. ನೀವು ಅವರ ಕುಟುಂಬಿಕರನ್ನ ಮಾತಾಡ್ಸಿದ್ದೀರಾ, ಸೊ ಅವ್ರು ಏನ್ ಹೇಳಿದ್ರು? ಈ ಟ್ಯಾಟೂನ ವಿಚಾರವಾಗಿ ಕುಟುಂಬಿಕರು ಯಾರಾದ್ರೂ ಮಾತಾಡಿದಾರಾ? ಎಸ್, ಪೊಲೀಸ್ನವರು ಹೇಳ್ತಾರೆ ಆ ಒಂದು ಟ್ಯಾಟೂಗೆ ಏನು ಆಗಿಲ್ಲ, ಕೆಲವು ಭಾಗಗಳನ್ನ ಮೀನು ತಿಂದಿರಬಹುದು ಅನ್ನುವಂಥದ್ದು ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದು. ಬಟ್ ಆ ಮೀನು ತಿನ್ನುವಂತಹ ಭಾಗಗಳು ಕೇವಲ ಆ ಶಿವಾಜಿ ಟ್ಯಾಟೂ ಇರ್ಬೋದು, ಆತನ ಮರ್ಮಾಂಗ ಇರ್ಬೋದು, ಇಂತಹ ಭಾಗಗಳಿಗೆ ಯಾಕೆ ತಿನ್ನುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕುಟುಂಬದವರು ಹಾಕ್ತಾ ಇದ್ದಾರೆ. ಹಾಗೆಯೇ ಆ ಶಿವಾಜಿ ಟ್ಯಾಟೂ ಅನ್ನುವಂಥದ್ದು ಹೆತ್ತವರು ನೋಡಿದ್ದಾರೆ, ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ದಾರೆ. ಆತನ ದೇಹವನ್ನ ನೋಡಿದ್ದಾರೆ. ಆ ಒಂದು ಟ್ಯಾಟೂ ಇದೆಯಲ್ಲ ಕೆತ್ತಿದ್ದಾರೆ, ಕೆತ್ತು ತೆಗೆದಿದ್ದಾರೆ ಅನ್ನುವಂಥದ್ದು ಪ್ರತ್ಯಕ್ಷ ದರ್ಶಿಗಳು ಹೇಳುವಂತಹ ಮಾತಾಗಿದೆ. ಹಾಗೆಯೇ ಆತನ ಹೆತ್ತ ತಂದೆ ಕೂಡ ಹೇಳ್ತಾ ಇದ್ದಾರೆ, ಕೈಯಲ್ಲಿ ಹಾಕಿರುವಂತಹ ಟ್ಯಾಟೂದ ಗುರುತನ್ನ ಚರ್ಮ ಕಿತ್ತು ತೆಗೆದಿದ್ದಾರೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ನೆರೆದಂತಹ ಸಾಧಾರಣ 15ರಿಂದ 20 ಜನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿರುವಂತಹ ಮಾತಾಗಿದೆ. ಎಸ್, ಬಹುಶಃ ಈ ವಿಷಯದಲ್ಲಿ ನೀವು ಪೊಲೀಸ್ ಅಧಿಕಾರಿಗಳನ್ನ ಭೇಟಿಯಾಗಿದ್ದೀರಾ ಅಂಜು? ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಸಿಕ್ಕಿದ್ದಾರೆ, ಹೇಗೆ ಸ್ಪಂದಿಸಿದ್ದಾರೆ ಅಂತ? ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂತಹ ಅವರು ಬಂದೋಬಸ್ತ್ ಆಗಿರ್ಬೋದು, ಕರ್ಫ್ಯೂ ಅಲ್ಲಿ ಇದ್ರು. ಆದ್ರೆ ನಮ್ ಜೊತೆ ಶಾರದಾ ಶೆಟ್ಟಿ MLA ಅವರು ಮಾತನಾಡಿದ್ರು, ಹೇಳಿದ್ರು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ನಿಷ್ಪಕ್ಷವಾದ ತನಿಖೆ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾವು ಸ್ಪಷ್ಟವಾದಂತಹ ಏನು ತನಿಖೆಯನ್ನ ಮಾಡ್ತೀವಿ. ಹಾಗೆಯೇ ಇನ್ನೂ ಕೂಡ 3 ಹಂತದ ತನಿಖೆ ಇದೆ. ಅದರಲ್ಲೂ ಕೂಡ ಮೊದಲನೇ ಹಂತದ ತನಿಖೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಇನ್ನೂ ಕೂಡ 2 ಹಂತಗಳ ತನಿಖೆ ಇದೆ. ಆ 2 ಹಂತಗಳ ತನಿಖೆಯನ್ನ ನಾವು ನಿಷ್ಪಕ್ಷಪಾತ ಮಾಡ್ತೀವಿ, ಪಾರದರ್ಶಕತೆಯ ತನಿಖೆ ಮಾಡ್ತೀವಿ. ಈ ಬಗ್ಗೆ ಏನು ಪಬ್ಲಿಕ್ ಏನ್ ಹೇಳ್ತಾರೆ.
ಎಸ್ ವೀಕ್ಷಕರೇ, ಬಹುತೇಕ ಈ ವಿಚಾರದಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ವಿಡಿಯೋಗಳು, ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಅಂಶಗಳು, ಪರೇಶ್ನ ತಂದೆ, ಸಂಬಂಧಿಕರು, ಸ್ಥಳೀಯರು ಎಲ್ಲರನ್ನ ಮಾತಾಡಿರ್ತಕ್ಕಂತಹ ವಿಚಾರಗಳು, ಒಂದಷ್ಟು ಸಾರ್ವಜನಿಕರ ಆರೋಪ, ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಅಶ್ರಫ್ನ ಕೊಲೆ ಪ್ರಕರಣ ಆಯ್ತು, ಶರತ್ ಮಡಿವಾಳರ ಕೊಲೆ ಪ್ರಕರಣ ಆಯ್ತು, ಇದೀಗ ಕುಮಟಾದ 20 ವರ್ಷದ ಬಾಲಕನ ಕೊಲೆಯ ಪ್ರಕರಣ, ಅಥವಾ ಅದು ಕೊಲೆ ಅಂತ ಕೂಡ ಇದೀಗ ತನಿಖೆ ಆಗ್ಲಿಲ್ಲ, ಅದು ತನಿಖೆಯ ಮುಖೇನವಷ್ಟೇ ಇನ್ನಷ್ಟೇ ತಿಳಿಯಬೇಕಾಗಿದೆ. ಇದು ಅಕ್ಷರ ಸಹ ಕೊಲೆಯೋ ಅಥವಾ ಬೇರೆ ಆಮಿಷಗಳನ್ನು ಒಡ್ಲಾಗಿದೆಯೋ ಅಥವಾ ಬೇರೆ ಯಾವ ವಿಚಾರನೋ ಅಂತ ಎಕ್ಸಾಕ್ಟ್ ಫಿಗರ್ ಬೇಕಾಗಿದೆ. ಆದ್ರೆ ಇವೆಲ್ಲದಕ್ಕಿಂತ ಅಚ್ಚರಿಯ ಸಂಗತಿ ಏನು ಅಂತ ಕೇಳಿದ್ರೆ, ಇದೀಗ ರಾಜಕೀಯ ರಂಗನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ, ಇನ್ನೊಂದು ಕಡೆಯಲ್ಲಿ ಸಿಎಂ ಇನ್ನೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡ್ತಾರೆ. ಸೊ ಇವೆಲ್ಲದರ ನಡುವಿನಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಕರ್ತರನ್ನ ಅಥವಾ ಏನೋ ಅರಿಯದಂತಹ ಅವರ ಮುಗ್ಧ ಬಾಲಕನ ಹೆಣ ಇವತ್ತು ಉರುಳಿದೆ. ಈ ಕುರಿತಾಗಿ ಧ್ವನಿ ಎತ್ತುವವರು ಯಾರು ಇಲ್ವಾ ಅನ್ನುವಂತ ಪ್ರಶ್ನೆ. ಸೊ ಅನೇಕ ಪ್ರಶ್ನೆಗಳನ್ನ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಕೂಡ ಪೊಲೀಸರು ಕೇಳ್ತಾರೆ. ಅವರು ಕೇಳಿದಂತಹ ಪ್ರಶ್ನೆಗಳು ಈ ರೀತಿಯಲ್ಲಿ ಇರ್ತವೆ. ಆರಂಭದಲ್ಲಿ ಆತನಿಗೆ ಯಾವುದಾದ್ರೂ ಹಗ್ಗದಲ್ಲಿ ಕಟ್ಟಿದಂತಹ ಅಥವಾ ಹೊಡೆದಂತಹ ಗುರುತುಗಳಿವೆಯಾ, ಅಥವಾ ಆತನ ಮರ್ಮಾಂಗಕ್ಕೆ ಅಥವಾ ಗುದದ್ವಾರಕ್ಕೆ ಯಾವುದಾದ್ರೂ ಹೊಡೆದಂತಹ ಅಥವಾ ಬೇರೆ ಯಾವುದಾದ್ರೂ ಪ್ರಕರಣಗಳಾಗಿವೆಯಾ, ಅಥವಾ ತಿವಿದಂತಹ ಪ್ರಕರಣಗಳಾಗಿವೆಯಾ, ಅಥವಾ ಅವನ ಬಾಯಿಯಲ್ಲಿ ಈಗಾಗಲೇ ಟಾರ್ ಜೊತೆಯಲ್ಲೇ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಕಪ್ಪು ದ್ರವ ಪದಾರ್ಥ ಕೂಡ ಸಿಕ್ಕಿರ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಲಭ್ಯವಾಗಿರ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ. ಸೊ ಅನೇಕ ವಿಚಾರಗಳು ಇದೀಗ ಬೇರೆ ಬೇರೆಯ ವಿಚಾರಗಳು ಇದು ತಿರುವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಇವತ್ತು ಸ್ಪಂದನ ವಾಹಿನಿಯ ಮುಖಾಂತರವಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಪೊಲೀಸ್ ಅಧಿಕಾರಿಗಳು, ಕರ್ನಾಟಕದ ಪೊಲೀಸ್ ಇಲಾಖೆ ನಿರರ್ಗಳವಾಗಿ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡ್ತದೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಬೇಕು ಅನ್ನುವಂಥ ಮನವಿಯನ್ನ ಇವತ್ತು ಮಾಧ್ಯಮವಾಗಿದ್ದುಕೊಂಡು ನಾವು ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿಯೇ ಇವತ್ತು ಸಾಮರಸ್ಯ ನಡಿಗೆ ಇನ್ನೊಂದು ಕಡೆಯಲ್ಲಿ ಕರಾವಳಿಯ ಮತ್ತೊಂದು ಭಾಗವಾಗಿರುವಂತಹ ಮಂಗಳೂರಿನಲ್ಲಿ ಕೂಡ ನಡೆದಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನ ಕೂಡ ಸ್ವೀಕರಿಸ್ತೇವೆ. ಈ ಕುರಿತಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನು ಆರಂಭದಲ್ಲಿ ನೋಡ್ಕೊಂಡು ಬರೋಣ, ಅದಾದ ಬಳಿಕ ಚರ್ಚೆ ಮುಂದುವರಿಸ್ತೇನೆ. ಕರಾವಳಿ ಕ್ಷುಲ್ಲಕ ಕಾರಣಕ್ಕೆ ಸಂಘರ್ಷದ ಬೆಂಕಿಯುಂಡೆಯಾಯಿತು. ಮತೀಯ ಶಕ್ತಿಗಳು ರಕ್ತ ದೋಕುಳಿ ಹರಿಸಿ ಅಟ್ಟಹಾಸ ಮೆರೆಯುವಂತಾಯಿತು. ಪ್ರಶಾಂತವಾಗಿದ್ದ ಕರಾವಳಿ ಹೊತ್ತಿ ಉರಿಯುತ್ತಿರುವ ಹಿಂದಿರುವ ಸತ್ಯವನ್ನ ಅರಿಯಲು ಸ್ಪಂದನ ವಾಹಿನಿ ಕುಮಟಾದತ್ತ ಹೊರಟು ನಿಂತಿತು. ಮೊದಲು ನಾವು ಹೋದದ್ದೇ ಹೊನ್ನಾವರಕ್ಕೆ. ಅಲ್ಲಿ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳನ್ನ ಮಾತನಾಡಿಸಿದಾಗ ನಮಗೆ ಈ ರಕ್ತ ದೋಕುಳಿಯ ಹಿಂದಿರುವ ಭಯಾನಕ ಸತ್ಯ, 10 ಹಲವು ಪ್ರಶ್ನೆಗಳು, ಆಶ್ಚರ್ಯಕರ ಸಂಗತಿಗಳು ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳಲಾರಂಭಿಸಿತು. ಮುಸ್ಲಿಂ ಅವರೇ ಮಾಡಿದ್ದಾರೆ, ಎದ್ದೇವ್ರೆ ನನ್ನ ಮಕ್ಕ ನೋಡ್ಲಿಕ್ಕೆ ಆಗುದಿಲ್ಲ, ನನ್ನ ಹತ್ರ ನೋಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಹತ್ರ ಆಗುದಿಲ್ಲ, ಅದು ಮುಖ ನೋಡ್ಲಿಕ್ಕೆ ನನ್ನ ಮಗ ಅಲ್ಲ ಅಂತ ಅವ್ರು ಆಶ್ಚರ್ಯ ಮಾಡ್ಕೊಂಡು. ಹನುಮ ಜಯಂತಿ ಮತ್ತು ಈದ್ ಮಿಲಾದ್ ಒಂದೇ ಸಂದರ್ಭ ಬಂದ ಕಾರಣ ಹೊನ್ನಾವರದ ಶನೀಶ್ವರ ದೇವಸ್ಥಾನದ ಬಳಿ ಪ್ರಾರ್ಥನೆ ಸಲ್ಲಿಸುವಂತಿಲ್ಲ ಎಂಬ ವಿಚಾರದಲ್ಲಿ ಪ್ರಾರಂಭವಾದ 2 ಕೋಮುಗಳ ನಡುವಿನ ಗಲಭೆ, ನಂತರ 2 ಭಿನ್ನ ಕೋಮುಗಳ ಬೈಕ್ ಮತ್ತು ರಿಕ್ಷಾಗಳ ನಡುವಿನ ಅಪಘಾತ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿ ಹೊತ್ತಿ ಉರಿಯಿತು. ಅಲ್ಲಿಂದ ಪ್ರಾರಂಭವಾದ ಕಲ್ಲು ತೂರಾಟ ಕೊನೆಗೆ ಬಂದು ನಿಂತದ್ದು ಅಮಾಯಕ ಪರೇಶ್ ಮೇಸ್ತನ ದಾರುಣ ಕೊಲೆಯವರೆಗೆ. ಪರೇಶ್ ಮೇಸ್ತ ಕೇವಲ ಕಲ್ಲು ತೂರಾಟ ನಡೀತಾ ಇದ್ದ ಸ್ಥಳಕ್ಕೆ ನೋಡಲು ಹೋಗಿದ್ದಾತ. ಗಲಾಟೆ ತೀವ್ರ ಸ್ವರೂಪ ಪಡೆಯುತ್ತಾ ಇದ್ದದನ್ನ ಕಂಡು ಹೆದರಿ ಓಡಿದ್ದಾನೆ. ಆಗ ತನಗೆ ಬಂದ ಗುಡ್ ಲಕ್ ಹೋಟೆಲ್ಗೆ ಬಾ ಎಂಬ ಸಂದೇಶ ಹೊತ್ತಿದ್ದ ಆಡಿಯೋ ಮೆಸೇಜ್ನ ಪ್ರಕಾರ ಹೊನ್ನಾವರದ ಗುಡ್ ಲಕ್ ಹೋಟೆಲ್ನತ್ತ ಪರೇಶ್ ಮೇಸ್ತ ಹೋಗಿದ್ದಾನೆ. ಆದ್ರೆ ಆಮೇಲೆ ಏನಾದ ಎನ್ನುವ ಪ್ರಶ್ನೆಗೆ ನೂರಾರು ಅನುಮಾನ ಹೊತ್ತ ಅವನ ಹೆಣ ಮಾತ್ರ ಉತ್ತರವಾಗಿ ದೊರಕಿದ್ದು. ಕಾರ್ವಿ ಸಮಾಜದಲ್ಲಿ, ಕಾರ್ವಿ ಜನಾಂಗದಲ್ಲಿ ಹುಟ್ಟಿದಂತಹ ಹುಡುಗ
ಆತನಿಗೆ ಬಹಳ ಸಾರಾ ಸಗಾಟಾಗಿ ಆತ ಈಜುಕೊಂಡು ಹೋಗ್ತಾ ಇದ್ದ, ಎಂತಹ ಕಡಲಿನಲ್ಲಿ ಕೂಡ ಈಜು ಮಾಡ್ತಾ ಇದ್ದ. ಅದರ ಜೊತೆಯಲ್ಲಿಯೇ ಕೇವಲ 20 ವರ್ಷದ ಬಾಲಕ. ಸೊ ಕೆಲವರು ಹೇಳ್ತಾ ಇದ್ದಾರೆ ಇದು ಕೊಲೆ, ಖಂಡಿತವಾಗಿ ಕೊಲೆ ಅನ್ನುವಂತ ಆರೋಪಗಳು ಹಿಂದೂ ಪರ ಸಂಘಟನೆಗಳಿಂದ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲ, ಈತನನ್ನ ಕೊಲೆ ಮಾಡಲಾಗ್ಲಿಲ್ಲ ಅನ್ನುವಂತಹ ವಿಚಾರಗಳು ಕೂಡ, ಧ್ವನಿಯೂ ಕೂಡ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ದ್ವಂದ್ವದಲ್ಲಿ ಇವತ್ತು ಜನತೆ ಇದ್ದಾರೆ. ದಯವಿಟ್ಟು ಈಗಾಗಲೇ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡಬೇಕು. ಅದರ ಜೊತೆಯಲ್ಲಿಯೇ ನಿಜವಾದ ಘಟನೆ ಏನು ಅನ್ನುವುದಕ್ಕೆ ಸ್ಪಷ್ಟ ಸಂದೇಶವನ್ನ ಜನರಿಗೆ ರವಾನಿಸಬೇಕು ಅನ್ನುವುದಷ್ಟು ನಮ್ಮ ಧ್ವನಿ. ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಜ್ಮಲ್ ಅಸಾದಿ ಅವರೇ, ಬಹುಶಃ ಕುಮಟದಲ್ಲಿ ಆಗ್ತಾ ಇರ್ತಕ್ಕಂತಹ ಗಲಭೆ ತಮ್ಗೆ ತಿಳಿದಿರ್ತದೆ ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಇವತ್ತು ನಿನ್ನೆ 2-3 ದಿನಗಳಿಂದ ಕೂಡ ಅಲ್ಲಿ ವಾತಾವರಣ ಮತ್ತಷ್ಟು ಗಲಾಟೆ ಆಗ್ತಾ ಇತ್ತು ಅನ್ಕೊಂಡು ಮತ್ತೇನ್ ಗೊತ್ತ ಸರ್, ಒಂದೀಗ ಮನೆಗೆ ಬೆಂಕಿ ಬಿದ್ದರೆ ಒಂದು ಮನುಷ್ಯ ಅದನ್ನ ಏನ್ ಮಾಡ್ತಾನೆ ಅಲ್ಲಿ, ನಮ್ಮ ಮನೆಗೆ ಬೆಂಕಿ ಬಿತ್ತು ಒಮ್ಮೆ, ನಮ್ಮ ನೆರೆ ಮನೆಯವರು ನಮ್ಗೆ ಮತ್ತೆ ಅವ್ರಿಗೆ ಆಗುದಿಲ್ಲ, ಅವರೇ ಬೆಂಕಿಯನ್ನು ನಂದಿಸಿದ್ರು. ನನ್ನ ಹೇಳುವ ಅರ್ಥ ಏನಂದ್ರೆ, ಏನೋ ಒಂದು ಘಟನೆ ಆಗಿರ್ಬೋದು, ನಮ್ದು ಖಂಡನೆ ಇದೆ, ತುಂಬಾ ಬೇಜಾರಿದೆ. ಅದು ಏನಾಗಿದೆ ಏನಾಗ್ಲಿಲ್ಲ ಅಂತ ಮತ್ತೆ ತನಿಖೆ ಆಗ್ತದೆ, ಅದ್ರದ್ದು ನ್ಯಾಯ ಸಿಗ್ಬೇಕು. ಆದ್ರೆ ಆ ಘಟನೆಯನ್ನು ಒಂದು ಉಪಯೋಗ ಮಾಡ್ಕೊಂಡು ರಾಜಕೀಯ ಮಾಡಿ ಹಿಂಸಾಚಾರ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಉಂಟಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಿದ್ದಾರೆ. ಯಾವ್ಯಾವ ಅವ್ರದ್ದೊಂದೊಂದು ಸ್ಟೇಟ್ಮೆಂಟ್ ನೋಡ್ಬೇಕು ಒಂದು ಮಂತ್ರಿಗಳದ್ದು. ಅಂದ್ರೆ ಇವರು ನೋಡಿ ಬೆಂಕಿ ಬಿದ್ರೆ ನೀರಾಗುದಿಲ್ಲ, ಪುನಃ ಬೆಂಕಿಯನ್ನು ಇದು ಮಾಡ್ತಾರೆ. ಇದು ನಿಲ್ಬೇಕು ಸರ್, ಇದು ನಿಲ್ಲಬೇಕು. ಒಬ್ಬ ರಾಜಕೀಯ ವ್ಯಕ್ತಿ ಅವ ಏನಾದ್ರು ಉದ್ಧಾರ ಮಾಡ್ತಾನ, ಈಗ ಯಾರು ದೀಪ ಯಾರು ಮೇಸ್ತ ಬಡವ ಇರ್ಬೋದು, ಅವನಿಗೆ ಮುಂಚೆ ಅವ್ರು ಏನಾದ್ರು ಸಹಾಯ ಮಾಡಿದ್ದಾರೆ, ಈಗ ಅವನ ಸಾವಿನಲ್ಲಿ ಇವರು ರಾಜಕೀಯ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಬೇಜಾರಾಗ್ತದೆ. ನೋಡಿ ಏನೆಲ್ಲ ಗಲಾಟೆ ಆಗ್ತದೆ ನೋಡಿ, ಪೊಲೀಸರು ಅಲ್ಲಿ ಎಷ್ಟೊಂದು ಅವ್ರು ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ನೋಡಿ ಈಗ ಶಿರ್ಸಿಗೆ ಸ್ಪ್ರೆಡ್ ಆಯ್ತು ಅಂದ್ರೆ ಇದ್ರಲ್ಲಿ ಕ್ಲಿಯರ್ ಆಗೋದು ಇದು ರಾಜಕೀಯವೇ ಅನ್ಕೊಂಡು. ನಿಜಕ್ಕೂ ಅಜ್ಮಲ್ ಅಸಾದಿ ಅವರೇ, ಬಹಳ ವಿಷಾದನೀಯ ಸಂಗತಿ ಅದು. ರಾಜಕೀಯ ರೂಪಗಳನ್ನ ಪಡೆದುಕೊಳ್ತಾ ಇರುವಂತದ್ದು ಬಹಳ ವಿಷಾದನೀಯ ಸಂಗತಿ. ಅಲ್ಲಲ್ಲ, ಮತ್ತೆ ಜನರಿಗೆ ಮತ್ತೆ ಎಂತ ಗೊತ್ತ, ಒಂದು ಜನರಿಗೆ ಮನುಷ್ಯನಾಗಿ ಒಂದು ಕಡೆ ಬೆಂಕಿ ಬಿದ್ರೆ ಅವ ನಂದಿಸ್ತಾನೆ ಇಲ್ವಾ? ಖಂಡಿತ ಅದು ನಂದಿಸುವ ಅಂತ ಒಂದು ಮನವು ಜನರಲ್ಲಿ ಬರ್ಬೇಕು. ಈಗ ನಮ್ಮ ಮನೆಗೆ ಒಮ್ಮೆ ಬೆಂಕಿ ಬಿದ್ದಿತ್ತು ಸರ್, ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ನೆರೆ ಮನೆಯವರಿಗೆ ಆಗುದಿಲ್ಲ ಇತ್ತು, ಅವರು ನೀರು ಹಾಕಿ ನಂದಿಸಿದ್ರು. ಅವ್ರದ್ದು ಅವರ ಮನುಷ್ಯತ್ವದ ನಾನು ಒಪ್ಪಿದ್ದೇನೆ. ನಾನು ಮತ್ತೆ ಅವ್ರ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಬಂದಿದ್ದೇನೆ. ಅಂತ ಕೆಲಸದಲ್ಲಿ ಯಾರು ಮಾಡ್ತಿದ್ದಾರೆ, ಯಾವ ರಾಜಕೀಯ ಮಾಡ್ತಿದ್ದಾನೆ? ನಿಜಕ್ಕೂ ಅಜ್ಮಲ್ ಅಸಾದಿ ಅವರೇ, ತಮ್ಮ ಮಾತುಗಳನ್ನ ತಿಳಿಸಕ್ಕಾಗಿ ಧನ್ಯವಾದಗಳು. ಅಜ್ಮಲ್ ಅಸಾದಿ ಅವರು ಬ್ರಹ್ಮಾವರದಿಂದ ಕರೆ ಮಾಡಿ ತಿಳಿಸಿದ್ರು. ನಾವು ಖಂಡಿತವಾಗಿ ಕೂಡ ಈ ಒಂದು ಪ್ರಕರಣವನ್ನ ಖಂಡಿಸ್ತೇವೆ. ಪರೇಶ್ ಮೇಸ್ತನಿಗೆ ಆಗಿರುವಂತಹ ದುರ್ಸ್ಥಿತಿ ಯಾರಿಗೂ ಕೂಡ ಆಗಬಾರ್ದು ಅಂತ ಕೇಳಿಕೊಳ್ತೇವೆ. ಹಾಗಂತ ಹೇಳಿ ಅಷ್ಟು ಮಾತ್ರಕ್ಕೆ ಈ ವಿಚಾರಗಳನ್ನ ಸೂಕ್ಷ್ಮ ರೂಪದಲ್ಲಿ ತನಿಖೆಯನ್ನ ಮಾಡೋದ್ರ ಮುಖೇನವಾಗಿಯೋ ಅಥವಾ ಸಿಬಿಐಗೆ ಸಿಐಡಿಗಳಿಗೆ ವಹಿಸುವ ಮುಖೇನವಾಗಿಯೋ ಇದನ್ನ ಸಾಲ್ವ್ ಮಾಡುವ ಬದಲಿಗೆ ಕಿಚ್ಚನ್ನು ಹಾಕುವಂತ ಕೆಲಸವನ್ನ ಯಾರು ಮಾಡಬೇಡಿ ಅನ್ನುವಂತ ಧ್ವನಿಯನ್ನ ಅಜ್ಮಲ್ ಅಸಾದಿ ಅವರು ಹೇಳಿದ್ರು. ಸೊ ರಾಜಕೀಯ ಮುಖಂಡರಲ್ಲಿ ಕೂಡ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ, ಆದಷ್ಟು ಶಾಂತ ಸ್ವರೂಪವನ್ನ ಪಡೆದುಕೊಳ್ಳಿ. ಅದರ ಜೊತೆಯಲ್ಲಿಯೇ ಇವತ್ತು ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯರವರು ಯಾಕೆ ಇದರ ಕುರಿತಾಗಿ ಧೋರಣೆಯನ್ನ ತೋರ್ತಾ ಇದ್ದಾರಾ ಅಥವಾ ನಿರ್ಲಕ್ಷ್ಯತನವನ್ನು ತೋರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕುಮಟಾ ಹೊನ್ನಾವರದ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತೆ. ಈ ಹಿಂದೆ ಇವತ್ತು ಮಧ್ಯಾಹ್ನದಿಂದ ಬೆಳಿಗ್ಗೆಯಿಂದ ಬಂದ್ ಅಂತ ಏನು ಕರೆದಿದ್ರು, ನಿನ್ನೆ ದಿನ ಕುಮಟಾ ಆಗಿತ್ತು, ಇವತ್ತು ಶಿರಸಿ ಹೊನ್ನಾವರವನ್ನ ಬಂದ್ ಮಾಡಿದ್ರು. ಬೆಳಿಗ್ಗೆಯಿಂದವೇ ಬೆಂಕಿ ದಗದಗನೆ ಉರಿಲಿಕ್ಕೆ ಆರಂಭಿಸಿತ್ತು. ಯಾವ ಸಂದರ್ಭಗಳಲ್ಲಿ ಮಾಧ್ಯಮಗಳಲ್ಲಿ ಇವೆಲ್ಲವೂ ಪ್ರಸಾರವಾಗಲಿಕ್ಕೆ ಸಾಧ್ಯ ಶುರುವಾಯಿತು, ಆ ಸಂದರ್ಭದಲ್ಲಿ ಮತ್ತೂ ಗಲಾಟೆ ಹೆಚ್ಚಾಯಿತು ಅನ್ನುವಂತಹ ವಿಚಾರ. ಬಹುಶಃ ಅಲ್ಲಿರುವಂತಹ ಅಷ್ಟು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪರೇಶ್ ಮೇಸ್ತಾ 20 ವರ್ಷ ಪ್ರಾಯದವರು, ನವ ಯುವಕ, ಆತನ ಮರಣ ಸಂಭವಿಸಿದೆ. ಆತನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತಾ ಇದೆ. ಅದರ ಜೊತೆಯಲ್ಲಿ ಆತನ ಕೊಲೆಯೋ ಅಥವಾ ಅದರ ಹಿಂದೆ ಬೇರೆಯವರ ಕೈವಾಡಗಳಿವೆಯೋ, ಆತನನ್ನು ಕಿಡ್ನಾಪ್ ಮಾಡಿ ಹೋಗಿ ಕೊಲ್ಲಲಾಗಿದೆಯೋ, ಹಿಂಸೆಯನ್ನ ನೀಡಲಾಗಿದೆಯೋ, ಎಲ್ಲ ಅನುಮಾನಗಳಲ್ಲಿ ಕೂಡ ತಮ್ಮೆಲ್ಲರಲ್ಲಿ ಕೂಡ ಇವೆ. ದಯವಿಟ್ಟು ತಾಳ್ಮೆಯನ್ನ ವಹಿಸಬೇಕಾಗಿದೆ. ಇವತ್ತು ಜನತೆ ತಾಳ್ಮೆಯನ್ನ ವಹಿಸಬೇಕಾಗಿದೆ. ಅದರ ಜೊತೆಯಲ್ಲೇ ನೀವು ಗಮನಿಸುವುದಾದ್ರೆ, ಮೊನ್ನೆಯ ದಿನ ಏನು ಈ ಒಂದು ವಿಚಾರ ಆಗಿತ್ತು, ಆರಂಭದಿಂದಲೂ ಕೂಡ ಮಾಧ್ಯಮಗಳು ಯಾಕೆ ಇದನ್ನ ಪ್ರಸಾರ ಮಾಡ್ತಾ ಇಲ್ಲ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ಬಹುಶಃ ಮಾಧ್ಯಮಗಳು ಯಾವಾಗ ಪ್ರಸಾರವನ್ನ ಮಾಡ್ತೇವೋ ಆ ಸಂದರ್ಭದಲ್ಲಿ ಇದು ಇನ್ನಷ್ಟು ಉಲ್ಬಣಗೊಳ್ಳುವಂತ ಸಾಧ್ಯತೆಗಳಿವೆ ಅನ್ನುವ ಕಾರಣಕ್ಕಾಗಿ ಎಲ್ಲ ವಿಚಾರಗಳನ್ನ ಮಾಡಲಾಯಿತು. ಅದರ ಜೊತೆಯಲ್ಲಿ ಹಂತವಾಗಿ
ಬಹುಶಃ ನಿನ್ನೆ ದಿನ ಕುಮಟಾದಲ್ಲಿ ಗಲಾಟೆಗಳು ನಡೀತು. ಗಲಾಟೆ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿಗೆ ತಲುಪಿತು. ಅದಾದ ಬಳಿಕ ಇವತ್ತು ಮುಂಜಾನೆಯಿಂದ ಬಂದನ್ನ ಹೊನ್ನಾವರ ಭಾಗದಲ್ಲಿ ಏನು ಕರೆಯಲಾಗಿತ್ತು ಅದು ಕೂಡ ಮತ್ತಷ್ಟು ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಿರುವಂತದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತದೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಬಹುಶಃ ಎಲೆಕ್ಷನ್ ಹತ್ತಿರವಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ರಾಜಕೀಯವಾದ ದಾಳಗಳಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಇಲ್ಲಿ ಹಿಂದೂ ಸಂಘಟನೆಗಳ ಕುರಿತಾಗಿ ಆಗಿರ್ಲಿ ಅಥವಾ ಅವರ ಮನೆಯವರ ಹೆತ್ತ ಕರಳಿನ ಕೂಗಿನ ವಿರುದ್ಧವಾಗಿ ಯಾರ ಧ್ವನಿಯೂ ಇಲ್ಲ. ಆದ್ರೆ ನಿಜವಾದ ಅಪರಾಧಿಗಳನ್ನ, ಒಂದೊಮ್ಮೆ ಆತನದ್ದು ಕೊಲೆ ಆದದ್ದು ಹೌದೇ ಅಂತ ಆದ್ರೆ ಆತನ ಅಪರಾಧಿಗಳನ್ನ ಶಿಕ್ಷಿಸಬೇಕು, ಅವರನ್ನ ಬಂಧಿಸಬೇಕು ಅನ್ನುವಂತಹ ವಿಚಾರ ನಿಜಕ್ಕೂ ಕೂಡ ಮಾಡ್ತೇವೆ. ಅದ್ರ ಜೊತೆಲಿ ಆತನ ಮುಖವನ್ನ ನೋಡಿದ್ರೆ ಇವತ್ತು ಗಮನಿಸಬೇಕಾಗಿರ್ತಕ್ಕಂಥ ಒಂದೆರಡು ಅಂಶಗಳನ್ನು ನಾನು ನಿಮ್ಮೆದುರಿಗೆ ಮಂಡಿಸ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು. ಇದುವರೆಗೆ ಅದೆಷ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಾಗಿವೆ. ಸ್ಪಂದನ ವಾಹಿನಿಯ ತಂಡ ಇವತ್ತು ಬೆಳಗ್ಗಿಂದಲೂ ಕೂಡ ವೈದ್ಯರೊಟ್ಟಿಗೆ ನಿರಂತರವಾಗಿ ಸಂದರ್ಶನದಲ್ಲಿತ್ತು. ಅನೇಕರು ಕ್ಯಾಮ್ರಾದ ಎದುರಿಗೆ ಬಂದು ಹೇಳಿಕೆಗಳನ್ನು ನೀಡಲಿಕ್ಕೆ ಕೂಡ ಅಂಜಿದ್ರು. ಆದ್ರೆ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆರಂಭದಲ್ಲಿ ಒಂದು ಕೊಲೆ ಅಂತ ಆಗಿದ್ರೆ, ಕೊಲೆ ಮಾಡಿ ಆತನನ್ನ ನೀರಿಗೆ ದಬ್ಬಿದ್ದಿದ್ರೆ ಆತನ ಶ್ವಾಸಕೋಶದಲ್ಲಿ ನೀರು ಇರುವುದಿಲ್ಲ. ಒಂದೊಮ್ಮೆ ಆತನ ಶ್ವಾಸಕೋಶದಲ್ಲಿ ನೀರು ಇಲ್ಲ ಅಂತ ಆದ್ರೆ ಆತನನ್ನ ಆರಂಭದಲ್ಲೇ ಕೊಲೆ ಮಾಡಿ ಆ ಬಳಿಕ ನದಿಗೆ ಎಸೆಯಲಾಗಿದೆ ಅನ್ನುವಂತ ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ. ಅದರ ಜೊತೆಯಲ್ಲೇ ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, ಆತನ ಬಾಯಿಯಲ್ಲಿ ಟಾರ್ ಅಥವಾ ಬ್ಲ್ಯಾಕ್ ಕಲರ್ ಮೆಟಲ್ ರೀತಿಯಲ್ಲಿ ಆತನ ಬಾಯಿಯಲ್ಲಿ ಏನು ಪತ್ತೆ ಆಗಿದೆ, ಈ ಒಂದು ವಿಚಾರವನ್ನು ಕೂಡ ಇದೀಗ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈತನ ಶವವನ್ನ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ತರಲಾಯಿತು. ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಈತನ ಶವ ಸಂಸ್ಕಾರ ಅಥವಾ ಶವ ತಪಾಸಣೆಯನ್ನ ಮಾಡಲಾಯಿತು. ಆದ್ರೆ ಇಲ್ಲಿಯೂ ಕೂಡ ಅನೇಕ ಪ್ರಶ್ನೆಗಳು ಜನರು ಕೇಳ್ತಾ ಇದ್ದಾರೆ. ಜನರ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇವತ್ತು ಸಾಧಾರಣವಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ಗಳನ್ನ, ಅದರಲ್ಲೂ ಎಸ್ಪೆಷಲಿ ಇಂತಹ ಹೈ ವೋಲ್ಟೇಜ್ ಇಶ್ಯೂ ಇರುವಂತಹ ಪೋಸ್ಟ್ ಮಾರ್ಟಮ್ಗಳನ್ನ 4-5 ಡಾಕ್ಟರ್ಗಳು, ಎಕ್ಸ್ಪರ್ಟ್ಗಳು ಒಟ್ಟು ಸೇರಿ ಮಾಡಬೇಕಾಗ್ತದೆ. ಆದ್ರೆ ಇಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಒಬ್ಬರೇ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇದುವರೆಗೆ ಅಂತ ಒಂದು ಸಂಶಯಾಸ್ಪದ ಅನುಮಾನವಾದಂತಹ ಒಂದು ಕೊಲೆ ಆಯ್ತು. 8ನೇ ತಾರೀಕು ಬೆಳಗ್ಗೆ ಅವರು ಶವ ದೊರಕುವಂತೆ ಆಯ್ತು. ಕೆರೆಯಲ್ಲಿ ಅವತ್ತು ನಾವೆಲ್ಲರೂ ಹೊನ್ನಾವರದಲ್ಲಿದ್ದು ನಮ್ಮ ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಹೆಗಡೆ ಅವರು, ಶೋಭಾ ಕರಂದ್ಲಾಜೆ ಅವರು, ನಾವು ಎಲ್ಲರೂ ಜೊತೆ ಸೇರಿ ನಮ್ಮೆಲ್ಲ ಜಿಲ್ಲೆಯ ಪ್ರಮುಖರು ಅವತ್ತು ಪೋಸ್ಟ್ ಮಾರ್ಟಮ್ ಆದ ನಂತರ ಇಡೀ ನಗರದಲ್ಲಿ ಹೊನ್ನಾವರದಲ್ಲಿ ಒಂದು ಮೆರವಣಿಗೆಯನ್ನ ಪರೇಶ್ ಮೇಸ್ತಾ ಒಂದು ಶವದ ಮೆರವಣಿಗೆಯನ್ನು ಮಾಡಿ ಅಂತ್ಯ ಸಂಸ್ಕಾರ ಮಾಡಿದ್ವಿ. ಬಂಧುಗಳೇ, ಇವತ್ತು ನಮ್ದು ಸ್ಪಷ್ಟವಾದಂತಹ ಬೇಡಿಕೆ ಇದೆ. ಸೊ ಜನರಲ್ಲಿ ಆರಂಭದಿಂದಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತನಾಗಿದ್ದಂತಹ, ನಿನ್ನೆ ಮೊನ್ನೆಯವರೆಗೆ ನಮ್ಮೊಟ್ಟಿಗೆ ಅಣ್ಣ ತಮ್ಮ ಅಂತ ಹೇಳಿ ಬಹಳ ಸೊಗಸಾಗಿ ಓಡಾಡಿಕೊಂಡು ಇದ್ದಂತಹ, ನೃತ್ಯಗಳನ್ನ ಮೆಹಂದಿಯ ಕಾರ್ಯಕ್ರಮಗಳಲ್ಲಿಯೋ ಮೆರವಣಿಗೆಗಳಲ್ಲಿ ನೃತ್ಯವನ್ನ ಮಾಡ್ಕೊಂಡಿದ್ದಂತ ನಮ್ಮ ಪರೇಶ್ ಇವತ್ತು ಮರಣವನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆ ಭಾಗದ ಸಾರ್ವಜನಿಕರಲ್ಲಿ, ಹೆತ್ತವರಲ್ಲಿ ಆತಂಕಕ್ಕೆ ಒಳಗಾಗ್ತಾರೆ. ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳು ಯಾವ ರೀತಿಯಾಗಿತ್ತು, ಅದಕ್ಕೆ ಯಾವ ರೀತಿಯಾಗಿರುವಂತಹ ಉತ್ತರಗಳು ಸಿಕ್ತು, ಈ ಕುರಿತಾಗಿ ಒಂದು ವರದಿಯನ್ನ ನೋಡ್ಕೊಂಡು ಬರೋಣ. ಸಾರ್ವಜನಿಕರು ಕೇಳಿದಂತಹ ಆರೋಪದ ಸಂಖ್ಯೆ 1. ನಾಪತ್ತೆಯಾದಂತಹ ಮರುದಿನವೇ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟರೂ ಕೂಡ ಪೊಲೀಸರು ನಿರ್ಲಕ್ಷ್ಯದಿಂದ ಇದ್ದದ್ದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಆರಂಭದಲ್ಲಿಯೇ ಆ ಭಾಗದ ಕೆಲವು ಮಾಧ್ಯಮಗಳು ಕೂಡ ಪ್ರಸಾರವನ್ನ ಮಾಡಿತ್ತು. ಈ ಒಂದು ಗಲಾಟೆ ಏನು ಕ್ಷುಲ್ಲಕ ಕಾರಣಕ್ಕೆ ಒಂದು ಸಣ್ಣದೊಂದು ಗಲಾಟೆ ನಡೀತು. ಆ ಗಲಾಟೆಯ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟು ಸೇರಿದ್ರು. ಇಬ್ರು ಕೂಡ ಗಲಾಟೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಇಬ್ಬರು ಕಣ್ಮರೆ ಆಗ್ತಾರೆ. ಒಂದು ಪರೇಶ್ ಮೇಸ್ತಾ ಮತ್ತು ಇನ್ನೋರ್ವ ಆತನ ಸ್ನೇಹಿತ, ಇವರಿಬ್ಬರು ಕೂಡ ಕಣ್ಮರೆ ಆಗ್ತಾರೆ. ಆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಇಬ್ಬರು ಕೂಡ ಕಣ್ಮರೆ ಆಗಿದ್ದೇವೆ ಅಂತ ಹೇಳಿದ್ರೆ ಯಾಕೆ ಪೊಲೀಸರು ನಿರ್ಲಕ್ಷ್ಯವನ್ನ ತಾಡಿದ್ರು ಅನ್ನುವಂತ ಪ್ರಶ್ನೆಯನ್ನ ಆ ಭಾಗದ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು.
ಇದು ಒಂದು ಆರೋಪ ಆದ್ರೆ ಇದೇ ರೀತಿಯಲ್ಲಿ ಅನೇಕ ಆರೋಪಗಳನ್ನ ಅವರು ಮಾಡಿದ್ದಾರೆ. ಆರೋಪ 2 ಸಾರ್ವಜನಿಕರು ಮಾಡಿರುವಂತದ್ದು. ಹೊನ್ನಾವರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸುವ ಕಾರಣಕ್ಕಾಗಿಯೇ ಶವ ಸಿಕ್ಕಿರುವ ವಿಚಾರವನ್ನ ಬಚ್ಚಿಟ್ಟಿದ್ರ, ಸಿಎಂ ಹೋದ ಬಳಿಕ ಸಿಕ್ಕಿದೆ ಅಂತ ಹೇಳಿರಬಹುದೇ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯರವರು ಶಿಲಾನ್ಯಾಸ ಕಾರ್ಯಕ್ರಮಕ್ಕಾಗಿ ಕುಮಟಾ ಹೊನ್ನಾವರಕ್ಕೆ ಆಗಮಿಸುವಂತ ಸಂದರ್ಭದಲ್ಲಿ ಈ ಶವ ಅದೇ ದಿನ ಸಿಕ್ಕಿದ್ರು ಕೂಡ ಆ ಶವವನ್ನ ಬಚ್ಚಿಟ್ಟು ಆ ಬಳಿಕ ಸಿಎಂ ಹೋದ ಬಳಿಕ ಶವವನ್ನ ಜನತೆಗೆ ತೋರಿಸಿದ್ರ ಅನ್ನುವಂತ ಪ್ರಶ್ನೆ ಆ ಭಾಗದ ಸಾರ್ವಜನಿಕರಲ್ಲಿ ಇರುವಂತಹದ್ದು. ಬಹುಶಃ ಇವೆಲ್ಲದಕ್ಕೆ ಕೂಡ ಉತ್ತರವನ್ನ ನೀಡಬೇಕಾಗ್ತದೆ. ಎಲ್ಲ ಒಂದು ಕಡೆ ಉತ್ತರವನ್ನು ನೀಡುವಂತ ಪ್ರಯತ್ನವನ್ನ ಆ ಭಾಗದ ಮುಖಂಡರು ಮಾಡಿದ್ರೆ ಶಾಂತ ಸ್ವರೂಪಕ್ಕೆ ಅದು ಮರಳುವಂತ ಸಾಧ್ಯತೆಗಳಿವೆ ಅನ್ನುವಂತಹ ಪ್ರಶ್ನೆ. ಆದ್ರೆ ಬಹಳ ಬೇಸರದ ಸಂಗತಿ ಏನು ಅಂತ ಕೇಳಿದ್ರೆ ಮರಳಿ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಯಾರಂತೋ ಬೀಜ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಪ್ರತಿಯೊಂದು ಹೆಣಗಳನ್ನ ತಮ್ಮ ರಾಜಕೀಯ ದಾಳವಾಗಿ ಏನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಈ ಒಂದು ನೀಚ ರಾಜಕೀಯ ಪದ್ಧತಿ ನಿಲ್ಬೇಕು. ಸೊ ಸಾರ್ವಜನಿಕರು ಕೇಳುವಂತ 2ನೇ ಪ್ರಶ್ನೆ, ಹೊನ್ನಾವರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸುವ ಕಾರಣಕ್ಕಾಗಿಯೇ ಶವ ಸಿಕ್ಕಿರುವಂತಹ ವಿಚಾರವನ್ನ ಬಚ್ಚಿಟ್ಟು ಸಿಎಂ ಹೋದ ಬಳಿಕ ಸಿಕ್ಕಿದೆ ಅಂತ ಹೇಳಿರಬಹುದೇ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನಾವು ಪೊಲೀಸರ ಆಂಗಲ್ ಇಂದ ನೋಡುವುದಾದ್ರೆ ಇವತ್ತು ಪೊಲೀಸರು ಕೂಡ ಏನು ರಾಕ್ಷಸರಲ್ಲ. ಬಹುಶಃ ಶವ ಸಿಕ್ಕಿದ ಬಳಿಕ ಅದನ್ನ ಬಚ್ಚಿಟ್ಟು ಆ ಮರುದಿನ ಪೊಲೀಸರು ತೋರಿಸಿದಂತಹ ಉದಾಹರಣೆ ಇದುವರೆಗೆ ಇಲ್ಲ. ಬಟ್ ಈ ಕುರಿತಾಗಿಯೂ ಕೂಡ ಸರ್ಕಾರ ಆಗಿರ್ಬೋದು ಅಥವಾ ಆ ಭಾಗದ ಹೊನ್ನಾವರ ಭಾಗದ ಇಲಾಖೆಯ ಮುಖಂಡರು ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಮಿಷನರ್ ಇವರಾರಾದ್ರೂ ದಯವಿಟ್ಟು ಈ ಕುರಿತಾಗಿ ಹೇಳಿಕೆಯನ್ನ ನೀಡಿ. ಯಾಕಂತ ಹೇಳಿದ್ರೆ ಇದೇ ಪ್ರಶ್ನೆಗಳನ್ನ ಇಟ್ಟುಕೊಂಡು ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಕಲ್ಲು ತೂರಾಟಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೆ 2 ಪತ್ರಕರ್ತರಿಗೂ ಕೂಡ ಗಾಯ ನೋವು ಉಂಟಾಗಿರುವಂತದ್ದು. ಬಹುಶಃ ಈ ಕೂಡಲೇ ಈ ಕುರಿತಾಗಿ ಗಮನವನ್ನ ಹರಿಸಬೇಕಾಗಿದೆ. ಈ ಕುರಿತಾಗಿ ಮಾತಾಡ್ಲಿಕ್ಕೆ ನಮ್ಮೊಟ್ಟಿಗೆ ಇನ್ನೋರ್ವರು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಮಸ್ತೆ, ನನ್ನ ಹೆಸರು ಕುಸುಮ ಅಂತ ಹೇಳಿ, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ ಕುಸುಮಾರ್ ಅವರೇ. ಸರ್, ಒಂದು ಸ್ಥಳೀಯ ವಾಹಿನಿಯಾಗಿ ಇಂಥ ಒಂದು ದೊಡ್ಡ ಘಟನೆ ಬಗ್ಗೆ ತಾವು ಬೆಳಕು ಚೆಲ್ಲಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ರಾಷ್ಟ್ರೀಯ ವಾಹಿನಿ, ರಾಜ್ಯ ಮಟ್ಟದ ವಾಹಿನಿಗಳು ಮಾಡದೇ ಇರುವಂತ ಕೆಲಸ ನೀವು ಮಾಡ್ತಿದ್ದೀರಾ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಹೇಳಿ ಕುಸುಮಾರ್ ಅವರೇ, ಬಹುಶಃ ಈ ಕೆಲಸವನ್ನ ಮಾಡಿದಕ್ಕಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೀರಿ ಸ್ಪಂದನ ವಾಹಿನಿಗೆ. ತುಂಬಾ ದೊಡ್ಡದಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಮತ್ತೆ ಒಂದು ದಕ್ಷ ಅಧಿಕಾರಿಗಳನ್ನ ಇಟ್ಕೊಳ್ದಿರ್ಲಿಕ್ಕಾಗದೆ ಇರುವಂತಹ ಒಂದು ಇಂಥ ಸರ್ಕಾರ ಬೇಕಾ ನಮಗೆ? ನಮ್ಮ ರಾಜ್ಯದಲ್ಲಿ ಯಾವೊಬ್ಬ ಪೊಲೀಸ್ ಅಧಿಕಾರಿ ಸಹ ಇಲ್ವಾ ಇಂಥ ಒಂದು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ? ಹೇಮಂತ್ ನಿಂಬಾಳ್ಕರ್ ಅಂತ ಅಧಿಕಾರಿಗಳೇ ಬೇಕಾ? ಡಿವೈಎಸ್ಪಿ ಗಣಪತಿ ಹತ್ಯೆ ಪ್ರಕರಣದಲ್ಲೂ ಇವರದ್ದೇ ನೇತೃತ್ವ ಇತ್ತು. ಸುರೇಶ್ನ ಸಾವಿನ ಹತ್ಯೆ ಪ್ರಕರಣವನ್ನು ತನಿಖೆ ಮಾಡ್ಲಿಕ್ಕೆ ಸಹ ಇವರದೇ IGP ಕೂಡ ಇವರೇ. ಒಂದು ಹಿಂದೂ ಹತ್ಯೆ ಆಗಿದೆ ಅಂತ ಹೇಳಿ ಆದ್ರೆ 20 ಜನದ ಹತ್ಯೆ ಆಗಿದೆ, 20 ಜನದ ಹತ್ಯೆಯಲ್ಲಿ ಒಂದು ಪ್ರಕರಣ ಕೂಡ ಭೇದಿಸ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ಇದು ಚಂಡ ಸರ್ಕಾರನ? ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೆ ಅವರ ಸಂಪುಟದಲ್ಲಿರುವ ಸಚಿವರಿಗೆ. ಸೊ ತಮ್ಮ ಪ್ರಕಾರ ಇವತ್ತು ಸಿದ್ದರಾಮಯ್ಯರವರು ಮುತುವರ್ಜಿನ ವಹಿಸ್ಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಹೇಗೆ? ಸಿದ್ದರಾಮಯ್ಯ ಅವರು ಮುತುವರ್ಜಿ ವಹಿಸ್ಲಿಲ್ಲ, ಮತ್ತೆ ಪೊಲೀಸ್ ಇಲಾಖೆ ಬುದ್ಧಿಗೇಡಿತನ ಮಾಡಿದೆ. ಯಾವುದೇ ಒಂದು ಅದಕ್ಕೆ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೊಳ್ದೆ
ಮತ್ತೆ ಹಿಂದೂಗಳ ಸಾವಿನ ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ತಾವೇ ಒಂದು ಹಾದಿ ತೋರಿಸ್ಕೊಡ್ತಿದ್ದಾರೆ. ಎಸ್ 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 ತಮ್ಮಂತೆ ಪ್ರಶ್ನೆಗಳು ಅನೇಕರಲ್ಲಿ ಇದೆ ಕುಸುಮಾರ್ ಅವರೇ. ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಕುಸುಮಾರ್ ಅವರ ಪ್ರಶ್ನೆಯಲ್ಲಿರುವಂತಹ ಆತಂಕ, ಅವರ ಕಳವಳಿಯನ್ನ ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಈ ಕುರಿತಾಗಿ ಗಮನವನ್ನ ಹರಿಸ್ತಾ ಇಲ್ಲ? ಈ ರೀತಿಯಾಗಿರ್ತಕ್ಕಂಥ ಮಾರಣ ಹೋಮಗಳು ಕರ್ನಾಟಕದಲ್ಲಿ ಆಗ್ತಾ ಇವೆ, ಕ್ಷುಲ್ಲಕ ಕಾರಣಗಳಿಗಾಗಿ ಹೊಡೆದಾಟಗಳಾಗ್ತಾ ಇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಕರಿಬೇಕು, ಸರ್ಕಾರದ ವೈಫಲ್ಯವಂತ ಕರಿಬೇಕು. ಇವತ್ತು ಜನರು ಕಂಗಾಲಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಅಧಿಕಾರಿಗಳೇ, ದಯವಿಟ್ಟು ಈ ಕುರಿತಾಗಿ ಗಮನವನ್ನು ಹರಿಸಿ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇವತ್ತು ಸಿಎಂ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನ ಈ ಕುರಿತಾಗಿ ನೀಡಿದ್ರೆ ಇಷ್ಟೆಲ್ಲ ರಾದ್ಧಾಂತಗಳು ಆಗ್ತಾ ಇರ್ಲಿಲ್ವೇನೋ ಅನ್ನುವಂಥ ಪ್ರಶ್ನೆ ಕೂಡ ಕಡೆಯಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಕುಸುಮಾರ್ ಅವರು ಕೇಳಿದಂತ ಇನ್ನೊಂದು ಪ್ರಶ್ನೆ, ಇವತ್ತು ಪೊಲೀಸ್ ಇಲಾಖೆಗೆ ಹಾಗಾದ್ರೆ ಗೊತ್ತಾಗ್ಲಿಲ್ವಾ ಅಂತ ಒಂದು ಸರ್ಪ ಕಣ್ಗಾವಲು ಇದ್ರೂ ಕೂಡ, ಯಾವ ದಿನ ಅಲ್ಲಿ ಗಲಾಟೆ ಆಯ್ತು ಅದೇ ದಿನದಿಂದ 144 ಸೆಕ್ಷನ್ ಜಾರಿಯಲ್ಲಿ ಇದ್ರೂ ಕೂಡ ಹೆಣ ಹೇಗೆ ಕರೆಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಇದು ಮುಗಿದ ಕಥೆಯಲ್ಲ, ಇದು ಮುಗಿಸಿದ ಕಥೆ. ಎಲ್ಲೋ ಒಂದು ಕಡೆ ಡೊಂಬರಾಟಗಳಾಗ್ತಾ ಇವೆಯಾ? ಪರೇಶ್ನ ಹೆಸರನ್ನ ಹೇಳಿಕೊಂಡು ತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ, ಅಥವಾ ಆ ಸಾವಿನ ಸುತ್ತ ನಡೆದದ್ದೇನು? ಇಬ್ಬರು ಅಮಾಯಕ ಯುವಕರು ಆ ಕ್ಷುಲ್ಲಕ ಕಾರಣಕ್ಕೆ ಸಂಭವಿಸಿದಂತ ಗಲಾಟೆಯ ಸಂದರ್ಭದಲ್ಲಿ ಅವರು ಕಣ್ಮರೆ ಆದದ್ದಾದ್ರೂ ಎಲ್ಲಿಗೆ, ಹೇಗೆ ಕಣ್ಮರೆ ಆದ್ರು? ಆ ಕೂಡಲೇ ನಾವು ಪೊಲೀಸರ ಬಳಿಗೆ ಹೋದ್ವಿ, ಆದ್ರೆ ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಅವ್ರು ಕೇಳಲಿಲ್ಲ ಅಥವಾ ಈ ಕುರಿತ ಗಮನವನ್ನು ಹರಿಸಲಿಲ್ಲ ಅನ್ನುವಂಥ ದೂರನ್ನು ಕೂಡ ಆ ಭಾಗದಲ್ಲಿ ನೀಡ್ತಾ ಇದ್ದಾರೆ. ಸೊ ಸಾರ್ವಜನಿಕರು ಕೇಳಿದಂತಹ ಮತ್ತೊಂದು ಪ್ರಶ್ನೆಯನ್ನ ನಾವು ನಿಮ್ಮೆದುರಿಗೆ ಇಡ್ತಾ ಇದ್ದೇವೆ. ಆರೋಪದ ಸಂಖ್ಯೆ 3. ಪೊಲೀಸ್ ಪ್ರಾಥಮಿಕ ತನಿಖೆಯ ಪ್ರಕಾರ ಅವನು ಕಾಲು ಜಾರಿ ಬಿದ್ದಿದ್ದಿರಬಹುದೆಂದು ಹೇಳಲಾಗ್ತಾ ಇದೆ. ಕಾರ್ವಿ ಸಮುದಾಯದ ಪುಟ್ಟ ಮಕ್ಕಳು ಕೂಡ ನೆಲದಲ್ಲಿ ನಡೆಯುವ ಮುನ್ನ ನೀರಲ್ಲಿ ಈಜಿಕೊಂಡು ಹೋಗ್ತಾರೆ. ಅದರಲ್ಲೂ ಪರೇಶ್ ಮೇಸ್ತಾ ಖುದ್ದು ಸಮುದ್ರದಲ್ಲಿ ಮೀನುಗಾರಿಕೆ ಕೆಲಸದಲ್ಲಿದ್ದಾತ. ಆತನಿಗೆ ಕೆರೆಯಲ್ಲಿ ಈಜುವುದು ಕಷ್ಟವೇ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬಹುಶಃ ಇಂತಹ ಆರೋಪಗಳನ್ನ ಅಥವಾ ಇಂತಹ ಸಮಜಾಯಿಸಿಗಳನ್ನ ಪೊಲೀಸರು ನೀಡ್ತಾ ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟದ, ಇಷ್ಟು ದೊಡ್ಡ ಪ್ರಮಾಣದ ಬೆಂಕಿ ಹತ್ತಿ ಉರಿತಾ ಇರ್ಲಿಲ್ಲ ಅಂತಾನೆ ಹೇಳ್ಬಹುದೇನೋ. ಹುಟ್ಟು ಕಾರ್ವಿ ಸಮಾಜದ ಯುವಕ, ಅದು ಅಲ್ಲಿಯೂ ಕೂಡ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ನಡೆಸುವಂತಹ ಯುವಕ. ಅಂತಹ ಯುವಕ ಇವತ್ತು ಕಾಲು ಜಾರಿ ನೀರಿಗೆ ಬಿದ್ರೆ ಅಥವಾ ಆತನನ್ನು ನೀರಿಗೆ ಅಕಸ್ಮಾತ್ ಆಗಿ ದೂಡಿದ್ರೆ ಆತ ಸಲೀಸಾಗಿ ಈಚಿಕೊಂಡು ಬರ್ತಾನೆ ಅನ್ನುವಂಥ ಕಾಮನ್ ಸೆನ್ಸ್ ಆ ಭಾಗದ ಜನತೆ ಯಾಕೆ ಅಧಿಕಾರಿಗಳಿಗೆ ಇಲ್ಲ ಇದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪಾಯಿಂಟ್ ಟು ಬಿ ನೋಟೆಡ್. ಮತ್ತೊಮ್ಮೆ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪರೇಶ್ ನ ವಿಚಾರದಲ್ಲಿ ಕಾಲು ಜಾರಿ ಬಿದ್ದಿರಬಹುದು ಅಂತ ಶಂಕಿಸಲಾಗಿದೆ. ಇದು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಯಿಂದ ತಿಳಿಸಿದಂತಹದ್ದಲ್ಲ. ಎಸ್ ಎ ಮೀಡಿಯಾ, ಎಸ್ ಎ ಮಾಧ್ಯಮವಾಗಿ ನಾವು ಎಲ್ಲ ವಿಚಾರವನ್ನು ಕೂಡ ಗಂಭೀರವಾಗಿ ನಾವು ನಿಮ್ಮೆದುರು ಮಂಡಿಸಬೇಕಾಗ್ತದೆ. ಪೊಲೀಸರು ಶಂಕಿಸಿದಂತಹ ವಿಚಾರವಷ್ಟೇ ಇದು. ಆದ್ರೆ ಆ ಭಾಗದ ಜನತೆ ಹೇಳ್ತಾರೆ, ಆತ ಓರ್ವ ಮೀನುಗಾರ, ಸಮುದ್ರದಲ್ಲಿ ಮೀನುಗಾರನಾಗಿ ಇವತ್ತು ದುಡಿತಾ ಇದ್ದಾನೆ. ಸಮುದ್ರದಲ್ಲಿ ಈಜುವುದು ಹೇಗೆ ಅಂತ ಆತನಿಗೆ ಗೊತ್ತಿದೆ. ಕಾರ್ವಿ ಸಮುದಾಯದಾತ ಆತ, ನಡೆಯುವ ಮೊದಲಿಗೆ ಈಜು ಕಲಿಯುವಂತಹ ಸಮುದಾಯದವನು ಆತ. ಅವನು ಕಾಲು ಜಾರಿ ಬಿದ್ದರೆ ಕಣ್ಣು ಮುಚ್ಚಿಯಾದ್ರೂ ಆತ ಈಜುಕೊಂಡು ಬರ್ತಾನೆ. ಇದು ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಆ ಭಾಗದ ಸಾರ್ವಜನಿಕರು ದೂರಿದ್ದಾರೆ. ಮಾಡಿರುವಂತಹ ಒಂದು ಆರೋಪ
ಒಟ್ಟು 3 ಆರೋಪಗಳ ಚಿತ್ರಣವನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಎಲ್ಲೋ ಒಂದು ಕಡೆ ಇಲಾಖೆಯಿಂದ ಇದ್ಯಾವುದಕ್ಕೂ ಸ್ಪಷ್ಟವಾಗಿರ್ತಕ್ಕಂಥ ಇಲಾಖೆ ಯಾವ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ಯೋ ಅದೇ ರೀತಿಯಲ್ಲಿ ಇಲಾಖೆಗೂ ಕೂಡ ಪ್ರಶ್ನೆಯನ್ನ ಕೇಳುವಂತಹ ಹಕ್ಕು ಅಥವಾ ಅಧಿಕಾರ ಸಾರ್ವಜನಿಕರಲ್ಲಿ ಕೂಡ ಇದೆ. ಬಹುಶಃ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಅವರು ಕೇಳುವ ಹಾಗಿಲ್ಲ, ಇವರು ಕೇಳುವ ಹಾಗಿಲ್ಲ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿದೆ. ಸಾರ್ವಜನಿಕರು ಕೇಳ್ತಾ ಇರುವಂತಹ 3ನೇ ಪ್ರಶ್ನೆ ಇದು ಪೊಲೀಸ್ ಅಧಿಕಾರಿಗಳ ಹತ್ರ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಆತ ಕಾಲು ಜಾರಿ ಬಿದ್ದಿರಬಹುದು ಅಂತ ಏನು ಶಂಕಿಸಲಾಗಿದೆ. ಸ್ವಾಮಿ ಆತ ಮೀನುಗಾರನಾಗಿದ್ದ, ಸಮುದ್ರದಲ್ಲಿ ಈಜಿದವನಿಗೆ ಕೆರೆಯಲ್ಲಿ ಈಜುವುದು ಕಷ್ಟದ ಕೆಲಸವ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಅದರ ಜೊತೆಯಲ್ಲಿಯೇ ಇವತ್ತು ಸುಟ್ಟ ಗಾಯಗಳಾಗಿರ್ಬೋದು ಅಥವಾ ಮೈ ಮೇಲೆ ಇರುವಂತ ಕುರುಹುಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಮುಂದಿನ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳಿದಂತಹ ಆರೋಪದ ಸಂಖ್ಯೆ 4 ನಾವು ಇದೀಗ ನಿಮ್ಮೆದುರಿಗೆ ತೋರಿಸ್ತೇವೆ. ಶೆಟ್ಟಿ ಕೆರೆಯ ಗಾತ್ರ ನೋಡಿದ್ರೆ ಆ ಕರೆಯಿಂದ ಶವವನ್ನ ಮೇಲೆ ಬರಲು 2 ದಿನ ಬೇಕಾಗುತ್ತದೆಯೇ? ಸೊ ಅವ್ರು ಕೇಳಿರುವಂತಹ ಇನ್ನೊಂದು ಪ್ರಶ್ನೆ. ಶೆಟ್ಟಿ ಕೆರೆ ಅಂತ ಹೇಳಿದ್ರೆ ಅದು ಬಹಳ ಸಣ್ಣವಾಗಿರುವಂತಹ ಕೆರೆ. ಆ ಕೆರೆಯ ಗಾತ್ರವನ್ನ ನೋಡಿದ್ರೆ ಆ ಕೆರೆಯಿಂದ ಒಂದು ಶವ ಒಂದೊಮ್ಮೆ ನೀರು ಕುಡಿದು ಸತ್ತದ್ದು ಅಂತ ಆದ್ರೆ ಆ ಶವ ಮುಳುಗಿ ಅದು ಮೇಲೆ ಬರ್ಲಿಕ್ಕೆ ಸಹಜವಾಗಿ ಶವಗಳು ಅಂತ ಹೇಳಿದ್ರೆ ಅಥವಾ ಯಾರಾದ್ರೂ ಆತ್ಮಹತ್ಯೆನ ಮಾಡ್ಕೊಳ್ಳಿ, ಸೂಸೈಡ್ ಅನ್ನ ಮಾಡ್ಕೊಳ್ಳಿ ಅಥವಾ ಕೊಲ್ಲಿ, ಅವರು ರಾತ್ರಿ ಅವರನ್ನ ನೀರಿಗೆ ಬಿಸಾಕಿದ್ರೆ ಅಥವಾ ಕೊಂದ್ರೆ ಅಥವಾ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಸಂಪೂರ್ಣವಾಗಿ ದೇಹ ನೀರನ್ನ ಕುಡಿದು ಅಥವಾ ದೇಹದ ಒಳಗೆ ಅಂಗಾಂಗಗಳಲ್ಲಿ ನೀರು ತುಂಬಿಕೊಂಡು ಬೆಳಗ್ಗೆ ಆಗೋದ್ರ ಒಳಗೆ ಅದು ನೀರು ಮನುಷ್ಯನ ದೇಹ, ಮೃತದೇಹ ತೇಲ್ತಾ ಇರ್ತದೆ. ಆದ್ರೆ ಶೆಟ್ಟಿ ಕೆರೆಯ ಗಾತ್ರವನ್ನ ನೋಡಿದ್ರೆ ಅದು 1 ದಿನದಲ್ಲಾದ್ರೂ, ಕಡೆ ಪಕ್ಷ ಬೆಳಗ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ 1 ದಿನದಲ್ಲಾದ್ರೂ ಅದು ಶವ ಮೇಲೆ ಬರಬೇಕಾಗಿತ್ತು. ಆದ್ರೆ 2 ದಿನಗಳು ಬೇಕಾಯ್ತಾ? ಆತ ನಾಪತ್ತೆಯಾದ ಬಳಿಕ 2 ದಿನಗಳಾದ ಬಳಿಕ ಶವ ತೇಲಿಕ್ಕೆ ಆರಂಭಿಸುವುದಕ್ಕೆ ಸಾಧ್ಯವಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸೊ ಇದು 4ನೇ ಪ್ರಶ್ನೆ ಸಾರ್ವಜನಿಕರು ಎತ್ತಿರುವಂತಹದ್ದು. ಸೊ ಈ ಕುರಿತಾಗಿ ಮಾತಾಡ್ಲಿಕ್ಕೆ ನಮ್ಮೊಟ್ಟಿಗೆ ಇನ್ನೋರ್ವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನಾಗರಾಜು ಅಂತ ಹೇಳಿ ನಾಗರಾಜು ಅವರೇ, ತಮ್ಗೆ ಏನನ್ನಿಸ್ತದೆ ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ? ಇದೊಂದು ರಾಜ್ಯ ರಾಜಕಾರಣದಲ್ಲಿ ಆಗಿರುವಂತ ಒಂದು ತಲ್ಲಣ, ರಾಜಕೀಯವನ್ನು ದುರುಪಯೋಗಿಸ್ಪಡಿಸ್ಕೊಂಡು ಮಾಡಿರುವಂತ ಒಂದು ಇದೊಂದು. ಅಲ್ಲಿ ನೀವು ಹೇಗೆ ಹೇಳ್ತೀರಿ ಇದು ರಾಜಕೀಯದ ಒಂದು ತಲ್ಲಣ ಅಂತ ಹೇಳಿ? ಅಂದ್ರೆ ಈಗ ನಡೀತಿರುವಂತ ಒಂದು ವಿವಾದಾತ್ಮಕ ಹೇಳಿಕೆ ಒಂದು ಇದೆ ಅಲ್ವಾ, ಅದು ಸ್ಪಷ್ಟ ಸಾಮಾನ್ಯ ಸಾರ್ವಜನಿಕರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಇದನ್ನು ಹೊಂದಿದೆ. ಇವತ್ತು ಒಂದು ಸಾಮಾನ್ಯವಾಗಿ ಒಂದು ಪ್ರಾಣ ಹಾನಿ ಆಯ್ತು ಅಂದ್ರೆ ಕೂಡ ಅದು ಕೂಡಲೇ ಅದನ್ನ ಡಿಸಿಷನ್ ಏನುಂಟು, ಅದ್ರ ರಿಪೋರ್ಟ್ ಏನುಂಟು ಇಮಿಡಿಯೇಟ್ಲಿ ಆಗಿ ಜನರಿಗೆ ತಲುಪಿಸ್ತಾರೆ. ಇದು ತಂತ್ರದಿಂದ ಮಾಡಿರುವಂತ ಒಂದು ವ್ಯವಸ್ಥೆ. ಅದು ಇವತ್ತು ನಮ್ಮ ಈ ರಾಜ್ಯದಲ್ಲಿ ಒಂದು ದಿವಸಕ್ಕೆ ಒಂದು ಇದಾಗಿರುವಂತ ಒಂದು. ಎಸ್ ಸರ್, ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಇವತ್ತು ಇಂಥ ಅದೆಷ್ಟೋ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇಂತಹ ಅದೆಷ್ಟೋ ಸಾರ್ವಜನಿಕರು ಗೊಂದಲವನ್ನ, ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಒಂದೊಮ್ಮೆ ತಮ್ಮ ಹತ್ರ ತನಿಖೆಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇದನ್ನ ರಾಜಕೀಯವಾಗಿ ಅಥವಾ ಅಸಡ್ಡೆಯ ಭಾವನೆಗಳಿಂದ ಉತ್ತರವನ್ನ ನೀಡಬೇಡಿ. ಇಲ್ಲ, ಅದು ಏನೋ ಒಂದು ಗಲಾಟೆ ಮಾಡ್ತಾ ಇದ್ದಾರೆ, ಮೊನ್ನೆ ದಿನ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಯ್ತಲ್ವೋ, ಹಾಗಾಗಿ ಇವತ್ತು ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಬೇಜವಾಬ್ದಾರಿತನದ ಹೇಳಿಕೆ ಇವತ್ತು ಸಮಾಜವನ್ನ ಸ್ವಸ್ಥ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಾಗಿರುವಂತಹ ರಾಜಕಾರಣಿಗಳಿಂದ ಬರದೇ ಇರಲಿ ಅನ್ನುವುದೇ ಇವತ್ತು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆಗಳು. ಸಾರ್ವಜನಿಕರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇಂತಹದ್ದೇ.
ಸೊ 4 ಪ್ರಶ್ನೆಗಳನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಇದೀಗ 5ನೇ ಪ್ರಶ್ನೆ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ಮೀನು ತಿಂದು ಬಾಡಿ ಡ್ಯಾಮೇಜ್ ಆಗಿರಬಹುದೆಂಬ ಪೊಲೀಸರ ಹೇಳಿಕೆಗೆ ಶವವನ್ನ ಕಂಡ ಪ್ರತ್ಯಕ್ಷದರ್ಶಿಗಳು ಮತ್ತು ಪರೇಶ್ ತಂದೆಯ ಪ್ರಕಾರ ಆತನ ಕೈಯಲ್ಲಿದ್ದಂತಹ ಶಿವಾಜಿಯ ಮಚ್ಚೆ ಏನಿದೆ ಅಥವಾ ಟ್ಯಾಟೂ ಏನಿದೆ ಆ ಭಾಗದ ಚರ್ಮವನ್ನ ಕಿತ್ತು ತೆಗೆಯಲಾಗಿದೆ. ಆದ್ರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅದಕ್ಕೆ ಏನೂ ಹಾನಿ ಆಗಿಲ್ಲವೆಂಬಂತ ಹೇಳಿಕೆಯನ್ನು ನೀಡಲಾಗಿದೆ. ಇದು ಸರಿಯೇ? ಇದು ನಿಜವೇ ಸುಳ್ಳೆ? ಸ್ಪಷ್ಟಪಡಿಸಿ. ಇಷ್ಟು ಮಾತ್ರ ಆ ಭಾಗದ ಜನತೆ ಕೇಳ್ತಾ ಇರುವಂಥದ್ದು. ಆಬ್ವಿಯಸ್ಲಿ ಒಂದು ತಂದೆ ತಾಯಿ ಮಗನನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ತನ್ನ ಕರುಳ ಕುಡಿ ಇವತ್ತು ಹೆಣವಾಗಿ ಬಂದಿದೆ ಅಂತ ಹೇಳಿದ್ರೆ ಯಾವ ತಂದೆ ತಾಯಿಯೂ ಕೂಡ ಸಹಜವಾಗಿ ಸುಳ್ಳನ್ನ ಹೇಳಲಿಕ್ಕೆ ಹೋಗುವುದೇ ಇಲ್ಲ. ಯಾವ ತಂದೆ ತಾಯಿಯೂ ಕೂಡ ಹೆಣದ ಮುಂದೆ ನಿಂತುಕೊಂಡು ತನ್ನ ಬಾಳಿ ಬೆಳಗಬೇಕಾಗಿರುವಂತ ತನ್ನ ಮುಂದಿನ ಭವಿಷ್ಯವನ್ನ ರೂಪಿಸಬೇಕಾಗಿರುವಂತ ಮಗನ ಶವದ ಎದುರಿಗೆ ನಿಂತುಕೊಂಡು ಯಾವ ತಂದೆ ತಾಯಿಯೂ ಕೂಡ ಸುಳ್ಳನ್ನ ಹೇಳುವುದಿಲ್ಲ. ಆ ತಂದೆ ತಾಯಿ ಹೇಳಿದಂತ ಮಾತು ಏನು ಅಂತ ಕೇಳಿದ್ರೆ, ಆತನ ಭುಜದ ಮೇಲೆ ಅಥವಾ ಆತನ ಕೈಯ ಮೇಲೆ ಆತ ಶಿವಾಜಿಯ ಟ್ಯಾಟೂವನ್ನ ಬಿಡಿಸಿಕೊಂಡಿದ್ದ. ಓರ್ವ ಹಿಂದೂ ಸಂಘಟನಾ ಕಾರ್ಯಕರ್ತನಾಗಿದ್ದ ಆತ. ಹಾಗಾಗಿ ಆತ ಒಂದು ಟ್ಯಾಟೂವನ್ನ ಬಿಡಿಸ್ಕೊಂಡಿದ್ದ, ಅಚ್ಚೆಯನ್ನ ಹಾಕಿಸ್ಕೊಂಡಿದ್ದ. ಆ ಅಚ್ಚೆಯನ್ನ, ಆ ಚರ್ಮವನ್ನ ಕೀಳಲಾಗಿದೆ, ಅವಿಷ್ಟು ಭಾಗದ ಚರ್ಮವನ್ನ ಮಾತ್ರ ಚುಚ್ಚಿ ಅದನ್ನ ಕೀಳಲಾಗಿದೆ ಅನ್ನುವಂಥ ಆರೋಪವನ್ನ ಅವರ ತಂದೆ ತಾಯಿ ಕೇಳಿದ್ರು. ಆದ್ರೆ ವದಂತಿಗಳು ಹರಡಲಿಕ್ಕೆ ಆರಂಭಿಸಿತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇಲ್ಲ, ಇದಕ್ಕೆ ಆ ಅಚ್ಚೆಗಳಿಗೆ ಅಥವಾ ಆ ಟ್ಯಾಟೂಗೆ ಏನೂ ಆಗ್ಲಿಲ್ಲ ಅನ್ನುವಂಥ ವದಂತಿಗಳನ್ನ ವೈದ್ಯರು ಅದನ್ನ ತೋರಿಸಿದ್ರು ಅನ್ನುವಂಥ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಸೊ ಸಾರ್ವಜನಿಕರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ, ಸೊ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕರು ಕೇಳಿರುವಂತ ಪ್ರಶ್ನೆಗಳಲ್ಲಿ ಏನಾದರೂ ತಪ್ಪಿದೆಯಾ ಅನ್ನುವುದನ್ನು ತಾವೆಲ್ಲರೂ ಗಮನಿಸಬೇಕಾಗ್ತದೆ. ಆರಂಭದಲ್ಲಿ ಅವ್ರು ಕೇಳಿದಂತ ಪ್ರಶ್ನೆ, ಆತ ಓರ್ವ ಕಾರ್ವಿ ಮನೆತಂದವನಾಗಿದ್ದ ಅಥವಾ ಆತ ಓರ್ವ ಮೀನುಗಾರನಾಗಿದ್ದ, ಆತ ಕಾಲು ಜಾರಿ ಬಿದ್ದರೆ ಆತ ಖಂಡಿತವಾಗಿಯೂ ಕೂಡ ಮೀನು ಮುಳುಗಿ ಸಾಯಲಿಕ್ಕೆ ಸಾಧ್ಯವೇ ಇಲ್ಲ, ಆತ ಈಜಿಕೊಂಡು ಬರ್ತಾ ಇದ್ದ. ಅದರ ಜೊತೆಯಲ್ಲೇ ಎರಡು ದಿನ ಆದ ಬಳಿಕ ಆ ಕೆರೆಯಲ್ಲಿ ಶವ ಪತ್ತೆ ಆಗ್ತದೆ, ಈಜ್ಲಿಕ್ಕೆ ಶುರುವಾಗ್ತದೆ ಅಥವಾ ತೇಲ್ಲಿಕ್ಕೆ ಶುರುವಾಗ್ತದೆ. ಇದು ಸರಿಯಾ? ಇದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲೇ ಪೊಲೀಸರು ಆರಂಭದಲ್ಲಿ ನಿರ್ಲಕ್ಷ್ಯವನ್ನ ತಾಳಿದ್ರ ಅನ್ನುವಂಥ ಪ್ರಶ್ನೆ. ಈ ಬಿಗಿ ಬಂದೋಬಸ್ತ್ನ ನಡುವೆಯೂ ಕೂಡ ಆತನ ಶವ ಅಲ್ಲಿಗೆ ಹೇಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾ ಇರುವಂತದ್ದು. 5ನೇ ಪ್ರಶ್ನೆ ಅವ್ರು ಕೇಳಿದಂಥದ್ದು, ಮೀನು ತಿಂದು ಗಾಯಗಳು ಆಗಿದೆ ಅಥವಾ ಡ್ಯಾಮೇಜ್ ಆಗಿರಬಹುದೆಂಬಂತಹ ವದಂತಿಗಳನ್ನು ಕೂಡ ಅವರು ತಳ್ಳಿ ಹಾಕ್ತಾ ಇದ್ದಾರೆ. ಇದಕ್ಕೆ ಕೂಡ ಸ್ಪಷ್ಟನೆಯನ್ನ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು, ಸ್ಪಷ್ಟನೆಯನ್ನ ಮಾತ್ರ. ಇದಕ್ಕೆ ಸ್ಪಷ್ಟನೆಯನ್ನು ನೀಡಿ ಮಾನ್ಯ ಅಧಿಕಾರಿಗಳೇ, ಮಾನ್ಯ ವೈದ್ಯರೇ, ಮಾನ್ಯ ಮುಖ್ಯಮಂತ್ರಿಗಳೇ ಅಥವಾ ಮಾನ್ಯ ಅಧಿಕಾರಿಗಳೇ, ಶಾಸಕರೇ, ಸಂಸದರೇ, ಸಚಿವರೇ, ಇದಕ್ಕೆ ಒಂದು ಸ್ಪಷ್ಟನೆಯನ್ನ ನೀಡಿ. ನಮ್ಮ ಯುವಕ, ನಮ್ಮ ಬಡಪಾಯಿ ಯುವಕ ಇವತ್ತು ಮರಣವನ್ನ ಹೊಂದಿದ್ದಾನೆ. ಇದು ಸಹಜ ಸಾವಲ್ಲ, ಇದು ಒಂದು ಕೊಲೆ ಅನ್ನುವಂತ ಆತಂಕ ನಮ್ಮಲ್ಲಿದೆ. ಇದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿ ಸುಮಾರು 1 ವಾರಗಳಿಂದ ಅವ್ರು ಕೇಳ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇದನ್ನು ಒದಗಿಸಲಿಕ್ಕೆ ಅಧಿಕಾರಿಗಳು ಅಥವಾ ಸರ್ಕಾರಗಳು ವಿಫಲವಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಸೊ ಇದೀಗ ಮುಂದಿನ ಪ್ರಶ್ನೆಯನ್ನ, ಸಾರ್ವಜನಿಕರು ಕೇಳಿದಂತಹ ಮುಂದಿನ ಪ್ರಶ್ನೆಯನ್ನ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ಕ್ವಶನ್ ನಂಬರ್ 6. ಮರ್ಮಾಂಗವನ್ನ ಭೀಕರವಾಗಿ ಛಿದ್ರಗೊಳಿಸಲಾಗಿದೆ ಎಂಬ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಅಥವಾ ಆರೋಪ, ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಹೇಳುವಂತೆ ಅದು ಕೊಳೆತಿರುವುದು ನಿಜವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ಮರ್ಮಾಂಗ ಮತ್ತು ಗುದದ್ವಾರದ ಭಾಗಗಳಲ್ಲಿ ಆತನನ್ನ ತಿವಿಯುವುದಂತಾಗಿರ್ಲಿ ಅಥವಾ ಮಾರಕಾಸ್ತ್ರಗಳಿಂದ ಆತನಿಗೆ ಹಲ್ಲೆ ಮಾಡುವಂತ ಪ್ರಕ್ರಿಯೆಗಳು ನಡೆದಿವೆಯಾ ಅನ್ನುವಂತ ಪ್ರಶ್ನೆಗಳನ್ನ ಪೊಲೀಸರು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸಂದರ್ಭದಲ್ಲಿ ವೈದ್ಯರಿಗೆ ಕೇಳಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅದರ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಆರಂಭದಲ್ಲಿ ಸೊ ಅನೇಕ ವದಂತಿಗಳು, ದಯವಿಟ್ಟು ನಾನು ಜನರಲ್ಲಿ ಕೇಳಿಕೊಳ್ತಾ ಇರುವಂತದ್ದು, ಆ ವದಂತಿಗಳಿಗೆ ಕಿವಿಗೊಡಬೇಡಿ. ಆರಂಭದಲ್ಲಿ ಏನೂ ಆಗ್ಲಿಲ್ಲ ಅನ್ನುವಂತ ವದಂತಿ, ಆ ಅಂಗಗಳಿಗೆ ಗುದದ್ವಾರ ಆಗಿರ್ಲಿ ಅಥವಾ ಮರ್ಮಾಂಗವಾಗಿರ್ಲಿ ಇವುಗಳಿಗೆ ಏನೂ ಆಗ್ಲಿಲ್ಲ ಅನ್ನುವಂಥ ವದಂತಿಗಳು ಹರಡಿತು. ಅದಾದ ಬಳಿಕ ಇಲ್ಲ ಅದು ಕೊಳೆತಿದೆ ಅನ್ನುವಂಥ ವದಂತಿಗಳು ಕೂಡ ಹರಡಿತು. ಬಹುಶಃ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕ್ಲಾರಿಫೈಡ್ ಆನ್ಸರ್ ಅನ್ನ, ಕ್ಲಾರಿಫಿಕೇಶನ್ ಅನ್ನ ಇವತ್ತು ವೈದ್ಯರಾಗಿರ್ಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಲಿ ಅವರು ನೀಡಬೇಕಾಗಿದೆ. ಇವತ್ತು ಜನರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ, ಕಲ್ಲು ತೂರಾಟಗಳನ್ನ ಮಾಡ್ತಾ ಇದ್ದಾರೆ.
ಬೆಂಕಿ ಹಚ್ಚಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದಯವಿಟ್ಟು ಜನರಲ್ಲಿ ನಾವು ಶಾಂತಿಯಿಂದ ಇರ್ಲಿಕ್ಕೆ ಕೇಳಿಕೊಳ್ತೇವೆ. ಆದ್ರೆ ಯಾಕೆ ಇಷ್ಟು ದಿನಗಳ ಕಾಲ ಅಧಿಕಾರಿಗಳು ಯಾಕೆ ಅಸಡ್ಡೆ ಭಾವನೆಯನ್ನ ತೋರಿದ್ರು, ಯಾಕೆ ಸ್ಪಷ್ಟನೆಯನ್ನ ನೀಡಲಿಲ್ಲ? ಸೊ ಇಂತಹ ಒಂದು ಕಾರಣ ಅಥವಾ ಇಂತಹ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಬಹುದು, ಪ್ರಕ್ಷುಬ್ಧವಾದ ವಾತಾವರಣ ಕುಮಟಾ ಹೊನ್ನಾವರ ಭಾಗದಲ್ಲಿ ನಿರ್ಮಾಣವಾಗಬಹುದು ನಾವು ಹೇಳಿಕೆಯನ್ನು ನೀಡ್ತಿದ್ರೆ ಅನ್ನುವಂಥ ಪರಿಜ್ಞಾನ ಅವರಿಗೆ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ. 7ನೇ ಪ್ರಶ್ನೆ ಏನು ಸಾರ್ವಜನಿಕರು ಕೇಳಿದಂಥದ್ದು, ಅದಾದ ಬಳಿಕ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅದನ್ನು ಕೂಡ ನಾವು ನಿಮ್ಮೆದುರಿಗೆ ತೋರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕರೆಯನ್ನು ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ನಿಮ್ಮೆಲ್ಲರ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ಬಹುಶಃ ಚುಟುಕಾಗಿ ತಮ್ಮ ಉತ್ತರವನ್ನ ಮಂಡಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ. ಸಾರ್ವಜನಿಕರು ಕೇಳಿದಂತಹ 7ನೇ ಪ್ರಶ್ನೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಇವತ್ತು ಶವದ ಮುಖ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಪ್ರತ್ಯಕ್ಷದರ್ಶಿಗಳು ಕಂಡಂತೆ ಮೈ ಮೇಲೆ ಬಿಸಿ ದ್ರವ ಹಾಕಿದಾಗ ಏಳುವ ಬೊಕ್ಕೆಗಳು ಇದ್ವು. ಆದ್ರೆ ಮರಣೋತ್ತರ ಪರೀಕ್ಷೆಯ ಪ್ರಕಾರ ಇಂತಹ ಯಾವುದೇ ಅಂಶಗಳು ಕೂಡ ಇಲ್ಲ. ಹಾಗಾದ್ರೆ ನೀರಿನಲ್ಲಿ ಮುಳುಗಿ ಸಾಯುವ ವ್ಯಕ್ತಿಯ ದೇಹ ಕಪ್ಪು ಬಣ್ಣಕ್ಕೆ ತಿರುಗಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳಿರುವಂತಹದ್ದು. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಇವತ್ತು ಸಾರ್ವಜನಿಕರು ಕೇಳಿದಂತಹ ಪ್ರಶ್ನೆ ಸಹಜವಾಗಿ ಅವರಲ್ಲಿ ಬರುವಂತಹದ್ದು. ಸಹಜವಾಗಿ ಇದುವರೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನ ಅಥವಾ ಇದುವರೆಗೆ ನೀರಿನಲ್ಲಿ ಬಿದ್ದು ಸತ್ತವರನ್ನ ಇವತ್ತು ವೈದ್ಯರ ರೀತಿಯಲ್ಲೇ ಸಾರ್ವಜನಿಕರು ಕೂಡ ವೀಕ್ಷಿಸಿರ್ತಾರೆ. ಒಂದು ದಿನ ನೀರಿನಲ್ಲಿ ಇದ್ರೆ ಅಥವಾ ಆ ದೇಹ ಎಲ್ಲಾದ್ರೂ ಕೊಳಿಲಿಕ್ಕೆ ಆರಂಭಿಸಿದ್ರೆ ಅದು ನೀಲಿ ಬಣ್ಣವನ್ನ ಪಡಿತದೆ. ಅದಾದ ಬಳಿಕ ಯಾವಾಗ ಆ ದೇಹ ಕೊಳಿಲಿಕ್ಕೆ ಆರಂಭಿಸ್ತದೋ ಆ ಸಂದರ್ಭದಲ್ಲಿ ಆ ದೇಹದ ಚರ್ಮದ ಬಣ್ಣ ಕಡು ನೀಲಿ ಅರ್ಥಾತ್ ಪರ್ಪಲ್ ಬಣ್ಣಕ್ಕೆ ತಿರುಗ್ತದೆ. ಆದ್ರೆ ಈ ಶವದ ಬಣ್ಣ ಸಂಪೂರ್ಣವಾಗಿ ಕಪ್ಪಾಗಿತ್ತು. ಈ ಕಪ್ಪು ಬಣ್ಣ ಚರ್ಮಕ್ಕೆ ಬರಬೇಕಾದ್ರೆ ಆತನನ್ನ ಬಿಸಿ ಎಣ್ಣೆಯಿಂದವೋ ಅಥವಾ ಟಾರನ್ನ ಕಾಯಿಸಿ ಟಾರ್ನ ಡಬ್ಬಿಯಲ್ಲಿಯೋ ಆತನನ್ನ ಸುಟ್ಟು ಹಾಕಿರ್ಬೇಕು. ಹಾಗಾಗಿ ಇದು ಬರ್ತಾ ಇದೆ. ಇದಕ್ಕೆ ಸ್ಪಷ್ಟನೆಯನ್ನ ನೀಡಿ, ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಈ ರೀತಿ ಏನು ಆಗ್ಲಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಇದನ್ನ ನಾವು ಒಪ್ಪುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಜನರು ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಆ ಮರಣೋತ್ತರ ಪರೀಕ್ಷೆಯ ಕಾಪಿಯನ್ನ ಅಥವಾ ಆ ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ಯಾವ ವಿಚಾರಗಳಿವೆ ಇದನ್ನ ಅಧಿಕಾರಿಗಳು ಇದೀಗ ಸ್ಪಷ್ಟಪಡಿಸಬೇಕಾಗಿದೆ ಜನರ ಎದುರಿಗೆ. ಶವದ ಮುಖ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಮೈ ಮೇಲೆ ಬಿಸಿ ದ್ರವ ಹಾಕಿದಂತ ಬೀಳುವಂತ ಬೊಕ್ಕೆಗಳು ಇದ್ವು ಅವನ ಮೈಯಲ್ಲಿ. ಇಂತಹ ಬೊಕ್ಕೆಗಳು ಇರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಇರುವಂತದ್ದು. ಸೊ ನಾನು ಒಂದು ಕರೆಯನ್ನ ಸ್ವೀಕರಿಸ್ತೇನೆ. ಕರೆಯಾದ ಬಳಿಕ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಮುಂದಿನ ಪ್ರಶ್ನೆ ಆರೋಪ ಸಂಖ್ಯೆ 8 ಏನು ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಯನ್ನ ನಾವು ನಿಮ್ಮೆದುರಿಗೆ ತೋರಿಸ್ತೇನೆ. ಶವದಲ್ಲಿ ತಲ್ವಾರ್ನಿಂದ ಕೊಚ್ಚಿದಂತ ಗಾಯದ ಗುರುತುಗಳಿವೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿಕೆಯನ್ನು ನೀಡಿದ್ದಾರೆ. ಅದು ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಹಾಗಾದ್ರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ದೇಹದ ಮೇಲೆ ಯಾವುದೇ ರೀತಿಯಾಗಿರುವಂತಹ ಗಾಯಗಳಿಲ್ಲ ಎಂಬ ವಿಚಾರವನ್ನ ಉಲ್ಲೇಖಿಸಲಾಗಿದೆಯೇ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ನಿಜಕ್ಕೂ ಕೂಡ ಏನಿದೆ ಅನ್ನುವುದನ್ನ ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳು ಇದೀಗ ಸ್ಪಷ್ಟವನ್ನ ಪಡಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಮರಣೋತ್ತರ ಪರೀಕ್ಷೆಯ ಸುತ್ತಲೂ ಇರುವಂತಹ ಒಂದು ಊಹಾಪೋಹಗಳ ಕುರಿತಾಗಿಯೇ ಇವತ್ತು ಗಲಾಟೆಗಳು ಎಬ್ಬಿರುವಂತಹದ್ದು. ಸೊ ನಾ ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಯೋಗೀಶ್ ಶೇಟ್ರ್ ಅವರೇ, ತಾವರು ಸಮಾಜ ಸೇವಕರು, ಅದರ ಜೊತೆಯಲ್ಲೇ ಎಂತಹ ವಿಚಾರಗಳನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರಿ. ಯೋಗೀಶ್ ಶೇಟ್ರ್ ಅವರೇ, ಈ ಒಂದು ಪ್ರಕರಣವನ್ನ ನೋಡಿದಾಗ ತಮ್ಗೇನ್ ಅನ್ಸುತ್ತೆ? ಒಂದು ನಾವು ಹೇಳಿದಾಗೆ ಆ ಶವ ಪರೀಕ್ಷೆಯನ್ನು ನಡೀತು. ಅದರಲ್ಲಿ ಒಬ್ಬೇ ಡಾಕ್ಟ್ರು ಅದನ್ನು ಶವ ಪರೀಕ್ಷೆ ಮಾಡಿದ್ದು ನಿಜವಾಗಿ ತಪ್ಪು ಕಾಣ್ತದೆ. ಯಾಕೆ ಹೇಳಿದ್ರೆ ಒಂದು 4-5 ಜನರು ಮತ್ತೆ ಗವರ್ಮೆಂಟ್ ಡಾಕ್ಟ್ರು ಬರುದು, ಮತ್ತೆ ತಾಲೂಕು ಮ್ಯಾಜಿಸ್ಟ್ರೇಟ್ ಇವರ ಸಮ್ಮುಖದಲ್ಲಿ ವಿಡಿಯೋ ಮುಖಾಂತರ ವಿಡಿಯೋಗಳನ್ನು ಮಾಡಿಕೊಂಡು ಅದಕ್ಕೆ ಸರಿಯಾದ ಸಮರ್ಪಕ, ಈಗ ಮಣಿಪಾಲದಲ್ಲಿ ನಡೀತದೆ ಅಂತ ಹೇಳುವಾಗ ಮಣಿಪಾಲದಲ್ಲಿ ಇರುವಂತಹ ಸಾಧನಗಳು ಬಹುಶಃ ಟೆಕ್ನಾಲಜಿ ಬಹುಶಃ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಆಸ್ಪತ್ರೆ ಇರುವಂತದ್ದು ಮಣಿಪಾಲ ಆಸ್ಪತ್ರೆ. ಅಲ್ಲಿಯೇ ಈ ರೀತಿಗಳಲ್ಲಿ ತಪ್ಪುಗಳು ಆಗ್ತದೆ ಅಂತ ಹೇಳುವಾಗ ಇವರು ನಿಜವಾಗಿ ಒಂದು ಗವರ್ಮೆಂಟ್ ಡಾಕ್ಟ್ರ
ಅಥವಾ ಉನ್ನತ ಮಟ್ಟದ ಏನಾದ್ರೂ ತನಿಖೆಯನ್ನ ಆ ಹೊತ್ತಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ ಮುಖಾಂತರ ಮತ್ತೆ ಜನರು ಏನ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಒಂದು 7-8 ಪ್ರಶ್ನೆಗಳನ್ನು ಕಪ್ಪು ಬಣಕ್ಕೆ ತಿರುಗಿದಂತದ್ದು, ಮತ್ತೆ ಅವರಲ್ಲಿ ಅವರು ಏನು ನದಿಗೆ ಕೆರೆಗ ಯಾವ್ದಕ್ಕ ಬಿದ್ರು ಹೇಳುವಂತದ್ದು, ಇಂಥದ್ದನ್ನೆಲ್ಲ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ಬೇಕಿತ್ತು ಅಂತೇಳಿ ಕಾಣ್ತದೆ. ಮಾಡದೇ ಇರುವಂತದ್ದು ತುಂಬಾ ತಪ್ಪಾಗಿದೆ. ಶವ ಪರೀಕ್ಷೆ ನಡೆಯುವುದು ಅಂತ ಹೇಳಿದ್ರೆ ಅದು ಲಾಸ್ಟ್ ಅಟ್ಲೀಸ್ಟ್ ಅದು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಕೊನೆಯ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು, ಅದನ್ನೆಲ್ಲ ಮಾಡದೆ ಜನರು ಇಟ್ಟ ಪ್ರಶ್ನೆಗಳನ್ನಿಗೆಲ್ಲ ಅಲ್ಲ. ಇವತ್ತು ಯೋಗಿ ಶೆಟ್ಟರ್ ಅವರೇ ಬಹುಶಃ ಹೆಣವನ್ನ ಅಥವಾ ಶವವನ್ನ ಹೂಳಿದ್ರಾದ್ರೂ ಅದನ್ನ ಮರಳಿ ತೆಗೆದು ಶವ ಪರೀಕ್ಷೆನ ಮಾಡಬಹುದಾಗಿತ್ತೇನೋ, ಆದ್ರೆ ಸುಟ್ಟಿದ್ದಾರೆ. ಇವತ್ತು ಸರಿಯಾಗಿರ್ತಕ್ಕಂಥ ರಿಪೋರ್ಟ್ ಅನ್ನ ವೈದ್ಯರು ನೀಡ್ತಾರೆ ಅನ್ನುವಂಥ ಭರವಸೆ ಮೇಲೆ ಇದನ್ನ ಮಾಡಿರುವಂತದ್ದು. ಆದ್ರೆ ಇಂತಹ ಅತಂತ್ರಗಳನ್ನ ಅವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರಲ್ಲ, ಏನ್ ಹೇಳಬೇಕು ಇವರಿಗೆ ಅನ್ನುವಂಥ. ನೋಡಿ, ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ್ದಾದ್ರು ಮರಣ ಹೊಂದಿದವರು ಸಿಕ್ಕಿದಾಗ ಸಹ ಅದನ್ನು ಈಗ ಗುರುತು ಮತ್ತೆ ನಾಳೆ ಯಾರಾದ್ರೂ ಬರ್ತಾರೆ ಹೇಳುವುದಕ್ಕೆ ಹೂಳ್ತಾರೆ, ಹೌದಲ್ವ? ಎಷ್ಟೋ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಹೂಳಿದ್ದಾರೆ, ಅದನ್ನು ಸುಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ಪಕ್ಷ ನಾಳೆ ಯಾರಾದ್ರೂ ಬಂದು ಕೇಳಿದ್ರು ಅಂತ ಹೇಳಿ ಆ ರೀತಿಯಲ್ಲಾದ್ರೂ ಮಾಡ್ಬೋದಿತ್ತಲ್ಲ, ಅದನ್ನು ಮಾಡದೆ ಏಕಾಏಕಿ ಬಿಟ್ಟು ಕೊಟ್ಟದ್ದು ಅಂತದ್ದು ಸಹ ತಪ್ಪೆ. ಅವ್ರು ನಿಜವಾಗಿ ಒಂದು ಅದನ್ನು ಸಮಾಧಿಯ ಮಾಡ್ಬೇಕಿತ್ತು, ಮತ್ತೆ ಯಾವ ಹೊತ್ತಿಗೆ ಬೇಕಾದ್ರೂ ಅದನ್ನು ಪುನಃ ನೋಡುವಂತದ್ದು ಆಗ್ಲೇಬೇಕಿತ್ತು. ಹಾಗಾಗಿ ಇರುವಾಗ ಇವ್ರು ಇಷ್ಟು ಬೇಗ ತರಾತುರಿಯಲ್ಲಿ ಮಾಡಿದಂತ ಕೆಲಸ ಬಹುಶಃ ತುಂಬಾ ಅಪರಾಧ ಹೇಳಿ ಕಾಣ್ತದೆ. ಯೋಗಿ ಶೆಟ್ಟರ್ ಅವರೇ, ಮತ್ತೆ ಸರ್ ಎಂತ ಹೇಳಿದ್ರೆ ಅಲ್ಲಿ ಮೀಟಿಂಗ್ ಆಗ್ಲಿಲ್ಲ, ಯಾವುದೇ ರೀತಿಯಲ್ಲಿ ಎಲ್ಲರನ್ನು ಕರೆದುಕೊಂಡು ಮನೆಯವರನ್ನು ಮತ್ತೆ ನಿಮ್ಮ ಅಧಿಕಾರಿಗಳನ್ನು, ಜನರನ್ನು, ಮತ್ತೆ ಜನಪ್ರತಿನಿಧಿಗಳನ್ನು ಇವರನ್ನೆಲ್ಲ ಇಟ್ಟುಕೊಂಡು ಒಂದು ಮೀಟಿಂಗ್ ಮಾಡಿ ಏನಾಗಿದೆ ಎಂತ ಆಗಿದೆ ಅಂತ ಹೇಳಿ ಅಲ್ಲಿಯ ಯಾರು ಪರೇಶ್ ಮೇಸ್ತ್ರ ಅವರ ಸಂಬಂಧಿಕರ ಕುಟುಂಬಿಕರನ್ನ ಅವರನ್ನು ಇಟ್ಟು ಅಲ್ಲಿ ಅವರ ನಿಜ ಸ್ಥಿತಿಯನ್ನು ಅವರ ಕೊಡ್ಬೇಕಿತ್ತು. ನಿಜವಾಗಿ ಅವರು ಕೊಟ್ರೆ ಬಹುಶಃ ತುಂಬಾ ಜನರಿಗೂ ಮತ್ತೆ ಆ ಕುಟುಂಬದ ವರ್ಗದವರಿಗೂ ಸಹ ಏನಾಗಿದೆ ವಿಚಾರ ಅಂತ ಹೇಳುವಂತದ್ದು ಅವರ ಮನಸ್ಸಿಗೆ ಒಂದು ಗೊತ್ತಾಗ್ತಿತ್ತು. ಏನು ನಡೀಲಿಲ್ಲ ಅಲ್ಲಿ. ಯೋಗಿ ಶೆಟ್ಟರ್ ಅವರೇ, ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯೋಗಿ ಶೆಟ್ಟರ್ ಅವರು ಹೇಳಿರ್ತಕ್ಕಂತಹ ಮಾತುಗಳನ್ನ ಇದನ್ನು ಕೂಡ ಗಮನಿಸಬೇಕಾಗ್ತದೆ. ಇವೆಲ್ಲ ಸಾರ್ವಜನಿಕರ ತಲೆಯಲ್ಲಿ ಈ ಪ್ರಶ್ನೆಗಳು ಕೂಡ ಇವೆ. ಒಂದು ಕಟು ಸೂಕ್ಷ್ಮ ವಿಚಾರವನ್ನ, ಯಾವ ವಿಚಾರ ಪ್ರಕ್ಷುಬ್ಧ ವಾತಾವರಣವನ್ನ ಈ ಹಿಂದೆಯೇ ಪಡೆದುಕೊಂಡಿತ್ತೋ ಅಥವಾ ಯಾವ ಓರ್ವ ಬಾಲಕನ ಶವವನ್ನ ಅನೇಕರು ಪ್ರಶ್ನಿಸಿದ್ರು, ಆ ಶವವನ್ನ ಹೇಗೆ ಒಬ್ಬರೇ ವೈದ್ಯರು ಪರೀಕ್ಷೆಯನ್ನ ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತಾರೆ. ಸಹಜವಾಗಿ ನೀವು ಇಲಾಖೆಗಳಲ್ಲಿ ನಡೆದುಕೊಂಡು ಬರುವಂತಹ ವೈಖರಿಯನ್ನು ನೀವು ಗಮನಿಸ್ತಾ ಹೋದ್ರೆ ಇಂತಹ ಒಂದು ಅತಿ ಸೂಕ್ಷ್ಮವಾಗಿರುವಂತಹ ಶವಗಳನ್ನ ಅಥವಾ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರಗಳನ್ನ ಬೇರೆ ಬೇರೆ ಹಾಸ್ಪಿಟಲ್ಗಳ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳು ಒಟ್ಟು ಸೇರಿ ಈ ಒಂದು ಶವ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಇವನ್ ಮಣಿಪಾಲ್ ಅಂತ ಹೇಳಿದ್ರೆ ಮಣಿಪಾಲದಲ್ಲಿ ಇರುವಂತಹ ಇವತ್ತು ಯೋಗಿ ಶೆಟ್ಟರ್ ಅವರು ಹೇಳಿದಾಗೆ ಸುಸಜ್ಜಿತವಾಗಿರ್ತಕ್ಕಂಥ ತಂತ್ರಜ್ಞಾನಗಳು, ತಂತ್ರಾಂಶಗಳು ಬಹುಶಃ ಸದರ್ನ್ ಇಂಡಿಯಾದಲ್ಲಿಗೆ ಇಲ್ವೇನೋ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಲಕರಣೆ ಇರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಂತಹ ಒಂದು ಅವಘಡಗಳು ನಡೀಲಿಕ್ಕೆ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿಯೇ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಸಹಜವಾಗಿ ಪೊಲೀಸ್ ಇಲಾಖೆಗಳಲ್ಲಿ ಮಾಡಲಾಗ್ತದೆ. ಈ ರೀತಿಯಾಗಿರುವಂತಹ ಶಂಕೆಗಳು ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೇಳ್ತಾ ಇರುವಂತಹ ಗುಮಾನಿಯ ಪ್ರಶ್ನೆಗಳಿವು. ಸಹಜವಾಗಿಯೇ ತನ್ನ ಮನೆಯ ಮಗುಗಳನ್ನ ಕಳೆದುಕೊಂಡಾಗ ತಂದೆ ತಾಯಿಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆಯೋ ಅದೇ ರೀತಿಯಾಗಿರುವಂತಹ ಪ್ರಶ್ನೆಗಳು ಈ ಬಾರಿಯೂ ಕೂಡ ಬಂದಿರುವಂತದ್ದು. ನಾನು ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ, ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕರೆ ಮಾಡ್ತಿದ್ದೇನೆ, ದೀಪಕ್ ಅಂತ. ಹೇಳಿ ದೀಪಕ್ ರವರೇ. ಅದೇ ಅವ್ರ 5 ಕ್ವಶನ್ ಕೇಳ್ತಿದ್ದಾರಲ್ಲ, ಅದಕ್ಕೆ ನಾನು ಆನ್ಸರ್ ಕೊಡ್ಲಿಕ್ಕೆ ಅಂತ ಫೋನ್ ಮಾಡ್ತಿದ್ದೇನೆ. ಎಸ್, ಹೇಳಿ ದಯವಿಟ್ಟು. ಒಂದು, ಅವರು ಮೀನುಗಾರಿಗೆ ಈಜುಗೊತ್ಲಿಗೆ ಮೀನುಗಾರ ಎಲ್ರಿಗೂ ಮೀನುಗಾರ, ನಾನು ಕೂಡ ಮೀನುಗಾರನೇ, ಎಲ್ಲಾ ಮೀನುಗಾರರಿಗೆ ಈಜಲಿಕ್ಕೆ ಗೊತ್ತಿಲ್ಲ. ಮತ್ತೆ ಎಲ್ಲಿಯಾದ್ರೂ ಮಸಲ್ಸ್ ಕ್ಯಾಚ್ ಆದ್ರೆ ಎಷ್ಟು ಈಜು ಗೊತ್ತಿದ್ರು ಅವನು ಸಾಯ್ತಾನೆ. ಮತ್ತೆ ಎರಡನೇದಾಗಿ ಅವರು ಯಾವ್ದು ಹೆಣ ಮರ್ಮಾಂಗ ಇದಾಗಿದೆ ಅಂತ ಹೇಳ್ತಾರೆ. ನಾನು ಎಷ್ಟೇ ಹಣವನ್ನು ಹೊಳೆಯಲ್ಲಿ ಬಂದು ಹಿಡಿದವ,
ಚರ್ಮ ಮೀನು ಅದು ಸ್ಮೂತ್, ಅದೆಂತ ಆಗ್ತದೆ ಅಂತ ಬೇಗ ಹಾಳಾಗ್ತದೆ. ಅದನ್ನು ಮೀನು ತಿನ್ನುವುದು ಸಹಜ. ಮೂರನೇದಾಗಿ ಅವರು ಮತ್ತೊಂದು ಹೇಳಿದ್ರೆ ಅಂದ್ರೆ ಯಾವುದು ಮೂರನೇ ವಿಚಾರ, ಸುಟ್ಟ ಗಾಯಗಳ ಕಲೆ ಇದೆ ಅಥವಾ ಮುಖ ಕಪ್ಪಾಗಿದೆ. ಮುಖ ಕಪ್ಪಾಗುವುದು ಕೂಡ ಸಹಜ. ಮತ್ತೆ ಮತ್ತೊಂದು ಹೇಳಿದ್ರೆ ನೀರಲ್ಲಿ 2 ದಿವಸ ನೀರಲ್ಲಿ ಅಂದ್ರೆ ಯಾವುದೇ ಇದರಲ್ಲಿ ಕೆಸರಿಗೆ ಹೋದ 2 ಅಲ್ಲ 3 ದಿವಸ ಕೂಡ ಮೇಲೆ ಬರುದಿಲ್ಲ, ಮೇಲೆ ಬರುದಿಲ್ಲ. ಅದು ಎಲ್ಲ ಕೇಳಿ ಅವ್ರು ಶೆಟ್ರು ಪರಿಚಯ, ಅವರು ಇಲ್ಲಿ ಮಂಗಳೂರು ಪ್ರೆಸ್ಸಿಗೆ ಬರ್ತಾ ಇರ್ತಾರೆ ಯಾವಾಗಲೂ. ಅದು ಸಹಜ. ನಾನು ಸಾಧಾರಣ ನನ್ನ ಅನುಭವ ಪ್ರಕಾರ ಒಂದು ಮಂಗಳೂರಲ್ಲೇ ಒಂದು ಗಾಂಜಾ ವ್ಯಕ್ತಿ ಪೊಲೀಸ್ನವರು ಓಡಿಸಿದಾಗ ಇದಕ್ಕೆ ಹೊಲೆಗೆ ಹಾರಿದಾಗ 3 ದಿವಸದಂತಹ ಹೆಣ ಹೊಲೆಯಲ್ಲಿ ಹೋಗ್ತಂಡು ಯಾರು ಹಿಡಿಯುವುದಿಲ್ಲ. ನಾವೇ ಮೇಲೆ ಹಾಕಿ ಪೊಲೀಸರನ್ನು ತಂದು ನಾವು ಎಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೆವು. ಅದರ ನಂತರ ಅದರ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತು. ಅದು ಕೂಡ ಬಾಡಿ ಹಾಗೆ ಇತ್ತು. ಈಗ ಎಂತ ಹೇಳಿದ್ರು ಅದೇ ರೀತಿ ಇತ್ತು. ನೀವು ಯಾವಾಗ ಪ್ರೆಸ್ ಅಲ್ಲಿ ವಿಷಯ ತಿಳಿಬೇಕು. ನಾನು ಕೂಡ ಮೀನುಗಾರನೇ, ಎಲ್ಲಾ ಮೀನುಗಾರ ಈಜು ಗೊತ್ತಿಲ್ಲ. ದೀಪಕ್ ರವರೇ ಗೊತ್ತಿಲ್ಲ, ಮಸಲ್ಸ್ ಗಾಡಿ ಯಾರು ಈಜಿಗಿದ್ರು ಸಾಯ್ತಾನೆ. ದೀಪಕ್ ರವರೇ ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ದೀಪಕ್ ರವರ ಮಾತುಗಳನ್ನ ತಾವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ. ಇವತ್ತು ಎಲ್ಲಾ ಮೀನುಗಾರರಿಗೂ ಕೂಡ ಈಜು ಬರುವಂತ ಸಂಭವಗಳು ಬಾರಿ ಕಡಿಮೆ. ಎಲ್ಲರಿಗೂ ಕೂಡ ಬರ್ತದೆ ಅಂತ ಹೇಳುವಂತ ತಪ್ಪಾಗ್ತದೆ. ಅದರ ಜೊತೆಯಲ್ಲೇ ಮಸಲ್ಸ್ ಕ್ಯಾಚ್ ಆಗುವಂತ ಸಂಭವಗಳು ಇವೆ ಅಂತ ಹೇಳಿ ದೀಪಕ್ ರವರು ಹೇಳ್ತಾ ಇದ್ದಾರೆ. ಇವತ್ತು ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತು ದೀಪಕ್ ರವರು ಹೇಳಿದ ಪ್ರಕಾರವಾಗಿ ಆ ವಿಚಾರವನ್ನು ಕೂಡ ಗಮನಿಸಬೇಕಾಗ್ತದೆ. ಕೆಲವೊಮ್ಮೆ ಕೆಸರಿಗೆ ಹೋದ್ರೆ ಹೀಗೆ ಆಗ್ಬೋದು, ಹಾಗೆ ಆಗ್ಬೋದು, ಈ ವಿಚಾರವನ್ನ ಕೂಡ ದೀಪಕ್ ರವರು ತಿಳಿಸಿದೆ. ಬಹುಶಃ ಇಂತಹ ಅನೇಕ ವಿಚಾರಗಳಿವೆ. ಆಸ್ ಎ ಮೀಡಿಯಾ, ಒಂದು ಮಾಧ್ಯಮವಾಗಿ ನಿಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ನೀಡ್ತಾ ಇದ್ದೇವೆ. ಬಹುಶಃ ಅನೇಕರಲ್ಲಿ ಇಂತಹ ಪ್ರಶ್ನೆಗಳು ಬರ್ತಾ ಇವೆ. ಇವತ್ತು ಯಾವುದೇ ವಿಚಾರಗಳನ್ನ ಡಿಸೈಡ್ ಮಾಡ್ಲಿಕ್ಕೆ, ಕನ್ಕ್ಲೂಷನ್ ಅನ್ನು ನೀಡಲಿಕ್ಕೆ ಮೀಡಿಯಾದ ನಿರೂಪಕರು ನಾವ್ಯಾರೂ ಕೂಡ ಜಡ್ಜ್ಗಳಲ್ಲ. ನಾವು ನಿಮಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಸಲಹೆಗಳು ಅಥವಾ ಕುಮಟದಲ್ಲಿ ಆಗ್ತಿರುವಂಥ ಗಲಾಟೆಯನ್ನು ಶಾಂತ ರೂಪಕ್ಕೆ ತರುವಂಥ ತಮ್ಮ ಪ್ರಯತ್ನಗಳು ನೀವು ಸ್ಪಂದನ ವಾಹಿನಿಯ ಮುಖಾಂತರವಾಗಿ ಮಾಡಬಹುದು. ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮದ ಬಳಿಕ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಸ್ಪಂದನ ವಾಹಿನಿ ಕೂಡ ಕುಮಟಕ್ಕೆ, ಆ ಭಾಗಕ್ಕೆ, ಹೊನ್ನಾವರಕ್ಕೆ ತಲುಪಿತ್ತು. ಅಲ್ಲಿ ಕೆಲವರೊಂದಿಗೆ ನಾವು ಇಂಟರ್ವ್ಯೂವನ್ನು ಕೂಡ ಮಾಡಿದ್ದೇವೆ. ಅವರ ಅಭಿಪ್ರಾಯಗಳೇನು ಅಥವಾ ಅವರು ಯಾವ ವಿಚಾರಗಳನ್ನು ಹೇಳ್ತಾರೆ ಅದನ್ನು ಕೂಡ ನಾವು ನಿಮ್ಮ ಎದುರಿಗೆ ತೋರಿಸ್ತೇವೆ. ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇವೆ, ಆಸ್ ಎ ಮೀಡಿಯಾ ಕನ್ಕ್ಲೂಷನ್ ಅನ್ನು ನೀಡಲಿಕ್ಕೆ ನಾವಿಲ್ಲಿ ಯಾರೂ ಅಲ್ಲ. ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು, ಅಥವಾ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಅಥವಾ ಅಧಿಕಾರಿಗಳಿಗೆ ಕೇಳಬೇಕು ಅಂತಿದ್ರೆ ಸ್ಪಂದನ ವಾಹಿನಿಯ ಮುಖಾಂತರವಾಗಿ ಕೇಳಬಹುದು. ಅಥವಾ ದೀಪಕ್ ರವರು ಕರೆ ಮಾಡಿ ದೀಪಕ್ ರವರು ಯಾವ ರೀತಿ ಸಲಹೆಗಳನ್ನ ನೀಡಿದ್ರು ಅಥವಾ ಕೊಂಚ ಸಮಾಧಾನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು, ಅಂತಹ ಪ್ರಯತ್ನವನ್ನ ಕೂಡ ತಾವು ಮಾಡಬಹುದು. ಸೊ ಇದೀಗ ಪ್ರಶ್ನೆಗಳನ್ನ ಅದರ ಜೊತೆಯಲ್ಲಿ ಆಗಿರುವಂತ ಇಂಟರ್ವ್ಯೂಗಳನ್ನ ಕೂಡ ನಾವು ನಿಮ್ಮೆದುರಿಗೆ ತೋರಿಸ್ತಾ ಹೋಗ್ತೇವೆ. ನಿಮ್ಮ ಕರೆಗಳನ್ನ ಕೂಡ ನಾನು ಸ್ವೀಕರಿಸ್ತೇನೆ. ಬಹುಶಃ ಇನ್ನೊಬ್ಬರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಉಳ್ಳಾಲದಿಂದ ಮಾತಾಡ್ತಿದ್ದೆ. ಉಳ್ಳೂರಿಂದ ಹೇಳಿ. ಉಳ್ಳಾಲದಿಂದ ಹೇಳಿ. ಈಗ ದೀಪಕ್ ರೈ ಅಂತ ಹೇಳ್ತಾರಲ್ಲ, ಅವನಿಗೆ ಈಜಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಪುನಃ ಅವನು ಎಷ್ಟೋ ಸಾವಿರ ಮೇಲ್ತಾ ಇದ್ದೀರ ಅಂತ ಹೇಳ್ತಾನೆ. ಅದೆಂತ ಮಾತಾಡುದು? ಈಗ ಒಂದು 5 ನಿಮಿಷ ದೀಪಕ್ ಅವರ ಕರೆ ಬಂದಿತ್ತು. ಅವ್ರು ಹೇಳೋ ಪ್ರಕಾರ ನನಗೆ ಈಜು ಬರ್ತದೆ, ಆದ್ರೆ ಎಲ್ಲಾ ಮೀನುಗಾರರಿಗೂ ಕೂಡ ಈಜು ಬರುದಿಲ್ಲ ಅಂತ ಅವ್ರು ಹೇಳಿದ್ರು. ಅವನೊಮ್ಮೆ ಹೇಳ್ದ, ನನಗೆ ಈಜಲಿಕ್ಕೆ ಬರ್ತದೆ, ಮಗವೀರ ನನಗೆ ಈಜಲಿಕ್ಕೆ ಬರ್ದಿಲ್ಲ, ಮತ್ತೆ ಹೇಳ್ತಾನೆ ನಾನು ಎಷ್ಟೇ ಹಣಗಳನ್ನು ತೆಗಿದ್ದೇನೆ ಅಂತ ನದಿಯಿಂದ. ಅದಕ್ಕಂತ ಹೇಳಿದ ಸರ್, ಅದಕ್ಕೇನು ಹೇಳ್ತೀರಿ ಅಂತ ಕೇಳ್ತಾ ಇದ್ದೀರಿ. ತಮ್ಮ ಕರೆಗಾಗಿ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಆಸ್ ಯೂಶುವಲ್ ಸರ್ಕಾರದ ಕುರಿತಾಗಿರುವಂತಹ ಪ್ರಶ್ನೆಗಳಿದ್ರೆ ತಾವು ಕೇಳಿ, ಅಥವಾ ಅಲ್ಲಿ ಆಗ್ತಾ ಇರುವಂತಹ ಉದ್ವಿಗ್ನ ಪರಿಸ್ಥಿತಿ ಕುರಿತಾಗಿ ಅಥವಾ ಶವದ ಕುರಿತಾಗಿರುವಂತಹ ಪ್ರಶ್ನೆಗಳಿದ್ರೆ ಅಥವಾ ತಮ್ಮ ಅಭಿಪ್ರಾಯಗಳನ್ನು ತಾವು ತಿಳಿಸಬಹುದು. ಬಹುಶಃ ಕಾಲರ್ಗಳ ನಡುವಿನ ಕಿತ್ತಾಟವನ್ನು ಕೂಡ ನಾನು ಇಲ್ಲಿ ಪರೋಕ್ಷವಾಗಿ ಅದನ್ನ
ಬರ್ತದೆ ಸರ್ ಮುಖ ಮೇಲೆ ಬಿಳಿ ಬಿಳಿ ಇದ್ದದ್ದು ಮಗ ಕಪ್ ಕಪ್ಪಾಗ ಹೋಗ್ತದೆ ಸರ್. ಹೇಳುವವರಿಗೆ ಎಂತ ಸಹಾಯ ಅಂತ ಗೊತ್ತಾಗುದಿಲ್ಲ ಸರ್ ಅವ್ರಿಗೆಲ್ಲ. ಕೊಲೆ ಮಾಡ್ಕೊಂಡು ಹೋಗ್ತಾಕ್ರು ಸರ್. ಕೊಲೆ ಮಾಡ್ಕೊಂಡು ದೇವ್ರೇ ನನ್ ಮಗ ಅಲ್ಲ ಅಂತ ಹೇಳ್ಬೇಕಂತ ಮಾಡಿದ್ರು ಅವ್ರು ಸರ್ವನಾಶ ಹೋಗ್ಬೇಕು. ನಮ್ಗೆ ನ್ಯಾಯ ಬೇಕು. ನಮ್ಗೆ ಬೆಂಕಿಯಲ್ಲಿ ಹೊಟ್ಟೆ ಬೇಕು. ನಮ್ ಬೆಂಕಿ ಬಿದ್ದದ ಹೊಟ್ಟೆಯಲ್ಲಿ ನನ್ ಮಗನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ದೇವ್ರೇ ನನ್ ಮಗ ಅಲ್ಲ ಅಂತ ಮಾಡಿದಾರೆ ಅವರು. ಆ ತರ ಮಾಡ್ಕೊಂಡೇ ಬೀಸಾಕಿದ್ರು. ಅದೇ ಮುಸ್ಲಿಂ ಜನರಾದ್ರೆ ಅವ್ರು ಎಷ್ಟಾಗಿ ಬರ್ತಿದ್ರು. ಹಾಗಾದ್ರೆ ಕೇರಿಯಲ್ಲಿ ಒಬ್ಬ ಜನ ಯಾಕಿಲ್ಲ ಅವರು? ಸಾಧಾರಣ ಅವ್ರ ಮನೆಯಲ್ಲಿ ಬಿಸಾಡಿದ್ದಾರೆ. ಬರ್ತದೆ ಸರ್ ಮುಖ ಮೇಲೆ. ಪರೇಶ್ ಸ್ನೇಹಿತರಾದಂತಹ ಅಮಿತ್ ಅವರಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಪರೇಶ್ ಅವರ ಹತ್ಯೆ ಮಾಡಲಾಗಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇರೆನೇ ಹೇಳ್ತಾರೆ, ಪ್ರತ್ಯಕ್ಷದರ್ಶಿಗಳು ಅಂತಲೇ ಹೇಳ್ತಾರೆ. ಪರೇಶ್ ಅವರು ಈ ವಾತಾವರಣದಲ್ಲಿ ಹೇಗಿದ್ರು, ಹಾಗೆ ಯಾವ ಒಂದು ದ್ವೇಷಕ್ಕೋಸ್ಕರ ಈ ಥರ ಆಯಿತು ಅಂತ? ದ್ವೇಷ ಎಲ್ಲ ಏನಿಲ್ಲ, ಅವರು ಎಲ್ಲರತ್ರನೂ ಚಲೋ ಆಗಿದ್ರು ಫ್ರೆಂಡ್ಶಿಪ್ಪಲ್ಲಿ. ಮತ್ತು ಏನಂದರೆ ಆ ಟೈಮಲ್ಲಿ ಬುಧವಾರ ದಿನ ಗಲಾಟೆ ಆಗಿತ್ತಲ್ಲ, ಬುಧವಾರ ದಿನ ಗಲಾಟೆ ಆಗಿದ್ದಾಗ ಫುಲ್ ಜನ ಪೊಲೀಸರು. ಮತ್ತು ಗುರುವಾರ ದಿನ ಕೂಡ 144 ಜಾರಿಯಲ್ಲಿತ್ತು. ಆ 144 ಸೆಕ್ಷನ್ ಜಾರಿಯಲ್ಲಿದ್ದಾಗ ಬಾಳೇರಿ ಕಾಂಪ್ಲೆಕ್ಸಿಂದ ಶನಿ ಟೆಂಪಲ್ ಒಳಗೆ ಆ ಸೈಡಿಂದ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಅಷ್ಟಿತ್ತು. ಮತ್ತು ನೈಟ್ನ 1,000 ಪೊಲೀಸ್ ಬಂದು ಸುದ್ದಾಗಿತ್ತು. ಆದರೂ ಕೂಡ ಆ ಹೆಣ ಶೆಟ್ಟಿಕೆರೆಯಲ್ಲಿ ಬಿದ್ದಕ್ಕೆ ಹೇಗೆ ಬಿತ್ತು ಅನ್ನೋದೊಂದು ಕ್ವಶನ್ ಮಾರ್ಕೇ ಉಂಟು ನಮ್ಮಲ್ಲಿ. ಹೌದಲ್ಲ, ಪೊಲೀಸ್ ಅಷ್ಟು ಪೊಲೀಸ್ ಇದ್ದಾಗ ಅಲ್ಲಿ ಶೆಟ್ಟಿಕೆರೆ ಬೀಳಲಿಕ್ಕೆ ಕಾರಣ ಏನು? ಮತ್ತು ಅವನಿಗೆ ಸಹಜವಾಗಿ ಈಜು ಬರ್ತಿತ್ತು. ಬಿದ್ದರೂ ಕೂಡ ಅವನಿಗೆ ಸ್ವಿಮ್ಮಿಂಗ್ ಬರ್ತಿತ್ತು. ಮತ್ತು ಯಾವಾಗಲೂ ಹೆಣ ಬಿದ್ದರೆ ನೀರಲ್ಲಿ ಬಿದ್ದರೆ 24 ಅವರ್ಸಲ್ಲಿ ಮೇಲೆ ಹೇಳ್ತದೆ. ಅದಕ್ಕೆ 3 ದಿನ ಬೇಕಾಗಿಲ್ಲಾಗಿತ್ತು ನಮಗೆ ಹೆಣ ಮೇಲೆ. ಮತ್ತು ಅದು ವೈಟ್ ಮುಖ ವೈಟ್ ಆಗ್ತದೆ, ನೀರಲ್ಲಿ ಬಿದ್ದ ಹೆಣ ಮುಖ ವೈಟ್ ಆಗ್ತದೆ, ಉಬ್ತದೆ. ಆದರೆ ಒಂದು ವೈಟ್ ಇಲ್ಲ, ಕಪ್ಪಾಗಿದೆ. ಅದಲ್ಲಿ ಕರೆಕ್ಟ್ ಕಾಣ್ತದೆ ಅದರಲ್ಲಿ ಕ್ರೂರಿತನದಿಂದ ಅವರು ಹೊಡಿತಿದ್ದಾರೆ ಅಂತ. ಆದರೂ ಅದು ಸಹಜ ಸಾವಂತ ಕೊಟ್ಟಿದ್ದಾರೆ. ಅದು ಯಾವುದು ಅದರಲ್ಲೆಲ್ಲ ಪಾಲಿಟಿಕ್ಸೇ, ಮತ್ತೆಂಥದ್ದಿಲ್ಲ. ಅವರು ಶಿವಾಜಿ ಟ್ಯಾಟು ಕೂಡ ಇತ್ತು, ಅದು ಕೂಡ ಕತ್ತಿಸಿದಾರಂತೆ, ಜಜ್ಜಿದ್ದಾರೆ. ಆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಸಹಜ ಸಾವ ಅಥವಾ ಕ್ರೂರಿತನದಿಂದ ಹೊಡೆದಿದ್ದಾರೆ ಅಂತ ಗೊತ್ತಾಗ್ತದೆ. ಹೌದು, ಅದು ಹತ್ಯೆನೇ ಮೇಡಮ್. ಅದು ಅಷ್ಟು ಕ್ರೂರಿತನದಿಂದ ಹೊಡೆದಿದ್ದಾರೆ. ಅಥವಾ ಯಾರು ಸಣ್ಣ ಮಗು ಕೂಡ ನೋಡಿದ್ರೆ ಅದು ಹೇಳ್ತದೆ ಹತ್ಯೆನಾತು ಸಹಜ ಸಾವ ಅಂತ ಹೇಳ್ತದೆ. ಸಣ್ಣ ಮಗು ಹೇಳಿದ್ರು ಹೇಳ್ಬೋದು. ಅಷ್ಟು ಆ ಮುಖ ನೋಡಿದ್ರೆ ಹೇಳ್ಬೋದಲ್ಲ, ಯಾರು ಹೆದ್ರು ಹೋಗ್ತಾರೆ ಆ ಮುಖ ನೋಡಿದ್ರು ಕೂಡ. ಆ ಥರ ಮಾಡಾಗಿದೆ. ಅವ್ರ ಮನೆಯವ್ರಿಗೆ ಯಾವ ಥರ ಆಗಿರ್ಬೋದು? ಪರೇಶ್ ಅವರು ನಿಮ್ಮ ಜೊತೆ ನಿಮ್ಮ ಅಕ್ಕಪಕ್ಕ? ಹೌದು, ಅಕ್ಕಪಕ್ಕ ಮನೆಯವರು ಅಲ್ಲ, ಸಹಜವಾಗಿದ್ರು. ಅವರು ತಮ್ಮಂತರೇ ಇದ್ರು. ಮತ್ತೆ ಯಾವ್ದಾರ ಬೇರೆ ಯಾವುದು ಮರ ಅಂಥದ್ದು ಯಾವ್ದಾರು ಇಲ್ಲಿಲ್ಲಾಗಿದ್ರು. ಅವರು ಮಾಲೆ ಹಾಕೋದ್ರಿದ್ದಂತೆ. ಮೊನ್ನೆ ಅವ್ರ ದೇವಸ್ಥಾನಕ್ಕೆ ಒಂದು ಶನಿ ಟೆಂಪಲ್ ಉಂಟಲ್ಲ, ಆ ದಿನ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಆ ಟೈಮಲ್ಲಿ ಅದು ಘಟನೆ ಇದೆ. ಅವ್ರಿಗೆ ಮತ್ತು ಪೊಲೀಸ್ ಸಪೋರ್ಟ್ ಕೂಡ ಅವ್ರಿಗೆ. ಮತ್ತೆ ಹಿಂದೂಗಳಿಗೆ ಖಾಲಿ ಕೈಯಲ್ಲಿ ಹೋದ ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಅವರು ರಾಡ್ ದೊಣ್ಣೆ ಎಲ್ಲ ಇಟ್ಕೊಂಡು ಅವ್ರಿಗೆ ಎಂತ ಮಾಡೋದಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲಿ CPI ಕುಮಾರಸ್ವಾಮಿ ವಿಡಿಯೋ ಕೂಡ ಉಂಟು. ಅವ್ರು ದೊಣ್ಣೆ ತಗೊಂಡು ಅಜ್ಜ ದಣ್ಣಿಗಿರಿ ಅವ್ರು ದೊಣ್ಣೆ ತಗೊಂಡು ತಿರುಗಾಡುವಾಗ CPI ಅವ್ರಿಗೆ ಕಳಿಸ್ತಾರೆ ಹೊರತಾಗಿ ನಮ್ಮವ್ರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಬಿಳಿ ಬಿಳಿ ಇದ್ದದ್ದು ಮಗ ಕಪ್ ಕಪ್ಪಾಗ ಹೋಗ್ತದೆ ಸರ್. ಹೇಳುವವರಿಗೆ ಎಂತ ಸಹಾಯ ಅಂತ ಗೊತ್ತಾಗುದಿಲ್ಲ ಸರ್ ಅವ್ರಿಗೆಲ್ಲ. ಕೊಲೆ ಮಾಡ್ಕೊಂಡು ಹೋಗ್ತಾಕ್ರು ಸರ್. ಕೊಲೆ ಮಾಡ್ಕೊಂಡು ದೇವ್ರೇ ನನ್ ಮಗ ಅಲ್ಲ ಅಂತ ಹೇಳ್ಬೇಕಂತ ಮಾಡಿದ್ರು ಅವರು. ಅವ್ರು ಸರ್ವನಾಶ ಹೋಗ್ಬೇಕು. ಹೆತ್ತವರ ಧ್ವನಿಗಳವು. ಬಿಳಿ ಇದ್ದ ನನ್ನ ಮಗ, ಬಿಳಿ ಬಿಳಿ ಇದ್ದ ಮಗ ಕರಿ ಆಗ್ತಾ ಇದ್ದಾನೆ ಅನ್ನುವಂತಹ ಶಂಕೆಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕರಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಸರ್? ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಅವರ ಹೆತ್ತವರು ಕೇಳ್ತಾ ಇರುವಂತದ್ದು. ನಾನು ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ಹೇಳಿ. ಉಚ್ಚಿಲದಿಂದ ಮಾತಾಡೋದು. ಉಚ್ಚಿಲದಿಂದ ಹೇಳಿ. ಈಗ ದೀಪಕ್ಕನ ಅವರು ಹೇಳಿದ್ರಲ್ಲ, ಅವರು ಮೀನುಗಾರರವರಾದ್ರೆ ಎಲ್ಲರಿಗೆ ಈಜ್ಲಿಕ್ಕೆ ಬರ್ತಿಲ್ಲ ಅಂತ. ಅದು ಕೆರೆಯಲ್ಲಿ ಮುಳುಗ್ಲಿಕ್ಕೆ ಸಾಯ್ಲಿಕ್ಕೆ 2 ದಿನ ಬೇಕಾಗ್ತದ? ಕೆರೆಯಲ್ಲಿ ಮುಳುಗಿ ಸಾಯ್ಲಿಕ್ಕೆ 2 ದಿನ ಬೇಕಾಗ್ತದ ಅಂತ ತಾವ್ ಕೇಳ್ತಾ ಇದ್ದೀರಿ? ಅವರು ಮೀನುಗಾರಲ್ಲ, ಅವ್ರು ಹೇಳಿದ್ರಲ್ಲ, ಮಾತಾಡಿದ್ರಲ್ಲ, ಅವ್ರು ಮೀನುಗಾರರಲ್ಲ. ಶವ ಕಪ್ಪಾಗಿದೆ.
ಹಲೋ. ಸೊ ಅವರು ಸರಿಯಾದ ತಿಳುವಳಿಕೆ ಇಲ್ಲದೆ ಮಾತಾಡ್ತಾ ಇದ್ದೀರಿ ಅಂತ ತಾವ್ ಹೇಳ್ತಾ ಇದ್ದೀರಿ. ಸೊ 2 ದಿನಗಳ ಕಾಲ ಬೇಕಾಗ್ತದ ಶವ ತೆಳ್ಳಿಕ್ಕೆ ಅನ್ನುವಂತ ಪ್ರಶ್ನೆ ತಮ್ಮಲ್ಲಿ ಕೂಡ ಇದೆ. ಹಾಗಾದ್ರೆ ನಮ್ಮದಲ್ಲಿ ಕೂಡ ಮೀನುಗಾರರಂದ್ರೆ ಈಜಲಿಕ್ಕೆ ಮಗ ಇದರಲ್ಲಿ ಉಂಟಲ್ಲ, ಮಕ್ಕಳಿಂದ ಬರ್ತದೆ ಕೆರೆಯಲ್ಲ. ಅವರು ಮಾತಾಡಿದ್ದೆ ಇದರಲ್ಲಿ ಉಂಟಲ್ಲ, ಎಲ್ಲದ ಕೈವಾಡ ಉಂಟು ಇದರಲ್ಲಿ. ಇದದು ಕೊಲೆಯದು ಪೊಲೀಸ್ ಅವರದ್ದು ಮೈನ್ ಇದೆ, ಡಾಕ್ಟರ್ನವ್ರದ್ದು ಮೈನ್ ಇದು. ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಯಾಕೆ ಪೊಲೀಸರಿಂದ ಅಥವಾ ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ಅಥವಾ ಜನರು ಯಾರನ್ನೆಲ್ಲ ನಂಬಿದ್ದಾರೆ ಪರೇಶ್ವರ ಚಿಕ್ಕಮ್ಮ ಪರೇಶ್ವರ ಹತ್ಯೆ ಮಾಡಲಾಯಿತು. ಬಹುಶಃ ಒಂದು ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಮಗನನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನು ಹೇಳ್ತಾರೆ? ಹೌದು ಮೇಡಮ್, ನಾವು ಸಹ ಅವನ ಜೊತೆಗೆ ಆಡಿದ್ವಿ. ಅವನು ನಮ್ಮ ಮಗನಾಗೆ ಬೆಳೆದಿದ್ದಾನೆ. ಆದರೆ ಅವನಿಗೆ ಆಡಂತ ಮಗನಿಗೆ ಈ ಥರ ಮಾಡಿ ಹಿಂಸೆ ಕೊಟ್ಟು ಅವನು ಸಾಯಿಸಿದ್ದಾರೆ. ಇದನ್ನು ನೋಡಿದಂಥ ಎಲ್ಲ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದು ನಮಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿಸಿ ಅಂತ ನಾವು ಅವ್ರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಇದನ್ನು ನೋಡಿದಂಥ ಎಲ್ಲರೂ ಸಹ ನಮಗೆ ನ್ಯಾಯ ಕೊಡುವ ಹಾಗೆ ಮಾಡಬೇಕು. ಇದು ನಮ್ಮ ಬಡ ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನು ನ್ಯಾಯ ಕೊಡಿಸಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಹೇಗಿದ್ರು ಅವರು ನಿಮ್ ಜೊತೆ? ನಾವು ಪಕ್ಕ ಎಲ್ಲರ ಹತ್ರ ಚೆನ್ನಾಗೇ ಇದ್ರು, ಕ್ಲೋಸ್ ಆಗಿದ್ರು. ಯಾವಾಗ್ಲೂ ಖುಷಿಯಿಂದ ನಗಾಡ್ತಿದ್ದ, ಆಟ ಆಡ್ತಿದ್ದ, ನಮ್ಮೊಟ್ಟಿಗೆಲ್ಲ ಬೆಳೆದಿದ್ದ. ನಾವು ತಗೊಂಡು ಆಡಿಸಿದೀವಿ ಅವನಿಗೆ. ಯಾಕೆ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇವೆ ಅಂತ ಹೇಳಿದ್ರೆ ಇಂತಹ ಪ್ರಶ್ನೆಗಳು ಅನೇಕರು ಕೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದನ್ನ ಶಾಂತಗೊಳಿಸಬೇಕು ಅಂತಾದ್ರೆ ಇವತ್ತು ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಅನ್ನುವಂಥದ್ದು. ಸೊ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮುಸ್ತಫಾ ಮಂಗಳೂರು. ಮುಸ್ತಫಾ ಅಂತ ಹೇಳಿ. ಮುಸ್ತಫರ್ ಅವರೇ ಹೇಳಿ, ಈ ಕುರಿತಾಗಿ ತಮ್ಮ ಅಭಿಪ್ರಾಯ ಏನು ಈ ವಿಚಾರ? ಈಗಾಗಲೇ ಅಲ್ಲಿ ನಮ್ಮ ಹಿಂದೂ ಸಹೋದರ ಏನು ಮರಣ ಹೊಂದಿದ್ದಾರೆ. ಖಂಡಿತವಾಗ್ಲೂ ಇದು ಪ್ರತಿಯೊಬ್ಬರಿಗೂ ಕೂಡ ದುಃಖ ತರುವಂತಹ ವಿಚಾರ. ಪರೇಶ್ ಎನ್ನುವಂತಹ ಸಹೋದರ, ನಾನು ವೈಯಕ್ತಿಕವಾಗಿ ಪ್ರಾರ್ಥಿಸ್ತಾ ಇರ್ತಕ್ಕಂತಹದ್ದು ಆತನ ಕುಟುಂಬಕ್ಕೆ ಆ ಒಂದು ನೋವನ್ನ ನಿಯಂತ್ರಿಸುವಂತಹ ಶಕ್ತಿಯ ಪರಮಾತ್ಮನು ಕರುಣಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದೀನಿ. ಒಟ್ಟಿನಲ್ಲಿ ನನಗೆ ಆ ಕುಮಟಾ ಎನ್ನುವಂತಹ ಅದ್ರಲ್ಲಿ ಏನಾದ್ರೂ ನೀವು ಹಿಸ್ಟ್ರಿನ ಚೆಕ್ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಸೌಹಾರ್ದದಿಂದ ಇದ್ದಂತಹ ಒಂದು ಪ್ರದೇಶ ಅದು. ಈ ಸಾವು ಒಂದು ವರ್ಗೀಯವಾದಕ್ಕೆ ಅಥವಾ ಅದು ಕೋಮುವಾದಕ್ಕೆ ತಿರುಗುತ್ತೆ ಅನ್ನೋದಾದ್ರೆ ಇದ್ರ ಹಿಂದೆ ಒಂದಿಷ್ಟು ರಾಜಕೀಯ ಲಾಭ ಪಡೆಯಲು ಒಂದಿಷ್ಟು ವರ್ಗ ಪ್ರಯತ್ನಿಸ್ತಾ ಇದೆಯಾ ಅನ್ನುವಂತಹದ್ದು ಸಮಾಜದಲ್ಲಿ ಈಗಾಗಲೇ ಎದ್ದಿರ್ತಕ್ಕಂತಹ ಪ್ರಶ್ನೆ. ಮಾಧ್ಯಮ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸುವಂತಹ ಒಂದು ಅಂಗ ಆಗಿರ್ತದೆ ಈ ಮಾಧ್ಯಮ. ಸೊ ಇದರಿಂದ ಕೆಲವೊಂದು ರೂಮರ್ಸ್ ಗಳು ಜನರಡೆಯಲ್ಲಿ ಇನ್ನೂ ಕೂಡ ಉದ್ರೇಕ ಆಗುವಂತಹ ರೀತಿಯಲ್ಲಿ ಬಿಂಬವಾಗ್ತಾ ಇದೆ. ಇದ್ರ ಬಗ್ಗೆ ಈಗ ಸಾಕಷ್ಟು ಮಾಧ್ಯಮ ಇಲ್ಲ ಸಲ್ಲದಂತಹ ಅಪಪ್ರಚಾರ ನಡೆಸ್ತಾ ಇದೆ. ಇದಕ್ಕೆ ಕೆಲವೊಂದು ಮುಸ್ಲಿಮರು ಕಾರಣ, ಆ ರೀತಿ ಈ ರೀತಿ ಅನ್ನುವಂತಹದ್ದು. ಈಗ ಆಸ್ ಎ ವೈದ್ಯಕೀಯ ಅಲ್ಲಿ ಏನು ರಿಪೋರ್ಟ್ ಏನ್ ಕೊಟ್ಟಿದಾವೋ ಅದೊಂದು ಅಸಹಜ ಸಾವು ಅನ್ನುವಂತಹದ್ದು ಈಗಾಗಲೇ ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢವಾಗಿರ್ತಕ್ಕಂತಹದ್ದು. ಸೊ ಇಲ್ಲಿ ಸರ್ಕಾರ ಇದೆ. ಹಲೋ, ಹೇಳಿ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ, ಬಹಳ ಸಕ್ರಿಯವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾರಣ ಎಂತ ಹೇಳಿದ್ರೆ ಈಗ ಆಲ್ರೆಡಿ ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಕೊಡಗು ಈ ರೀತಿಯಲ್ಲಿಯೇ ಕುಮಟಾ ಎನ್ನುವಂತಹ ಪ್ರದೇಶ ಸೂಕ್ಷ್ಮ ಪ್ರದೇಶ ಆಗಿ ಮಾರ್ಪಡಲು ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ನೆನೆ ನೀವು ನಾನು ಟಿವಿಯಲ್ಲಿ ನೋಡಿದಾಗ ಶಾಕ್ ಆದೆ. ಸೊ ಕುಮಟಾದ ಹಿಸ್ಟ್ರಿಯಲ್ಲಿ ಈ ರೀತಿಯ ಒಂದು ಗಲಭೆ. ಸರ್, ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಮುಸ್ತಫರ್ ಅವರು ಮಂಗಳೂರಿನಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಕುಮಟಾ ಇಂಥ ಒಂದು ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿದೆ ಅಂತ ಹೇಳಿದ್ರೆ ನಮಗೆ ಆತಂಕ ಆಗ್ತಾ ಇದೆ. ದಯವಿಟ್ಟು ಇದು ರಾಜಕೀಯ ರಂಗವನ್ನ ಪಡೆದುಕೊಳ್ಳದೆ ಇದು ನಿಷ್ಕಳಂಕವಾಗಿರ್ತಕ್ಕಂತಹ ಒಂದು ನಿಷ್ಪಕ್ಷಪಾತವಾಗಿರುವಂತ ತನಿಖೆ ಆಗಬೇಕು. ಅದರ ಜೊತೆಯಲ್ಲಿಯೇ ಆ ಕುಟುಂಬದವರಿಗೆ ತನ್ನ ಮಗನನ್ನ ಕಳೆದುಕೊಂಡಿರುವಂತ ನೋವನ್ನ ಭರಿಸುವಂತ ಶಕ್ತಿಯನ್ನ ದೇವರು ನೀಡಬೇಕು ಅಂತ ಹೇಳಿ ಇವರು ಕೇಳಿದ್ರು. ಮುಸ್ತಫರ್ ಅವರು ಹೇಳಿದ್ರು. ಎಂತ ಸಹಾಯ ಅಂತ ಗೊತ್ತಾಗುದಿಲ್ಲ ಸರ್ ಅವ್ರಿಗೆಲ್ಲ. ಕೊಲೆ ಮಾಡ್ಕೊಂಡು ಹೋಗ್ತಾಕ್ರು ಸರ್. ಕೊಲೆ ಮಾಡ್ಕೊಂಡು ದೇವ್ರೇ ನನ್ ಮಗ ಅಲ್ಲ ಅಂತ ಹೇಳ್ಬೇಕಂತ ಮಾಡಿದ್ರು ಅವ್ರು. ಅವ್ರು ಸರ್ವನಾಶ ಹೋಗ್ಬೇಕು, ನಮ್ಗೆ ನ್ಯಾಯ ಬೇಕು, ನಮ್ಗೆ ಬೆಂಕಿಯಲ್ಲಿ ಹೊಟ್ಟೆ ಬೇಕು, ನಮ್ ಬೆಂಕಿ ಬಿದ್ದದ ಹೊಟ್ಟೆಯಲ್ಲಿ ನನ್ ಮಗನಿಗೆ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ದೇವ್ರೇ ನನ್ ಮಗ ಅಲ್ಲ ಅಂತ ಮಾಡಿದಾರೆ ಅವರು. ಆ ತರ ಮಾಡ್ಕೊಂಡೆ ಬೀಸಾಕಿದ್ರು. ಅದೇ ಮುಸ್ಲಿಂ ಜನರಾದ್ರೆ ಅವ್ರು ಎಷ್ಟಾಗಿ ಬರ್ತಿದ್ದು. ಹಾಗಾದ್ರೆ ಕೇರಿಯಲ್ಲಿ ಒಬ್ಬ ಜನ ಯಾಕಿಲ್ಲ? ಅವರು ಸಾಧಾರಣ ಅವ್ರ ಮನೆಯಲ್ಲಿ ಬಿಸಾಡಿದ್ದಾರೆ.
ಪರೇಶ್ ಸ್ನೇಹಿತರಾದಂತಹ ಅಮಿತ್ ಅವರಿದ್ದಾರೆ, ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಪರೇಶ್ ಅವರ ಹತ್ಯೆ ಮಾಡಲಾಗಿದೆ, ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇರೆನೇ ಹೇಳ್ತಾರೆ, ಪ್ರತ್ಯಕ್ಷದರ್ಶಿಗಳು ಅಂತಲೇ ಹೇಳ್ತಾರೆ. ಪರೇಶ್ ಅವರು ಈ ವಾತಾವರಣದಲ್ಲಿ ಹೇಗಿದ್ರು, ಹಾಗೆ ಯಾವ ಒಂದು ದ್ವೇಷಕ್ಕೋಸ್ಕರ ಈ ಥರ ಆಯಿತು ಅಂತ? ದ್ವೇಷ ಎಲ್ಲ ಏನಿಲ್ಲ, ಅವರು ಚಲೋ ಎಲ್ಲರ ಹತ್ರನೂ ಚಲೋ ಆಗಿದ್ರು ಫ್ರೆಂಡ್ಶಿಪ್ಪಲ್ಲಿ. ಮತ್ತು ಏನಂದರೆ ಆ ಟೈಮಲ್ಲಿ ಬುಧವಾರ ದಿನ ಗಲಾಟೆ ಆಗಿತ್ತಲ್ಲ, ಬುಧವಾರ ದಿನ ಗಲಾಟೆ ಆಗಿದ್ದಾಗ ಫುಲ್ ಜನ ಪೊಲೀಸ್ ಇದ್ರು. ಮತ್ತು ಗುರುವಾರ ದಿನ ಕೂಡ 144 ಜಾರಿಯಲ್ಲಿತ್ತು. ಆ 144 ಸೆಕ್ಷನ್ ಜಾರಿಯಲ್ಲಿದ್ದಾಗ ಬಾಳೇರಿ ಕಾಂಪ್ಲೆಕ್ಸ್ ಇಂದ ಶನಿ ಟೆಂಪಲ್ ಒಳಗೆ ಆ ಸೈಡಿಂದ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಅಷ್ಟಿತ್ತು. ಮತ್ತು ನೈಟ್ನ 1,000 ಪೊಲೀಸ್ ಬಂದು ಸುದ್ದಾಗಿತ್ತು. ಆದರೂ ಕೂಡ ಆ ಹೆಣ ಶೆಟ್ಟಿಕೆರೆಯಲ್ಲಿ ಬಿದ್ದಕ್ಕೆ ಹೇಗೆ ಬಿತ್ತು ಅನ್ನೋದೊಂದು ಕ್ವಶನ್ ಮಾರ್ಕೇ ಉಂಟು ನಮ್ಮಲ್ಲಿ. ಹೌದಲ್ಲ, ಪೊಲೀಸ್ ಅಷ್ಟು ಪೊಲೀಸ್ ಇದ್ದಾಗ ಅಲ್ಲಿ ಶೆಟ್ಟಿಕೆರೆ ಬೀಳಲಿಕ್ಕೆ ಕಾರಣ ಏನು? ಮತ್ತು ಅವನಿಗೆ ಸಹಜವಾಗಿ ಈಜು ಬರ್ತಿತ್ತು, ಬಿದ್ದರೂ ಕೂಡ ಅವನಿಗೆ ಸ್ವಿಮ್ಮಿಂಗ್ ಬರ್ತಿತ್ತು. ಮತ್ತು ಯಾವಾಗಲೂ ಹೆಣ ಬಿದ್ದರೆ ನೀರಲ್ಲಿ ಬಿದ್ದರೆ 24 ಅವರ್ಸಲ್ಲಿ ಮೇಲೆ ಇರ್ತದೆ. ಅದಕ್ಕೆ 3 ದಿನ ಬೇಕಾಗಿಲ್ಲ ಆಗಿತ್ತು ನಮಗೆ ಹೆಣ ಮೇಲೆ. ಮತ್ತು ಅದು ವೈಟ್ ಮುಖ ಯಾವಾಗಲೂ ವೈಟ್ ಆಗ್ತದೆ, ನೀರಲ್ಲಿ ಬಿದ್ದ ಹೆಣ ಮುಖ ವೈಟ್ ಆಗ್ತದೆ, ಉಬ್ತದೆ. ಆದರೆ ಒಂದು ವೈಟ್ ಇಲ್ಲ, ಕಪ್ಪಾಗಿದೆ. ಅದಲ್ಲಿ ಕರೆಕ್ಟ್ ಕಾಣ್ತದೆ ಅದರಲ್ಲಿ ಕ್ರೂರಿತನದಿಂದ ಅವರು ಹೊಡಿತಿದ್ದಾರೆ ಅಂತ. ಆದರೂ ಅದು ಸಹಜ ಸಾವಂತ ಕೊಟ್ಟಿದ್ದಾರೆ. ಅದು ಯಾವುದು ಅದರಲ್ಲೆಲ್ಲ ಪಾಲಿಟಿಕ್ಸೇ, ಮತ್ತೆಂಥದ್ದಿಲ್ಲ. ಅವರು ಶಿವಾಜಿ ಟ್ಯಾಟು ಕೂಡ ಇತ್ತು, ಅದು ಕೂಡ ಕತ್ತರಿಸಿದಾರಂತೆ, ಜಜ್ಜಿದ್ದಾರೆ. ಆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಸಹಜ ಸಾವ ಅಥವಾ ಕ್ರೂರಿತನದಿಂದ ಹೊಡೆದಿದ್ದಾರೆ ಅಂತ ಗೊತ್ತಾಗ್ತದೆ. ಹೌದು, ಅದು ಹತ್ಯೆನೇ ಮೇಡಮ್. ಅದು ಅಷ್ಟು ಕ್ರೂರಿತನದಿಂದ ಹೊಡೆದಿದ್ದಾರೆ. ಅಥವಾ ಯಾರು ಸಣ್ಣ ಮಗು ಕೂಡ ನೋಡಿದ್ರೆ ಅದು ಹೇಳ್ತದೆ ಹತ್ಯೆನಾತು ಸಹಜ ಸಾವು ಅಂತ ಹೇಳ್ತದೆ. ಸಣ್ಣ ಮಗು ಹೇಳಿದ್ರು ಹೇಳ್ಬೋದು. ಅಷ್ಟು ಆ ಮುಖ ನೋಡಿದ್ರೆ ಹೇಳ್ಬೋದಲ್ಲ, ಯಾರು ಹೆದ್ರು ಹೋಗ್ತಾರೆ ಆ ಮುಖ ನೋಡಿದ್ರು ಕೂಡ. ಆ ಥರ ಮಾಡಾಗಿದೆ. ಅವ್ರ ಮನೆಯವ್ರಿಗೆ ಯಾವ ಥರ ಆಗಿರ್ಬೋದು? ಪರೇಶ್ ಅವರು ನಿಮ್ಮ ಜೊತೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ಮಂಗಳೂರಿಂದ. ಹೇಳಿ, ಈ ವಿಚಾರದ ಕುರಿತಾಗಿ ತಮ್ಮ ಅಭಿಪ್ರಾಯ ಏನು? ಸರ್, ಆಗ ದೀಪಕ್ ಮತ್ತೆ ಈಗ ಅವರು ಮುಸ್ತಕ್ ಅಂತ ಮಾತಾಡಿದ್ರು ಮಂಗಳೂರಿಂದ. ಸರ್, ಅವರು ಹೇಳಿದ್ರು, ದೀಪಕ್ ಹೇಳಿದ್ರು ನಾನು ಕೂಡ ಮೀನುಗಾರರು ಅಂತ, ಮಗು ಅಂತ. ಹೇಳಿ. ಸರ್, ಅವರು ಅವರಷ್ಟೊಂದು ಮೀನುಗಾರರಾಗಿದ್ರೆ ಅವರಿಗೊಂದು ಅಷ್ಟೊಂದು ವಿಷಯ ಗೊತ್ತಾಗ್ತಿತ್ತು. ಅಲ್ಲಿ ಬಿದ್ದು ಕೆರೆಯಲ್ಲಿ ಬಿದ್ದಿದ್ದು ಅಂದ್ರೆ ಅವರು ಎಷ್ಟು ಇರ್ತಾರೆ, ಅಲ್ಲಿ ನದಿಗೆ ಬಿದ್ದಿದ್ದು ಅವರು ಎಷ್ಟು ಇರ್ತಾರೆ. ಮತ್ತೆ ಅವ್ರು ಹೇಳಿದ್ರು ಅಲ್ಲಿ ಬಿದ್ದಾಗ ಮೀನುಗಳು ಅವರ ಮರ್ಮಾಂಗವನ್ನು ತಿಂದು ಇದಾಗುತ್ತೆ ಅಂತ. ಸರ್, ಎಷ್ಟು ದಿವಸದಿಂದ ಆಗುತ್ತೆ? 2 ದಿವಸದ ಮೇಲೆ ಅದು ಮೇಲೆ ಬಿದ್ದದು ಹೆಣ ಅವರದು. 2 ದಿವಸ ಆದ್ಮೇಲೆ ಅವರದ್ದು ಹೆಣ ಮೇಲೆ ಬಿದ್ದದ್ದು. ಸರ್, ಹಾಗೆ ಅವರೊಬ್ಬ ಮೀನುಗಾರರಾಗಿ ಅವರು ಆತರ ಮಾತಾಡುದು ಸರಿ ಇದ್ದಾರೆ ಅಂತ ಅವರಿಗೆ ಗೊತ್ತಾಗಲ್ಲ. ಮತ್ತೆ ಈಗ ಮಂಗಳೂರಿನಿಂದ ಕಾಲ್ ಮಾಡಿದ್ರು, ಮುಸ್ಲಿಂ ಸಮುದಾಯಕ್ಕೆ ಅದು ಈ ತರ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಮುಸ್ಲಿಂ ಸಮುದಾಯಕ್ಕೆ ಯಾರು ಮಾಡ್ತಾರೆ ಅಂತ ಅವರ ಹತ್ರ ನಾವು ಪ್ರಶ್ನೆ ಕೇಳ್ಬೇಕು. ಈಗ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಮೊದಲು ಕೇಳ್ಬೇಕು ನಾವೀಗ. ಈ ತರ ಪೊಲೀಸ್ನವರು ಒಂದೊಂದು ಸ್ಟೇಟ್ಮೆಂಟ್ ಕೊಡುವಾಗ ಎಂತೆಂತ ಸುಳ್ಳುಗಳು ನಾವು ಕೊಡ್ತಾ ಇದ್ದಾರೆ ಅಲ್ಲಿ. ದಿನಕ್ಕೊಂದು ಉರುಳು ಬರ್ಕೊಂಡಲ್ಲಿ ಅವತ್ತನ್ನು ಹೇಳಿದ್ರು ಅವರು ಪೊಲೀಸ್ನವರು, ಅವರ ಮೈ ಮೇಲೆ ಗಾಯಗಳಿಲ್ಲ, ಅದು ಇದು ಟ್ಯಾಗ್ ಹಾಕಿದ್ರೆ ಇರಲೇ ಇಲ್ಲ ಅಂತ. ತಮ್ಮ ಕರೆಗಾಗಿ ಕೂಡ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ನಾನು ಮತ್ತೊಮ್ಮೆ ಜನರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲೋ ಒಂದು ಕಡೆ ಕ್ಲಾರಿಫಿಕೇಶನ್ ಅಗತ್ಯವಿದೆ. ಇವತ್ತು ಟ್ಯಾಟೂಗಳನ್ನ ಕೊಚ್ಚಲಾಗಿದೆಯಾ ಅಥವಾ ಚರ್ಮವನ್ನು ತೆಗೆಯಲಾಗಿದೆಯಾ ಅಥವಾ ಟ್ಯಾಟೂ ಇತ್ತೋ ಇಲ್ವೋ ಎಲ್ಲ ಕುರಿತಾಗಿರುವಂತಹ ಒಂದು ಕ್ಲಾರಿಫಿಕೇಶನ್ ಕೂಡ ಜನತೆಗೆ ಬೇಕಾಗಿದೆ. ಬಹುಶಃ ಇಲಾಖೆ ಸದ್ಯದಲ್ಲಿ ಆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ನಿಮ್ಮೆಲ್ಲರ ಎದುರಿಗೆ ನೀಡ್ತದೆ ಅಂತ ಮಾಧ್ಯಮಗಳು ಕೂಡ ಇವತ್ತು ಭಾವಿಸಿವೆ. ಇದರ ಜೊತೆಯಲ್ಲೇ ಇದೇ ರೀತಿಯಲ್ಲಿ ನಾನು ಕರೆಗಳನ್ನು ಸ್ವೀಕರಿಸ್ತಾ ಹೋಗ್ತೇನೆ. ತಮ್ಮ ಅಭಿಪ್ರಾಯವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಇವತ್ತು ಮಾಧ್ಯಮವಾಗಿದ್ದುಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಕೇಳುವಂತ ಸಂಗ್ರಹಿಸುವಂತ ಪ್ರಯತ್ನ ಮಾತ್ರ ನಮ್ಮದು. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಇಕ್ಬಾಲ್ ಅಂತ ಮಂಗಳೂರಿಂದ. ಇಕ್ಬಾಲ್ ಅಂತ ಹೇಳಿ ಇಕ್ಬಾಲ್ ರವರೇ. ಸರ್, ಅದು ಸೊನ್ನಲ್ಲಿ ಬರ್ತಾ ನಮ್ಮ ಪೇರೆಂಟ್ಸ್ ಹತ್ಯೆ ಆದ ಬಗ್ಗೆ ಬರ್ತಾ ಇದ್ದಿಲ್ಲ ಸರ್. ಎಸ್ ಹೇಳಿ ಸರ್. ಹಲೋ, ಹೇಳಿ. ಪರೇಶಿನ ಹತ್ಯೆ ಕುರಿತಾಗಿ ತಾವೇನ್ ಹೇಳ್ತೀರಿ? ಅದು ಖಂಡನೀಯವಾಗಿ ಹತ್ಯೆ ಮಾಡಿದ್ವಿ. ಯಾರಂತ ಆಗತ್ತೆ, ಈಗ ಎಲ್ಲರ ಮೇಲೆ ಕೋಪಕ್ಕೂ ಸರಿಯಲ್ಲ ಸರ್. ಅದರ ಬಗ್ಗೆ ಈಗ ಯಾವುದೇ ಒಂದು ಮೀಡಿಯಾದಲ್ಲಿ ಅದು ಈಗ ನಿನ್ನೆ ಮರಳು ಗಾಡಿಯಲ್ಲಿ ಹೋಗ್ತಿರೋ ಒಬ್ಬ ವ್ಯಕ್ತಿ ಕಾಣೆಯಾಗಿದೆ ನಿನ್ನೆ. ಅದು ಯಾವುದೇ ಒಂದು ಮೀಡಿಯಾದಲ್ಲಿ ಬರಲಿಲ್ಲ. ಇವತ್ತು ವಾರ್ತಾಗಾರತೆ ಸರ್, ಅದು ಫ್ರಂಟ್ ಪೇಜಲ್ಲಿ ಉಂಟು. ಅಬ್ದುಲ್ ಗಫೂರ್ ಅಂತ ವ್ಯಕ್ತಿ ಕಿಡಿಗೇಡಿಗಳಿಂದ ಕಲ್ಲು ಹೊಡೆದು ಗಾಡಿಗೆ ಹಾನಿ ಮಾಡಿದ್ದಾರೆ, ಕಾಣೆಯಾಗಿದೆ. ಅವರ ವಯಸ್ಸು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟವಾಗಿ ಯಾವುದೇ ಒಂದು ಮೀಡಿಯಾದಲ್ಲಿ ಬರ್ತಾ ಇಲ್ಲ.
ಅದು 1 hour ಹೋಗಿ ಜಮ್ಮು ಕಾಶ್ಮೀರ ಕಾಣ್ತಾ ಉಂಟು, ಆ ರೀತಿ ಆಗ್ತಾ ಉಂಟು. ಪೊಲೀಸ್ ಮೇಲೆ ಹಲ್ಲೆ ಮಾಡುದು ಇದೆಲ್ಲ ಯಾವ್ದು ಸರಿ ಸರ್? ತಪ್ಪು ಮಾಡಿದ ಶಿಕ್ಷೆ ಆಗ್ಲಿ, ಪರವಾಗಿಲ್ಲ. ತಮ್ಮ ಕರೆಗಾಗಿ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರು ಹೇಳುವಂಥದ್ದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಪರವಾಗಿಲ್ಲ, ಆದ್ರೆ ತಪ್ಪು ಯಾರೋ ಒಬ್ರು ಮಾಡಿದ್ರು ಕಾರಣಕ್ಕೆ ಎಲ್ಲರನ್ನ ಕೂಡ ದೂಷಿಸುವಂಥದ್ದು ಸರಿಯಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ತಪ್ಪು ಮಾಡಿದವರಿಗನ್ನ ನಾವು ಖಂಡಿಸ್ತೇವೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಇವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಹತ್ಯೆ ಆಗಿರಬಹುದು ಅನ್ನುವಂತಹ ಒಂದು ವಿಚಾರವನ್ನ ಅನೇಕರು ವ್ಯಕ್ತಪಡಿಸ್ತಾ ಇರುವಂಥದ್ದು, ಸಾರ್ವಜನಿಕರು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾನು ಇನ್ನೊಂದು ಕರೆಯನ್ನ ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರವಿರಾಜ್ ಅಂತ ಮಲ್ಪೆಯಲ್ಲಿ. ಹೇಳಿ 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 ರವಿರಾಜ್ ಅವರೇ, ತಾವೇನ್ ಹೇಳ್ತೀರಿ ಈ ಒಂದು ಪ್ರಕರಣ? ನಾವು ಮೀನುಗಾರರಾಗಿದ್ದೇನೆ. ಇಲ್ಲಿ ಎಷ್ಟೋ ಹೆಣಗಳಲ್ಲಿ ನೀರು ಬಿದ್ದಾಗ ಸ್ಪಾಟಿಗೆ ನಾವು ಹೋಗ್ತೇವೆ, ಅಲ್ಲಿ ಮಾರ್ಜರ್ ಮಾಡುವಾಗ ಸಹ ಇರ್ತೇವೆ. ಅದು ಯಾವ ಹೆಣ ಕೂಡ ನಾನು ನೋಡಿದ ಒಂದು 25-30 ಹೆಣ ನೋಡಿದ್ದೇನೆ ಇಲ್ಲಿ ನೀರಿಗೆ ಬಿದ್ದದ್ದು. ಯಾವ ಹೆಣ ಕೂಡ ಒಂದು ಚೂರು ಕಪ್ಪಾಗುದಿಲ್ಲ, ಬಿಳಿ ಆದ್ರೆ ಆಗ್ತದೆ. ಎಷ್ಟು ಬಿಳಿ ಆಗ್ತದೆ ಅಷ್ಟು ಬಿಳಿ ಆಗ್ತದೆ 3-4 ದಿವಸ ಹೋಗುವಾಗ, ಆದ್ರೆ ಕಪ್ಪು ಅಂತೂ ಆಗುದಿಲ್ಲ. ಇದು ಮತ್ತೆ ಅವ್ರು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದು ಸಹಜ ಸಾವು ಅಂತ. ಸಹಜ ಸಾವು ಆದ್ರೆ ಮೈಯಲ್ಲಿ ಗಾಯದ ಬರುತ್ತಿರ್ತದ? ಕೊಳೆತ ಸಂದರ್ಭದಲ್ಲಿ ಅದು ಕಪ್ಪಾಗುವಂತ ಅಥವಾ ನೀಲಿ ಬಣ್ಣಕ್ಕೆ ತಿರುಗುವಂತ ಸಾಧ್ಯತೆಗಳಿಲ್ವಾ? ಇಲ್ಲ ಸರ್, ನಾವು ಒಂದು 5 ದಿವಸ ಆಗಿದ್ದು ಡೆಡ್ ಬಾಡಿಯನ್ನು 20 ಮೀಟರ್ ಡೀಪ್ ಇಂದ ಸಮುದ್ರ ಇಲ್ಲಿ ಬೋಟ್ ಇಂದ ಇಲ್ಲಿ ತಗೊಂಡು ಬಂದಿದ್ದೇವೆ ಐಸ್ ಹಾಕಿ. ಅದು ಕೊಳ್ತು ಹೋದ್ರೂ ಕೂಡ ಕಪ್ಪಾಗುದಿಲ್ಲ ಸರ್, ಅದು ಬಿಳಿ ಆಗುದು. ಅದು ಯಾವುದೇ ಕಾರಣಕ್ಕೂ ಕಪ್ಪಾಗುದಿಲ್ಲ. ಅದು ದಪ್ಪ ಆಗಿ ಬಿಳಿ ಆಗ್ತದೆ. ಅಷ್ಟೊಂದು ವಿಕಾರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಮೀನು ಏನಾದ್ರೂ ತಿಂದು ಕೂಡ ಗಾಯ ಆಗ್ತದೆ ಅಷ್ಟೇ. ಆ ನಂತರ ಅದು ಕಪ್ಪಂತ ಆಗುದೇ ಇಲ್ಲ ಯಾವ್ದಾದ್ರು. ನಾನು 25-30 ಹೆಣದ ಹತ್ರ ಮಾರ್ಜರ್ ಮಾಡುವಾಗ ನಾನೇ ನಿಂತು ಫೋಟೋ ತೆಗೆದಿದ್ದೇನೆ. ಆದ್ರೆ ಈ ತರದ ಡೆಡ್ ಬಾಡಿ ನಾನು ಯಾವತ್ತೂ ನೋಡ್ಲಿಲ್ಲ. ಎಸ್ ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಸೊ ಇವರು ಹೇಳುವ ಪ್ರಕಾರ ಇವತ್ತು ನಾನು ಅನೇಕ ಶವಗಳನ್ನು ಎತ್ತಿದ್ದೇನೆ, ಆದರೆ ಕಪ್ಪಾಗುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ಗಳ ಪ್ರಕಾರವಾಗಿ ಅಥವಾ ಕೆಲವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರವಾಗಿ ನೀಲಿ ಆಗುವಂಥ ಸಾಧ್ಯತೆಗಳು ಕೂಡ ಇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಅವಕಾಶಗಳು ಮುಂದುವರಿತದೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಒಂದು ಪುಟ್ಟ ವಿರಾಮದ ಬಳಿಕ. ಇದು ಮುಗಿದ ಕಥೆಯಲ್ಲ, ಮುಗಿಸಿದ ಕಥೆ. ಎರಡೂ ಪ್ರಶ್ನೆಗಳು ಜನರಲ್ಲಿ ಇರುವಂತಹದ್ದು. ಇದು ಮುಗಿದ ಕಥೆಯೋ, ಮುಗಿಸಿದ ಕಥೆಯೋ, ಕೊಲೆಯೋ, ಆತ್ಮಹತ್ಯೆಯೋ, ಕಾಲು ಜಾರಿ ಬಿದ್ದದ್ದೋ, ಅನೇಕ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸ್ಪಷ್ಟನೆಗಳು ಕೂಡ ಜನರು ಕೇಳ್ತಾನೆ ಬರ್ತಾ ಇದ್ದಾರೆ. ಜನರಲ್ಲಿ ಅನೇಕ ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳನ್ನ ಬಹುಶಃ ಮೀಡಿಯಾವಾಗಿ ಇದ್ದುಕೊಂಡು ಇವತ್ತು ಜನರು ಮತ್ತು ಜನಪ್ರತಿನಿಧಿಗಳ ಮಧ್ಯದ ಮೀಡಿಯೇಟರ್ ಆಗಿ ಇದ್ದುಕೊಂಡು ನಾವು ಇವತ್ತು ಕೆಲಸವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಸ್ಪಂದನ ವಾಹಿನಿಯ ಚರ್ಚೆ ಮುಂದುವರಿಯುತ್ತದೆ. ನಿಮ್ಮ ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನನ್ನೊಟ್ಟಿಗೆ ಇನ್ನೋರ್ವರು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಎಸ್, ಖಂಡಿತವಾಗಿಯೂ ನಿಮ್ಮೆಲ್ಲರ ಕರೆಗಳಿಗೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಕೂಡ ನಾವು ಸ್ವೀಕರಿಸ್ತೇವೆ. ಬಹುಶಃ ಅಧಿಕಾರಿಗಳಲ್ಲಿ ಕೂಡ ಏನಾದ್ರೂ ಗೊಂದಲಗಳಿದ್ರೆ, ಜನರಲ್ಲಿ ಯಾವ ಪ್ರಶ್ನೆಗಳಿವೆ ಅನ್ನುವಂಥ ಗೊಂದಲಗಳಿದ್ರೆ ಬಹುಶಃ ಸ್ಪಂದನ ವಾಹಿನಿಯಲ್ಲಿ ಜನರು ಕೇಳ್ತಾ ಇರುವಂತ ಪ್ರಶ್ನೆಗಳನ್ನ ನೇರವಾಗಿ ಅಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ತಲುಪಿಸುವಂತ ಪ್ರಯತ್ನ ನಮ್ಮದು. ಇದರ ಜೊತೆಯಲ್ಲೇ ನಿಮ್ಮ ಎಲ್ಲಾ ರೀತಿಯಾಗಿರುವಂತಹ ಅಭಿಪ್ರಾಯಗಳನ್ನು ನಾವು ಜನರ ಎದುರಿಗೆ ಜನಪ್ರತಿನಿಧಿಗಳಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಐ ರಿಪೀಟ್, ಮೀಡಿಯಾ ನಾವು ಕನ್ಕ್ಲೂಷನ್ಗೆ ಬರುವುದಿಲ್ಲ, ಆದರೆ ಜನರ ಮನಸ್ಸಿನಲ್ಲಿ ಜನರ ಭಾವನೆಗಳು ಯಾವ ರೀತಿಯಾಗಿವೆ ಅಥವಾ ಜನರಲ್ಲಿ ಯಾವ ಪ್ರಶ್ನೆಗಳಿವೆ ಅಥವಾ ಸಹಜವಾಗಿಯ ಪ್ರಶ್ನೆಗಳು ಬರ್ತವೆ. ಯಾವಾಗ ಈ ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರ ನೀಡುವುದಿಲ್ವೋ ಆ ಸಂದರ್ಭದಲ್ಲಿ ಕುಮಟಾ ಅಥವಾ ಹೊನ್ನಾವರದಲ್ಲಿ ಆಗಿರುವಂತಹ ಗಲಭೆಗಳು ಉದ್ಭವವಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ. ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಅಂತ ಹೇಳಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತು ಕುಮಟದಲ್ಲಿ ಆಗ್ತಾ ಇರುವಂತಹ ಗಲಭೆಯನ್ನ ನೋಡಿ ಇವತ್ತು ಮಂಗಳೂರು, ಉಡುಪಿ, ಕರಾವಳಿಯ ಭಾಗದ ಜನತೆ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಎಂಥ ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ನಿರ್ಮಾಣಗೊಳ್ತಾ ಇದೆ ಅಂತ ಹೇಳಿ ಮತ್ತೊಮ್ಮೆ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ಈಗಾಗಲೇ ಬಿಸಿ ಮುಟ್ಟಿದೆ, ಸರ್ಕಾರಕ್ಕಾಗಿರ್ಲಿ, ಅಧಿಕಾರಿ ವರ್ಗಕ್ಕಾಗಿರ್ಲಿ ಅಥವಾ ಕೇಂದ್ರದವರೆಗೂ ಕೂಡ ಬಿಸಿ ಮುಟ್ಟಿದೆ. ದಯವಿಟ್ಟು ತಾಳ್ಮೆಯನ್ನು ವಹಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸುವ ಮೊದಲಿಗೆ ಬೇರೆ ಏನು ಪ್ರಶ್ನೆಗಳಿವೆ. ಪ್ರಶ್ನೆ ನಂಬರ್ 9, ಕ್ವಶನ್ ನಂಬರ್ 9, ಸಾರ್ವಜನಿಕರು ಕೇಳಿದಂತ ಪ್ರಶ್ನೆ 9 ನಿಮ್ಮ ಎದುರಿಗೆ.
ಕೆರೆಯಲ್ಲಿ ಮುಳುಗಿ ಸತ್ತರೆ ಮೃತ ವ್ಯಕ್ತಿಯ ಹೊಟ್ಟೆಯಲ್ಲಿ ನೀರು ತುಂಬಿರಬೇಕು ಮತ್ತು ಮೂಗಿನ ಮೂಲಕ ಶ್ವಾಸಕೋಶದ ಒಳಗೆ ಕೂಡ ನೀರು ತುಂಬಿರಬೇಕು. ಅಂತಹ ಅಂಶಗಳ ಉಲ್ಲೇಖ ಮರಣೋತ್ತರ ಪರೀಕ್ಷೆಯಲ್ಲಿ ಇದೆಯೇ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸೊ ಯಾವಾಗ ಇದು ಹೈಲೈಟೆಡ್ ವಿಷಯ ಆಗಿ ಬಿಡ್ತೋ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿ ಬಿಡ್ತು, ಸಾರ್ವಜನಿಕರಲ್ಲಿ ಕೂಡ ಇರ್ತದೆ, ಬೇಡ ಇಂತಹ ವಾತಾವರಣ ಬೇಡ, ಇದನ್ನ ತಣ್ಣಗಾಗಿಸಬೇಕು. ಸೊ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕೆರೆಯಲ್ಲಿ ಮುಳುಗಿ ಸತ್ತರೆ ಹೊಟ್ಟೆಯಲ್ಲಿ ಅಥವಾ ಶ್ವಾಸಕೋಶದ ಒಳಗೆ ನೀರು ತುಂಬಿರ್ತದೆ. ಕಾರಣ ಯಾವುದೇ ವ್ಯಕ್ತಿ ಆಗಿರ್ಲಿ, ಆತನಿಗೆ ಈಜು ಬರಲಿ, ಏನೇ ಇರಲಿ, ಆತ ಒಮ್ಮೆ ನೀರಿನಲ್ಲಿ ಮುಳುಗಿದ ಬಳಿಕ ಆತ ಮರಳಿ ಏಳುವಂತ ಪ್ರಯತ್ನವನ್ನ ಮಾಡ್ತಾನೆ, ಉಸಿರಾಟವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತನ ಶ್ವಾಸಕೋಶ ಅಥವಾ ಆತನ ಉದರ ಭಾಗಗಳಲ್ಲಿ ನೀರು ತುಂಬಿಕೊಂಡಿರ್ತದೆ. ಇಲ್ಲಿ ನೀರು ತುಂಬಿಕೊಂಡಂತಹ ಉಲ್ಲೇಖಗಳು ಇವೆಯಾ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 10 ಇದೀಗ ನಿಮ್ಮ. ಸೊ ಕಡೆಯ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು, ಶವದ ಬಾಯಲ್ಲಿ ಮತ್ತು ಶ್ವಾಸಕೋಶದ ಒಳಗೆ ಕಪ್ಪು ಬಣ್ಣದ ಅಂಶಗಳು ಪತ್ತೆಯಾಗಿವೆ ಅನ್ನುವಂತ ವದಂತಿಗಳು ಹರಿದಾಡ್ತಾ ಇವೆ. ಹಾಗಾದ್ರೆ ಆ ಕಪ್ಪು ಬಣ್ಣದ ಅಂಶಗಳೇನು? ಈ ವದಂತಿಗಳು ಸತ್ಯ ಅಂತಾದ್ರೆ ಆ ಕಪ್ಪು ಬಣ್ಣದ ಅಂಶಗಳು ಏನು? ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕಾಗಿವೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಅವ್ರು ಕೇಳ್ತಾ ಇರುವಂತದ್ದು. ಸೊ ಫಾರೆನ್ಸಿಕ್ ರಿಪೋರ್ಟ್ ನ ಪ್ರಕಾರವಾಗಿ ಅಥವಾ ಇಂತಹ ಮಾತುಗಳು ಈಗಾಗಲೇ ಹರಿದಾಡ್ತಾ ಇದೆ. ಆತನ ಬಾಯಿಯಲ್ಲಿ ಮತ್ತು ಶ್ವಾಸಕೋಶದಲ್ಲಿ ಕಪ್ಪು ದ್ರವ ಪದಾರ್ಥ ಪತ್ತೆಯಾಗಿತ್ತು, ಹೀಗಾಗಿ ಆತನ ಮುಖ ಕಪ್ಪು ಬಣ್ಣಕ್ಕೆ ತಿರುಗಿರಬಹುದು ಅನ್ನುವಂತ ಊಹೆಗಳನ್ನ ಕೆಲವರು ಮಾಡಿದ್ದಾರೆ. ಸೊ ಇಲ್ಲಿ ಸಾರ್ವಜನಿಕರಲ್ಲಿ ಬಹುಶಃ ಯಾವಾಗ ಎಕ್ಸಾಕ್ಟ್ ಮಾಹಿತಿ, ನಾನು ಪದೇ ಪದೇ ಎಕ್ಸಾಕ್ಟ್ ಮಾಹಿತಿಯನ್ನ ಒಂದು ಕ್ಲಾರಿಫಿಕೇಶನ್ ಅನ್ನ ಅಧಿಕಾರಿ ವರ್ಗದವರು ನೀಡಬೇಕಾಗಿದೆ ಅಂತ ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಇಂತಹ ಪ್ರಶ್ನೆಗಳು ಜನರಲ್ಲಿ ಹುಟ್ಟಿಕೊಳ್ತಾ ಇವೆ. ಹಾಗಾದ್ರೆ ಆ ದ್ರವ ಪದಾರ್ಥ ಏನು? ದ್ರವ ಪದಾರ್ಥವನ್ನ ಬೇರೆಯವರು ನೀಡಿದ್ರ? ಈ ಊಹಾಪೋಹಗಳ ಅಡಿಯಲ್ಲಿ ಇನ್ನೊಂದು ಊಹಾಪೋಹಗಳು, ಇನ್ನೊಂದು ಪ್ರಶ್ನೆಗಳು, ಮತ್ತೊಂದು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇರುವಂತದ್ದು. ನಾನು ಇನ್ನೊಂದು ಕರೆಯನ್ನ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮುರುಡೇಶ್ವರದಿಂದ ಹೇಳಿ. ಸರ್ ಇವಾಗ ಹೇಳ್ತಿದ್ರಲ್ಲ ಸರ್, ಇವಾಗ ಕೆರಳು ಬಿದ್ದು ಸತ್ತೋಗಿದಾರಂತ. ಇವಾಗ ಸರ್ ಒಬ್ಬ ಮೀನುಗಾರ ಯುವಕ ಸರ್, ಅವ್ನ್ ಕೆರಳು ಬಿದ್ದು ಅವ್ನಿಗೆ ಈಜ್ಲಿಕ್ಕೆ ಕಾಮನ್ ಆಗಿ ಎಲ್ಲಾ ಮೀನುಗಾರರಿಗೆ ಈಜ್ಲಿಕ್ಕೆ ಬರುತ್ತೆ ಸರ್. ಕೆರೆಯಲ್ಲಿ ಜಾರಿ ಬಿದ್ದು ಈಜ್ಲಿಕ್ಕೆ ಬರದೆ ಹೇಗ್ ಸತ್ತೋಗ್ತಾರೆ ಸರ್? ಇವಾಗ ಅವ್ರಿಗೆ ಈಜ್ಲಿಕ್ಕೆ ಬರುತ್ತೆ, ಕಾಲ್ ಜಾರಿ ಬಿದ್ರು ಈಜಿ ಬದುಕ್ತಾನ ಸರ್. ಹೇಗ್ ಸತ್ತು ಕಾಲ್ ಜಾರಿ ಬಿದ್ದು ಅಂತ ಹೇಳ್ತಿದ್ರಲ್ಲ ಸರ್, ಹೇಗ್ ಸತ್ತೋಗ್ತಾನೆ ಸರ್ ಹಾಗಾದ್ರೆ? ಸೊ ಈಜುಗಾರನಾಗಿದ್ದ ಆತನಿಗೆ ಆಕ್ಚುಲಿ ಮೀನುಗಾರರಿಗೆ ಈಜ್ಲಿಕ್ಕೆ ಬಂದಿರ್ತದೆ, ಕಾಲು ಜಾರಿ ಬಿದ್ರೆ ಆತ ಸಾಯ್ಲಿಕ್ಕೆ ಸಂಭವವೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್. ಮತ್ತೆ ಏನಂದ್ರೆ ನೀರಲ್ಲಿ ಮುಳುಗಿದ್ರು 24 ಆದ ನಂತರ ಬಂದ್ರೆ ಮುಖ ಯಾವತ್ತೂ ಕಪ್ಪಾಗಲ್ಲ ಸರ್, ವೈಟ್ ಆಗೇ ಇರುತ್ತೆ. ಇಲ್ಲಿ ನಾವು ಮುರುಡೇಶ್ವರದಲ್ಲಿ ತುಂಬಾ ಜನ ಸತ್ತಿದ್ದಾರೆ ನೀರಲ್ಲಿ. ಯಾವತ್ತು ನೀರಲ್ಲಿ ನೆಕ್ಸ್ಟ್ ಡೇ ಬಂದ್ರು ಅವ್ರ ಮುಖ ಎಲ್ಲ ತುಂಬಾ ವೈಟ್ ಆಗೇ ಇರುತ್ತೆ. ಮತ್ತೆ ಯಾವ್ದೇ ರೀತಿನೂ ಕಾಲಲ್ಲಿ ಅಥವಾ ಯಾವ್ದೇ ರೀತಿನೂ ಚರ್ಮ ಸುಲ್ದೋಗಿ ಆತರ ಏನೂ ಇರಲ್ಲ. ಇದರಲ್ಲಿ ಕಾಲಿಗೆಲ್ಲ ತುಂಬಾ ಪೆಟ್ಟು, ವಿಡಿಯೋಸ್ ಎಲ್ಲ ನೋಡ್ತಾ ಇದೀವಿ ಸರ್, ಕಾಲಿಗೂ ಪೆಟ್ಟು ಬಿದ್ದಿದೆ, ಮತ್ತೆ ಮುಖ ಎಲ್ಲ ಬ್ಲ್ಯಾಕ್ ಆಗಿದೆ. ನಮ್ಗೆಲ್ಲ ಈಗ ಎಲ್ಲ ಒಂದು ಸಾಮಾನ್ಯರಿಗೂ ಗೊಂದಲ ಏನಂದ್ರೆ ಮುಖ ಎಲ್ಲ ಬ್ಲ್ಯಾಕ್ ಆಗಿದೆ ಸರ್, ಬಾಯೆಲ್ಲ ಓಪನ್ ಇದೆ, ಹಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ಸರ್, ಅದಕ್ಕೆ ಕಾರಣವೇನಂತ ಕೇಳುತ್ತೆ ಸರ್ ನಾವು ಗೌರ್ಮೆಂಟ್ಗೆ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಇವರ ಅಭಿಪ್ರಾಯ. ಯಾಕೆ ಸಂಪೂರ್ಣವಾಗಿ ಕಪ್ಪಾಗಿದೆ, ದೇಹಗಳು ಕಪ್ಪಾಗಿದೆ? ನಾನು ಅನೇಕ ಶವಗಳನ್ನ ನೋಡಿದ್ದೇನೆ. ಅವರೆಲ್ಲರೂ ಕೂಡ 1-2 ದಿನಗಳಿದ್ದಂಥ ಸಂದರ್ಭದಲ್ಲಿ ಅತಿ ಬಿಳಿ ಬಣ್ಣ ಅಥವಾ ಅಲ್ಲಲ್ಲಿ ಬಿಳಿಯ ಪ್ಯಾಚಸ್ಗಳು ನಾವು ಕಂಡು ಬರ್ತದೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ಇಷ್ಟರ ಮಟ್ಟಿಗೆ ಕಪ್ಪಾಗ್ಲಿಕ್ಕೆ ಕಾರಣವೇನು? ಇಂತಹ ಕೊಳೆಯುವ ಪರಿಸ್ಥಿತಿಯಲ್ಲಿ ಅದು ಹೋಗ್ಲಿಕ್ಕೆ ಸಾಧ್ಯವಿದೆ 2 ದಿನಗಳಲ್ಲಿ ಅನ್ನುವಂಥ ಪ್ರಶ್ನೆಗಳು ಕೂಡ ಜನರಲ್ಲಿ ವ್ಯಕ್ತವಾಗ್ತಾ ಇದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಇವತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರವಾಗಿ ಯಾವುದಾದ್ರೂ ಸಣ್ಣ ಪಾಂಡ್ ಅಥವಾ ಯಾವುದೇ ನೀರು ಹರಿಯದಂತಹ ಜಾಗದಲ್ಲಿ, ನೀರು ಶೇಖರಣೆ ಆಗಿರುವಂತಹ ಜಾಗಗಳಲ್ಲಿ ಕಪ್ಪಾಗುವಂತ ಅಥವಾ ನೀಲಿ ಬಣ್ಣ ಆಗುವಂತ ಸಾಧ್ಯತೆಗಳಿವೆ ಅಂತ ಹೇಳಿ. ಆದ್ರೆ ಜನರಲ್ಲಿ ಇನ್ನೂ ಒಂದು ಪ್ರಶ್ನೆ ಹುಟ್ಟಿಕೊಳ್ತಾ ಇವೆ. ಇದು ಕಡು ನೀಲಿ ಬಣ್ಣ ಅಲ್ಲ, ಅಪ್ಪಟ ಸಹ ಕಪ್ಪು ಬಣ್ಣಕ್ಕೆ ತಿರುಗಿದೆ, ಸಂಪೂರ್ಣವಾಗಿ ವಿಕೃತಗೊಂಡಿದೆ ಆ ಮುಖ. ಇದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸೊ ನಿಜಕ್ಕೂ ಕೂಡ ಇಂತಹ ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಇದೇ ಪ್ರಶ್ನೆಗಳನ್ನ ಕೇಳಿಯೇ ಪ್ರತಿಭಟನೆಯನ್ನ ಮಾಡಲಾಯಿತು. ಬಟ್ ಸಾರ್ವಜನಿಕರಲ್ಲಿ ನಾವು ಮತ್ತೊಂದು ಸಾರ್ವಜನಿಕರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸ್ಪಂದನ ವಾಹಿನಿಯ ಮುಖಾಂತರವಾಗಿ. ಇವತ್ತು ಈ ಬಾಲಕನ 20 ವರ್ಷದ ತರುಣನ ಹೆಣ ಬಿತ್ತು ಅಂತ ರೀಸನ್ನಿಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ.
ಬಹುಶಃ ಇನ್ನಷ್ಟು ಹೆಣಗಳು ಬೀಳುವುದನ್ನು ನೀವು ನಿರೀಕ್ಷಿಸ್ತೀರಾ? ಈ ರೀತಿಯಾಗಿರ್ತಕ್ಕಂಥ ಪ್ರಕ್ಷುಬ್ಧ ವಾತಾವರಣ ಮುಂದುವರಿತಾ ಇದ್ರೆ ಮತ್ತಷ್ಟು ಹೆಣಗಳು ಈತನ ವಿಚಾರದಲ್ಲಿ ಅಥವಾ ಈತನ ಸಾವಿಗೆ ನ್ಯಾಯವನ್ನು ದೊರಕಿಸುವ ಸಂದರ್ಭದಲ್ಲಿ ಮತ್ತಷ್ಟು ಹೆಣಗಳು ಬೀಳದೇ ಇರಲಿ ಅನ್ನುವುದೇ ನಮ್ಮ ಒಂದು ವಿನಂತಿಯಾಗಿದೆ. ಸೊ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು, ಆ ಭಾಗದ ಮುಖಂಡರು, ರಾಜಕಾರಣಿಗಳು ಆದಷ್ಟು ಬೇಗ ಸ್ಥಳಕ್ಕೆ ಧಾವಿಸಿ. ಇವತ್ತು ಯಾವುದೇ ವರದಿಗಳಿರಲಿ, ಕೆಲವೊಮ್ಮೆ ತಂತ್ರಜ್ಞಾನಗಳು ಕೂಡ ತಪ್ಪಾಗುವಂತ ಸಾಧ್ಯತೆಗಳಿವೆ, ಕಂಪ್ಯೂಟರ್ಗಳು ಕೂಡ ಸುಳ್ಳು ಹೇಳುವಂತ ಸಾಧ್ಯತೆಗಳಿವೆ. ಇಲ್ಲಿ ಯಾರ ಮೇಲೆಯೂ ಕೂಡ ಗೂಬೆಯನ್ನ ಕೂರಿಸ್ತಾ ಇಲ್ಲ ಅಥವಾ ಯಾರನ್ನ ಕೂಡ ದೋಷಿಸ್ತಾ ಇಲ್ಲ. ಸೊ ವಾಸ್ತವತೆಯ ಸತ್ಯ ಅಸತ್ಯತೆ ಕುರಿತಾಗಿ ಅವಲೋಕಿಸಿ ಆಲೋಚನೆಯನ್ನ ಮಾಡಿ ಆ ಒಂದು ವಾತಾವರಣವನ್ನು ಶಾಂತಗೊಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಪ್ರವೀಣ್ ನಾಯ್ಕ್, ಹೊನ್ನಾವರದಿಂದ ಕಾಲ್ ಮಾಡ್ತಾ ಇರೋದು. ಹೊನ್ನಾವರದಿಂದ ಪ್ರವೀಣ್ ನಾಯ್ಕ್ ರವರು. ಬಹುಶಃ ಹೊನ್ನಾವರದ ವಾತಾವರಣ ಯಾವ ರೀತಿ ಆಗಿದೆ ಈ ಎಲ್ಲ ಕುರಿತಾಗಿ ತಮ್ಮ ಅಭಿಪ್ರಾಯ ಸರ್, ತಾವೇನ್ ಹೇಳ್ತೀರಿ? ಸರ್ ಏನ್ ಹೇಳುದು ಸರ್, ನಮ್ಮ ಹಿಂದೂ ಯುವಕರ ಕೊಲೆ ಆಗಿದೆ, ಹೌದಾ? ಇದನ್ನ ಎಲ್ಲರೂ ಕಂಡಂತೆ ಕಾಣದಂತೆ ಇದ್ದಾರೆ ನಮ್ಮ ದೊಡ್ಡ ವ್ಯಕ್ತಿಗಳು. ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಯಾಕಂತಂದ್ರೆ ಪ್ರತ್ಯಕ್ಷವಾಗಿ ಇದೆ ಸಾಕ್ಷಿ, ಬಟ್ ಅದನ್ನ ಯಾರು ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇಟ್ಸ್ ಎ ವೆರಿ ಬಿಗ್ ಫ್ಯಾಕ್ಟ್. ಬೇಸರ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ. ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಇವತ್ತು ಹೊನ್ನಾವರದಿಂದ ಕರೆ ಮಾಡಿ ತಿಳಿಸಿದ್ರು, ನಮ್ಗೆ ಬಹಳ ಬೇಸರವಾಗ್ತಾ ಇದೆ, ರಾಜಕಾರಣಿಗಳು ಗಮನವನ್ನು ಹರಿಸ್ತಿಲ್ಲ ಅಂತ ಹೇಳಿ ನಮ್ಗೆ ಬೇಸರವಾಗ್ತಾ ಇದೆ ಅಂತ ಹೇಳಿ. ಕರ್ನಾಟಕದ ಅಷ್ಟೂ ಪ್ರಜೆಗಳು ಸರ್ಕಾರಕ್ಕೆ ಸೇರಿದವರು, ಯಾರು ವೋಟ್ ಹಾಕಿರ್ಲಿ ವೋಟ್ ಹಾಕದೇ ಇರ್ಲಿ, ಒಮ್ಮೆ ಕರ್ನಾಟಕಕ್ಕೆ ಬಂದ್ರು ಆಧಾರ್ ಕಾರ್ಡ್ ಅವರಿಗೆ ಸಿಕ್ತು ಅಂತ ಹೇಳಿದ್ರೆ ಅವರು ಭಾರತದ ಪ್ರಜೆಗಳು, ಕರ್ನಾಟಕದ ಸರ್ಕಾರದ ಅಂಡರಲ್ಲಿ ಬರುವಂತ ಪ್ರಜೆಗಳು. ಏನಿಲ್ಲಿ ಹಿಂದೂಗಳು ಬಿಜೆಪಿ ಅವರಿಗೆ, ಮುಸಲ್ಮಾನರು ಕಾಂಗ್ರೆಸ್ಗೆ ಅಂತ ಹೇಳಿ ಯಾರು ಬರೆದು ಕೊಟ್ಟಿದ್ದಾರಾ? ದಯವಿಟ್ಟು ಇಲ್ಲಿ ಜನರ ಭಾವನೆಗಳು ಕೂಡ ಬದಲಾಗಬೇಕಾಗಿದೆ, ರಾಜಕಾರಣಿಗಳ ಭಾವನೆಗಳು, ಮನಸ್ಥಿತಿಯು ಕೂಡ ಬದಲಾಗಬೇಕಾಗಿದೆ. ಎಲ್ಲೋ ಒಂದು ಕಡೆ ಯಾಕೆ ಇಂತಹ ಪ್ರಕ್ಷುಬ್ಧ ವಾತಾವರಣಕ್ಕೆ ಜನತೆ ತಲುಪ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇತ್ತೀಚೆಗಿನ ಉದಾಹರಣೆಗಳನ್ನ ನೋಡ್ಕೊಂಡು ಬರ್ಬೋದೇನೋ. ಮುಸಲ್ಮಾನರ ಹೆಣ ಬಿತ್ತು, ಶವ ಬಿತ್ತು ಅಂತ ಹೇಳಿದ್ರೆ ಒಂದು ಪಕ್ಷ ಬರ್ತದೆ, ಅವರ ಪರವಾಗಿಯೋ ಅಥವಾ ಇನ್ನೊಬ್ಬರ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾರೆ. ಹಿಂದೂಗಳ ಹೆಣ ಬಿತ್ತು ಅಂತ ಹೇಳಿದ್ರೆ ಮತ್ತೊಂದು ಪಕ್ಷ ಬರ್ತದೆ, ಕ್ರಿಶ್ಚಿಯನರ ಹೆಣ ಬಿತ್ತು ಅಂತ ಹೇಳಿದ್ರೆ ಇನ್ನೊಂದು ಪಕ್ಷ ಬರ್ತದೆ. ಯಾವಾಗ ಪಕ್ಷಗಳು ಹೆಣದ ವಿಚಾರವನ್ನ, ಹೆಣದ ಮುಂದೆ ರಾಜಕೀಯವನ್ನ ಮಾಡಲಿಕ್ಕೆ ಆರಂಭಿಸಿದ್ವೋ ಆ ಸಂದರ್ಭದಿಂದ ಜನರು ಇಂಥ ಒಂದು ಉದ್ದಟತನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾದ್ರು. ಇವತ್ತು ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ಸರ್ಕಾರಗಳು ಪ್ರಜ್ಞಾವಂತರಂತೆ ನಡೆಯುವಂತಹ ಹಾದಿಯನ್ನ ಹಿಡಿಯಬೇಕಾಗಿದೆ. ರಾಜಕಾರಣವನ್ನ ಸೇವೆಯಾಗಿ ಇವತ್ತು ಉಪಯೋಗಿಸಿಕೊಳ್ಬೇಕಾಗಿದೆ, ಬಳಸಬೇಕಾಗಿದೆ. ಇನ್ನೊಂದು ಕರೆ ಇದೆ, ನಾನು ಮತ್ತೊಬ್ಬರನ್ನ ನೇರ ಸಂಪರ್ಕಕ್ಕೆ ಪಡೆದುಕೊಳ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರಿಂದ ಅಶ್ವಿನ್ ಅಂತ ಮಾತಾಡ್ತಾ ಇದ್ದೇನೆ. ಮಂಗಳೂರಿಂದ. ಹೇಳಿ ಅಶ್ವಿನ್ ರವರೇ, ಈ ಒಂದು ಪ್ರಕರಣದ ಕುರಿತಾಗಿ ತಮ್ಮ ಅಭಿಪ್ರಾಯ ಏನು? ನೋಡಿ ಸರ್, ಇದು ನಮ್ಮ ದೊಡ್ಡ ದುರಂತ. ನೋಡಿ, ನಮ್ಮ ಇದು ದೊಡ್ಡ ದುರಂತ ಅಂತ ಹೇಳ್ತೇನೆ. ದುರಂತ ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಈ ನಮ್ಮ ರಾಜಕೀಯ ಪಕ್ಷಗಳು, ನೀವು ಹೇಳ್ತೀರಿ ಈಗ ಅಲ್ಲಿ ಒಂದು ಹೆಣ ಬಿದ್ದಿದೆ, ಅದರ ಬಗ್ಗೆ ಯಾವ ರಿಪೋರ್ಟ್ ಬರುವ ತನಕ ಇವರಿಗೆ ಆ ತಾಳ್ಮೆ ಇಲ್ಲ. ಡಾಕ್ಟರನ್ನು ನಂಬಲ್ಲ, ಕಾನೂನನ್ನು ನಂಬಲ್ಲ, ಪೊಲೀಸರ ಮೇಲೆ ಹೇಗೆ ನಡಿಬಹುದು ನೋಡಿ. ನೋಡಿ, ಈ ಬಿಜೆಪಿ ಅವರಿಗೆ ಬೇರೆ ಏನು ಇಲ್ಲ. ಇವರು ಬರೇ ಕೋಮುವಾದವನ್ನು ಇಟ್ಕೊಂಡು ಹಿಂದೂ ಯಾಕೆ ಅವನು ಭಾರತ ಅಂತ ಹೇಳಿ ಹಿಂದೂ ಯಾಕೆ ಹೇಳ್ತಾರೆ? ಒಬ್ಬ ನಮ್ಮ ಈ ದೇಶದ ಪ್ರಜೆ ಅವರು ಹಿಂದೂ ಅಂತ ಹೇಳಿ ಹಿಂದೂ ಸಂಘಟನೆಗೆ ರಕ್ಷಣೆ ಇಲ್ಲ. ಯಾರು ಇವರು ರಕ್ಷಣೆ ಮಾಡುವವರು? ನೋಡಿ, ನಾವೊಂದು ಹಿಂದೂ ಆಗಿ ಹೇಳ್ತಾ ಇದ್ದೇನೆ. ನೋಡಿ, ಈ ತರ ನಮ್ಮ ಈ ರಾಜ್ಯದ ಪರಿಸ್ಥಿತಿ ಬಂದ್ರೆ ಏನು, ನಾವು ಯಾರಿಗೆ ಉತ್ತರ ಕೊಡುವಂತದ್ದು? ಅಲ್ಲ, ಇದನ್ನ ಇದೀಗ ಶಾಂತ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಪ್ರಯತ್ನ ಪಡಬೇಕು ಅಂತ ಹೇಳ್ತೀರಾ ಅಶ್ವಿನ್ ರವ್ರೆ? ಹಾಗಲ್ಲ ಸರ್, ನಾವು ಹೇಳ್ತೇವೆ ಗೊತ್ತುಂಟಾ, ಈ ರಾಜ್ಯಕ್ಕೆ ಗೂಂಡಗಳನ್ನು ಇವರನ್ನು ಈ ನಾಯಕರನ್ನು ಹಿಡಿದು ಒಳಗೆ ಹಾಕ್ಬೇಕು. ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಇವರನ್ನು ಶೂಟ್ ಮಾಡ್ಬೇಕು, ಇವರನ್ನು ಕೊಂದಾಕ್ಬೇಕು ಗೋಲಿ ಮಕ್ಕಳನ್ನು.
ಇವರು ಯಾರ ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಆಕ್ರೋಶ ಭರಿತರಾಗಿದ್ದಾರೆ ಜನರು, ರಾಜಕಾರಣಿಗಳ ವಿರುದ್ಧವಾಗಿ ಆಕ್ರೋಶ ಭರಿತರಾಗಿದ್ದಾರೆ. ಎಲ್ಲವನ್ನ ಹುಟ್ಟು ಹಾಕುವಂಥದ್ದು ನೀವೇ, ಲಾಸ್ಟ್ ಅಲ್ಲಿ ನೀವೇ ದೊಡ್ಡ ಹೀರೋಗಳಾಗ್ತೀರಿ ಅಂತ ಹೇಳಿ ಜನರು ಆಕ್ರೋಶ ಭರಿತರಾಗಿದ್ದಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಚರ್ಚೆ ಮುಂದುವರಿಯುತ್ತದೆ. ಸ್ಪಂದನ ವಾಹಿನಿಯಲ್ಲಿ ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆಸ್ ಯೂಶುವಲ್ ಈ ಹಿಂದಿನಿಂದಲೂ ಕೂಡ ನಾವು ಹೇಳ್ಕೊಂಡು ಬಂದಿದ್ವಿ, ಸ್ಪಂದನ ವಾಹಿನಿ ಕರಾವಳಿಯ ವಿಚಾರವನ್ನ, ಕರಾವಳಿಯಲ್ಲಿ ಆಗ್ತಾ ಇರುವಂತ ವಿಚಾರಗಳು ಬೇರೆಯವರ ಬಾಯಿಗೆ ಸಿಕ್ಕಿ ನುಚ್ಚು ನೂರಾಗುವುದನ್ನ ನಾವು ಖಂಡಿಸ್ತೇವೆ. ರಾಜಕಾರಣಗಳು ಅಥವಾ ರಾಜಕಾರಣಿಗಳು ಕರಾವಳಿಯನ್ನ ಕೇವಲ ಕೋಮುಗಲಭೆಯ ಬ್ರ್ಯಾಂಡ್ ಆಗಿಸುವುದನ್ನ ಕೂಡ ನಾವು ವಿರೋಧಿಸ್ತೇವೆ. ನಿಮ್ಮ ಕರೆಗಳನ್ನು ಸ್ವೀಕರಿಸ್ತಾ ಹೋಗ್ತೇನೆ, ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಇವತ್ತು 11 ಗಂಟೆಯವರೆಗೂ ಕೂಡ ನೀವೆಲ್ಲ ಕರೆಗಳನ್ನು ಸ್ವೀಕರಿಸ್ತೇನೆ. ಇನ್ನೋರ್ವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ನಾಲಿಮೋಳ ಉಳ್ಳಾಳದಿಂದ. ನಾಲಿಮೋಳ ಅವರು ಹೇಳಿ. ಏನಿಲ್ಲ ಸರ್, ನೋಡಿ ಬೆಳಿಗ್ಗಿನಿಂದ ನಿಮ್ ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ನೀವು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀರಿ. ಆದರೂ ಇದು ಇಂಥ ರಾಜಕೀಯ ಬೇಕಾ? ಇದು ಬಿಜೆಪಿ ಅವರಿಗೆ ಇಂಥ ರಾಜ್ಯಕ್ಕೆ ಬೇಕು. ಅದು ನೋಡಿ ಇವ್ರು ಯಾರು ನಮ್ಮ ಶೋಭಾ ಕರಂದ್ಲಾಜೆ ಏನಂತ ಎಂತೆಲ್ಲ ಬಾಯಿಗೆ ಬಂದಾಗಿ ಮಾತಾಡ್ತಾ ಇದ್ದಾರೆ. ಅದು ಏನಾದರೂ ಮನದಟ್ಟು ಮಾಡುವಂತ ನೋಡಿ, ಜೀವ ಇರುವವರಿಗೆ ಅಂತೆಲ್ಲ ಮಾತು ಹೇಳಿ ಇದು ಈ ಕ್ರಿಮಿನಲ್ ಮಾಡಿಬಿಡುದು ಇದು. ಅಲ್ಲ ಸರ್, ನೀವೇ ನೋಡಿ, ನೀವು ಕರೆಕ್ಟ್ ಆಗಿ ಯಾವ ವಿಷಯ ನಿಮ್ದು ಟಿವಿ ನಾವು ಯಾವಾಗಲೂ ಮಾಡ್ತಾ ಇದ್ದೇವೆ. ನಾವು ನೋಡದೆ ಮಲಗುದಿಲ್ಲ. ಸೊ ನಮ್ಮಲ್ಲಿರುವಂತಹ ಪ್ರಶ್ನೆಗಳು ತಮಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಅವರು ಮಾತಾಡ್ತಾ ತಿಳಿಸಿದ್ರು, ಬಿಜೆಪಿ ಪಕ್ಷಕ್ಕೆ ಇದು ಸರಿಯಾ ಅಂತ ಹೇಳಿ. ಆಸ್ ಯೂಶುವಲ್ ಎರಡೂ ರೀತಿಯ ಪ್ರಶ್ನೆಗಳು ಬರ್ತಾ ಇವೆ. ಕಾಂಗ್ರೆಸ್ ಪಕ್ಷ ಸರಿಯಾ, ಬಿಜೆಪಿ ಪಕ್ಷ ಸರಿಯಾ? ಬಟ್ ಮಾಧ್ಯಮದಲ್ಲಿ ಇದ್ದುಕೊಂಡು ನಾ ಕೇಳ್ತಾ ಇರುವಂತ ಪ್ರಶ್ನೆ, ಇಂತಹ ರಾಜಕೀಯ ಸರಿಯಾ? ಇಂತಹ ರಾಜಕೀಯಗಳು ಸರಿಯಾ? ಪ್ರತಿ ಬಾರಿಯೂ ಅಶ್ರಫ್ ಪ್ರಕರಣ ಆಗಿರ್ಬೋದು, ಶರತ್ ಮಡಿವಾಳರ ಪ್ರಕರಣವಾಗಿರ್ಬೋದು, ಇತ್ತೀಚೆಗೆ ನಡೆದಂತಹ ಘಟನೆಗಳು ಇವೆಲ್ಲ. ಇದೀಗ ಪರೇಶ್ ಮೇಸ್ತನ ಪ್ರಕರಣ. 2018ರಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹೌದು ಸ್ವಾಮಿ, ಜನರ ಸೇವೆಯನ್ನ ಮಾಡ್ಲಿಕ್ಕಾಗಿ ಎಲೆಕ್ಷನ್ ಬರ್ತಾ ಇರುವಂತದ್ದು, ಜನರನ್ನ ಕೊಂದುಕೊಂಡು ರಾಜಕೀಯವನ್ನ ಮಾಡ್ಲಿಕ್ಕಲ್ಲ. ಯಾವುದೇ ಪಕ್ಷಗಳಾಗಿರ್ಲಿ. ಇದರ ಹಿಂದೆ ಇವತ್ತು ಪರೇಶ್ ಮೇಸ್ತರ್ ಅವರ ಪ್ರಕರಣ, ಇವತ್ತು ಅದು ಒಂದು ಹತ್ಯೆ ಆಗಿದ್ರೆ, ಕೊಲೆ ಆಗಿದ್ರೆ ಅದರ ಹಿಂದೆ ಯಾವುದೇ ಪಕ್ಷಗಳಿರ್ಲಿ, ಅಥವಾ ಈ ಕೊಲೆಯನ್ನ ಅಥವಾ ಈ ಒಂದು ಶವವನ್ನು ಇಟ್ಟುಕೊಂಡು ರಾಜಕೀಯವನ್ನ ಮತ್ತೊಂದು ಯಾವುದೇ ಪಕ್ಷ ಮಾಡ್ತಾ ಇರ್ಲಿ, ಇವೆರಡನ್ನು ಕೂಡ ವಿರೋಧಿಸ್ತೇನೆ. ಸೊ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಭಟ್ಕಳದಿಂದ ಮಾತಾಡ್ತಾ ಇರೋದು, ಪ್ರವೀಣ್ ಅಂತ ಹೇಳಿ. ಭಟ್ಕಳದಿಂದ ಪ್ರವೀಣ್ ರವರು ಹೇಳಿ. ಪ್ರವೀಣ್ ರವರೇ, ಈ ಒಂದು ಪ್ರಕರಣವನ್ನ ತಾವು ಗಮನಿಸ್ತಾ ಇದ್ದೀರಿ, ತಮ್ಗೇನು ಅನ್ನಿಸ್ತಾ ಇದೆ? ಏನಂತ ಹೇಳಿದ್ರೆ ಸರ್, ಈಗ ಇದರಲ್ಲಿ ಎಲ್ಲ ಈಗ ಹೇಳ್ತಾ ಇದ್ದಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕೊಲೆ ಆಗ್ಲಿಲ್ಲ, ಕೊಲೆ ಅಲ್ಲ, ಇದು ಆಕಸ್ಮಿಕ ಸಾವು ಅಂತ ಹೇಳಿ ಹರಿಬಿಟ್ಟಿದ್ದಾರೆ. ಇದು ಪರ್ಫೆಕ್ಟ್ ಅಲ್ಲ. ಈಗ ನಿನ್ನೆ ಏನು ಹೇಳಿದ್ರು, ಅವ್ರು ಹೇಳಿದ್ರು, ನಮ್ಮ ಹೇಮಂತ್ ನಿಂಬಾಳ್ಕರ್ ಅವರು ಹೇಳಿದ್ರು, ಇದು ಕೊಲೆ ಅಲ್ಲ ಅಂತ ರಿಪೋರ್ಟ್ ಬಂದಿದೆ, ಇದು ಕೆಲವು ಕಿಡಿಗೇಡಿಗಳು ಈ ತರ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಇವತ್ತೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಅದ್ರ ಬಗ್ಗೆ ಜನಗಳಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ, ಜನಗಳಿಗೆ ಒಂದು ಕ್ಲಾರಿಫಿಕೇಶನ್ ಸಿಗ್ಲಿ, ಇನ್ನೂ ಮತ್ತು ರಿಪೋರ್ಟ್ ಬರ್ಲಿಕ್ಕಿದೆ, ಇನ್ನೂ ಅದು ಡಿಕ್ಲೇರ್ ಆಗ್ಲಿಲ್ಲ ಅಂತ ಇವತ್ತು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಯಾಕಂತ ಹೇಳಿದ್ರೆ, ಯಾವ ತಾಯಿನೂ ಸಹ, ಯಾವ ತಂದೆನೂ ಸಹ ತನ್ನ ಮಗ ಸತ್ತು ಬಿದ್ದವಾಗ ಸುಳ್ಳು ಹೇಳುವುದಿಲ್ಲ. ಯಾವತ್ತು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ತಂದೆ ತಾಯಿನೇ ನನ್ನ ಮಗನ ಅಂಗಾಂಗಗಳನ್ನ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವನ ಮರ್ಮಾಂಗಗಳನ್ನು ಸಹಿತ ಹಾನಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಈಗ ಏನ್ ಮಾಡ್ತಾ ಇದ್ದಾರೆ, ಈ ಕಡೆ ಬಿಜೆಪಿ ಅವರು ರಾಜಕೀಯಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ, ಈ ಕಡೆ ಕಾಂಗ್ರೆಸ್ನವರು ರಾಜಕೀಯಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಒಟ್ಟಾರೆ ಅವರು ಒಳ್ಳೆಯವರು, ಇವರು ಒಳ್ಳೆಯವರು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಅಮಾಯಕ ಸತ್ತೋಗಿದ್ದಾನೆ ಅಷ್ಟೇ. ಕೆಟ್ಟ ಒಂದು ರಾಜಕೀಯಕ್ಕೆ ಮತ್ತೆ ಈ ಧರ್ಮಾಂಧತೆಗೆ ಒಬ್ಬ ಯುವಕ ಪಾಪ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟ. ಬ್ಯೂಟಿಫುಲ್ ಆನ್ಸರ್. ಇಟ್ಸ್ ಎ ಬ್ಯೂಟಿಫುಲ್ ಆನ್ಸರ್. ಯಾವುದೋ ಒಂದು ಮತಾಂತದ ವಿಚಾರದಲ್ಲಿ
ಅವರು ಅಮಾಯಕ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಅಥವಾ ಆತ ಸತ್ತದ್ದು ಇವತ್ತು ಬೇರೆ ಬೇರೆ ರಂಗುಗಳನ್ನ ರೆಕ್ಕೆ ಪುಕ್ಕಗಳನ್ನ ಇಟ್ಟುಕೊಂಡು ಬೇರೆ ಎಲ್ಲೆಲ್ಲೋ ಹಾರಾಡಿಕೊಂಡು ಹೋಗ್ತಾ ಇವೆ ಅಂತ ಹೇಳಿ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸೊ ಅವರು ಹೇಳಿದಂತಹ ಒಂದೆರಡು ವಿಚಾರಗಳನ್ನ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಯಾಕೆ 2-3 ಬಾರಿ ಹೇಳಿಕೆಗಳನ್ನ ನೀಡ್ತಾ ಹೋಗ್ತಾರೆ, ಒಮ್ಮೆ ನೀಡಿದಂತ ಹೇಳಿಕೆಗಳನ್ನ ಮತ್ತೊಮ್ಮೆ ತಿರುಚುವಂಥದ್ದು, ಮತ್ತೊಮ್ಮೆ ಇದಲ್ಲ ಅದು ಅದಲ್ಲ ಇದು. ಇವತ್ತು ಯಾವುದೋ ಮಕ್ಕಳ ಆಟವನ್ನ ಇಲ್ಲಿ ಆಡ್ತಾ ಇಲ್ಲ. ಒಂದು ಶವದ ಎದುರಿಗೆ ಹೇಳಿಕೆಗಳನ್ನು ನೀಡುವಾಗ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲಾ ವಾತಾವರಣವನ್ನ ಗಮನದಲ್ಲಿ ಇಟ್ಟುಕೊಂಡು ಹೇಳಿಕೆಯನ್ನು ನೀಡಬೇಕಾಗ್ತದೆ ಅಂತ ಹೇಳಿ, ಅದರ ಜೊತೆಯಲ್ಲೇ ಪೊಲೀಸ್ ಇಲಾಖೆಗಳ ಮೇಲೆಯೂ ಕೂಡ ಒತ್ತಡಗಳಿರ್ತವೆ. ಅಥವಾ ಆಗುವಂತಹ ಸಂಘರ್ಷಗಳನ್ನ ನಿಭಾಯಿಸಿಕೊಂಡು ಹೋಗಬೇಕು ಅಥವಾ ಅದನ್ನು ಶಾಂತಗೊಳಿಸಬೇಕು ಅನ್ನುವಂಥ ಒತ್ತಡಗಳು ಪೊಲೀಸರ ಮೇಲೆಯೂ ಇರ್ತದೆ ಅನ್ನುವುದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ ಎಸ್, ಬಹುಶಃ ಕರೆ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ಸ್ಪಂದನ ವಾಹಿನಿ ನಾವು ಯಾವ ವಿಚಾರಗಳನ್ನು ಕೂಡ ಸ್ವೀಕರಿಸೋದಿಲ್ಲ ಅಥವಾ ಯಾವ ವಿಚಾರಗಳನ್ನು ಕೂಡ ಡಿಸೈಡ್ ಮಾಡುವುದಿಲ್ಲ. ಆದರೆ ಇಂದಿಗೂ ಎಂದೆಂದಿಗೂ ನಿಮ್ಮೊಂದಿಗೆ ಅನ್ನುವಂಥ ಭಾವನೆಯೊಂದಿಗೆ ಜನರ ಧ್ವನಿಯಾಗಿ ಇವತ್ತು ಜನರಿಗೆ ಮುಕ್ತವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿಕೊಳ್ಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ನಾವು ನಿಮಗಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಇವತ್ತು ಸಂಜೆ 8 ಗಂಟೆಯಿಂದ 11 ಗಂಟೆಯವರೆಗೆ ನಿರಂತರವಾಗಿ ನಮ್ಮೊಟ್ಟಿಗೆ ನೀವೆಲ್ಲರೂ ಕೂಡ ಇದ್ರಿ. ಧನ್ಯವಾದವನ್ನು ಸಲ್ಲಿಸ್ತೇನೆ. ಇನ್ನೂ ಕೂಡ ಕಡೆ ಕ್ಷಣಗಳಲ್ಲಿ ಕೂಡ ನಿಮ್ಮ ಕರೆಗಳನ್ನು ನಾನು ಸ್ವೀಕರಿಸ್ತೇನೆ. ಸೊ ಅನೇಕ ಪ್ರಶ್ನೆಗಳನ್ನು ಜನರು ಕೇಳ್ತಾ ಇದ್ದಾರೆ ಇಲಾಖೆಯಲ್ಲಿ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಆಧರಿಸಿ. ಆರಂಭದಲ್ಲಿ ಅವ್ರು ಕೇಳುವಂತ ಪ್ರಶ್ನೆ, ಮುಖ ಅಷ್ಟರ ಮಟ್ಟಿಗೆ ವಿಕೃತಗೊಂಡಿದೆ, ಮುಖ ಕಪ್ಪಾಗಿದೆ, ಇದು ಹೇಗೆ ಸಾಧ್ಯವಾ? ಇವತ್ತು ಎಲ್ಲರೂ ಕೂಡ ಸಾರ್ವಜನಿಕರೆಲ್ಲರೂ ಕೂಡ ವೈದ್ಯರಾಗಿರುವುದಿಲ್ಲ. ಸೊ ಅವರಲ್ಲಿ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿಯೇ ಬರ್ತದೆ. ಅದ್ರ ಜೊತೆಯಲ್ಲೇ ತನ್ನ ಮಗ ಸತ್ತಿದ್ದಾನೆ, ಆತನ ಮೈ ಮೇಲಿದ್ದಂತ ಆತ ಏನು ಹಚ್ಚೆಯನ್ನ ಹಾಕಿಕೊಂಡಿದ್ದ ಶಿವಾಜಿಯ ಹಚ್ಚೆಯನ್ನ ಅದನ್ನ ಕೀಳಲಾಗಿದೆ ಅಂತ ಹೇಳಿ ಅವರ ತಂದೆ ತಾಯಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ತಂದೆ ತಾಯಿಯ ಹೇಳಿಕೆ ಬಹಳ ಗಂಭೀರವಾಗಿರ್ತಕ್ಕಂಥ ಹೇಳಿಕೆ. ತನ್ನ ಮಗು ಪ್ರಾಣವನ್ನ ಕಳೆದುಕೊಂಡಿದೆ. ತನ್ನ ಮಗು 20 ವರ್ಷದಲ್ಲಿ 20 ವರ್ಷ ಅಷ್ಟೇ ಆ ಹುಡುಗ ಇವತ್ತು ಯಾವುದೋ ಒಂದು ವಿಚಾರದ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಅವನ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಬೇರೆ ಬೇರೆ ರಾಜಕಾರಣಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಕೂಡ ಬಹಳ ದುಃಖ ಇರ್ತದೆ. ಇಂತಹ ಅನೇಕ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ನಾನು ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನನ್ನ ಹೆಸರು ಪ್ರವೀಣ್ ನಾಯ್ಕ ಅಂತ ಹೊನ್ನಾವರದಿಂದ ಕರೆ ಮಾಡ್ತಾ ಇರೋದು. ಹೊನ್ನಾವರದಿಂದ ಹೇಳಿ ಪ್ರವೀಣ್ ನಾಯ್ಕ ಅವರೇ. ಏನ್ ಹೇಳಿದ್ರು ಸರ್, ಎಲ್ಲಾನು ಅಗೇನ್ಸ್ಟ್ ಆಗಿ ನಡೀತಾ ಇದೆ. ಈಗ ಲಾಸ್ಟ್ ಟೈಮ್ ನಮ್ದು ಸಿರ್ಸಿಯಲ್ಲಿ ಇವತ್ತು ಶಾಂತಯುತವಾಗಿ ಒಂದು ಹೋರಾಟ ನಡೀತಾ ಇತ್ತು. ಓಕೆನಾ, ಯಾವ್ದು ಮತಾಂತರನ ಒಬ್ಬ ಕಲ್ಲು ಎಸಿತಾ ಇದ್ದಾನೆ, ಪೊಲೀಸರು ಬಂದ್ಬಿಟ್ಟು ನಮ್ಮವರು ತಡೆ ಹಿಡಿತಾ ಇದ್ದಾರೆ ಹೊರತು ಅವನಿಗೋಸ್ಕರ ಅವನ್ನ ಅರೆಸ್ಟ್ ಮಾಡೋದ್ರಲ್ಲಿ ಪೊಲೀಸರು ಇಲ್ಲ ಅಲ್ಲಿ. ಎಂತ ಅಂತಂದ್ರೆ ನೋಡ್ತಾ ಇದ್ದಾರೆ ಪೊಲೀಸರು ಕಲ್ಲು ಎಸೆಯೋದನ್ನ, ಪೊಲೀಸರು ಆದವರು ಕಲ್ಲು ಎಸೆಯೋದನ್ನ ನೋಡ್ತಾರೆ, ಅರೆಸ್ಟ್ ಮಾಡ್ಬೇಕು. ಇಲ್ಲಿ ಎಲ್ಲಾನು ನೋಡ್ತಾ ಇದ್ರೆ ಏನಕ್ಕಂತಂದ್ರೆ ಎಲ್ಲ ಆಲ್ರೆಡಿ ಮಾತಾಡ್ಕೊಂಡು ಇವರೆಲ್ಲ ಪ್ಲಾನಿಂಗ್ ಅಲ್ಲಿ ಮಾಡ್ತಾ ಇದ್ದ ಹಾಗಿದೆ. ಈಗ ಪರೇಶನ್ ಸಾವು ಮದ್ದಿನ ಪೊಲೀಸರು ಯಾರು ಇಲ್ಲ ಹೊನ್ನಾವರದಲ್ಲಿ. ಹಬ್ಬ ಅಂದ್ರೆ 50-100 ಜನ ಇರ್ಬೋದು. ಅವನು ಸಿಗುವ ನೈಟ್ ಆಲ್ಮೋಸ್ಟ್ ಹಬ್ಬ ಬಂದ್ರೆ 200-300 ಮೆಂಬರ್ಸ್ ಹೊನ್ನಾವರದಲ್ಲಿ ಪೊಲೀಸ್ ಅವಶ್ಯಕತೆ ಇದೆ. ಅದೆಲ್ಲ ಹೇಗ್ ಸಾಧ್ಯ ಹೇಗೆ? ಅವನು ಅಕಸ್ಮಾತಾಗಿ ಏನು ಗಾಯ ಇಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರಲ್ಲ, ಸತ್ತವನು ನೀರಲ್ಲಿ ಬಿದ್ದು ಸತ್ತವನಿಗೆ ಮುಖ ಯಾವ್ದು ಬ್ಲಾಕ್ ಆಗಲ್ಲ, ಯಾವ ಕಾಲಕ್ಕೂ ಸಾಧ್ಯನೇ ಇಲ್ಲ, ಅದು ಅಸಾಧ್ಯ. ಎಷ್ಟೋ ವಿಡಿಯೋಗಳಿದೆ, ಎಷ್ಟೋ ಫೋಟೋಗಳಿದೆ. ಹೌದು, ಅದು ಅಸಾಧ್ಯವಾದದ್ದು. ಸತ್ತವನು ಅವನಿಗೆ ಈಜು ಬರಲ್ಲ ಅಂತ ಹೇಳಿದ್ರೆ ಅಸಾಧ್ಯ. ಏನಂದ್ರೆ ಅವನು ಇರೋದು ಕಡಲ್ ತೀರದಲ್ಲಿ, ಅವನಿಗೆ ಈಜು ಬರೋದ್ರಿಂದ ಪ್ರತಿಯೊಬ್ಬರಿಗೂ ಗೊತ್ತಿದ್ದುಂಟು. ಅಲ್ಲ, ಅದ್ರ ಜೊತೆ ಕಲ್ಲು ತೂರಾಟದ ವಿಚಾರ, ತಾವು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಿದ್ರೆ ಬೇರೆಯವರು ಕಲ್ಲು ತೂರಾಟವನ್ನು ಮಾಡುವಾಗ? ನಾನು ಅಲ್ಲಿ ಇದ್ದಿದ್ದೆ. ನಾವು ದೂರದಲ್ಲಿದ್ವಿ. ಯಾಕಂತಂದ್ರೆ ಪೊಲೀಸರು ಅವ್ರನ್ನ ಅಗೇನೆಸ್ಟ್ ಆಗಿ ನಮ್ಮ ಮುಂದೆ ಇದ್ರಿಂದ ನಾವೇನು ಮಾತಾಡಕ್ ಆಗಲ್ಲ. ಏನಕ್ಕಂತಂದ್ರೆ ಪೊಲೀಸರು ಅವ್ರ ಕಲ್ಲು ತೂರ್ತಾ ಇದ್ರೆ ಲಾಂಗ್ ಹಿಡ್ಕೊಂಡಿದ್ದಾರೆ, ಪೊಲೀಸರನ್ನ ನೋಡ್ತಾ ಮೂಕ ಸ್ತಬ್ಧರಾಗಿ ನಿಂತ್ಕೊಂಡಿದ್ದಾರೆ ಹೊರತು ನಮ್ಮವರನ್ನ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಮೂಕ ಸ್ತಬ್ಧರಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಷ್ಟೋ ವಿಡಿಯೋಗಳಿದೆ, ಎಷ್ಟೋ ವೈರಲ್ ಆಗಿದೆ. ಇದ್ರಲ್ಲಿ ಎಲ್ಲಾನು ನೋಡ್ತಾ ಇದ್ರೆ ಏನೊಂದು ಲಿಂಕ್ ಇದೆ ಹಾಗಿದೆ, ಎಲ್ಲಾನು ಅಗೇನೆಸ್ಟ್ ಆಗಿದೆ. ಹಿಂದೂ ಮುಸಲ್ಮಾನ್ ಅಂತ ಇವರೇ ಬೇರೆ ಬೇರೆ ಮಾಡ್ತಾ ಹೋದ್ರೆ ಮುಂದೆ ನಡೆಯೋದು ಹೇಗೆ? ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಪ್ರವೀಣ್ ನಾಯಕರವರೇ. ಇವರು ಹೇಳುವ ಪ್ರಕಾರವಾಗಿ
ಕಲ್ಲು ತೂರಾಟದ ಸಂದರ್ಭದಲ್ಲಿಯೂ ಕೂಡ ನಾವು ಕಲ್ಲು ತೂರಾಟವನ್ನು ಮಾಡಲಿಲ್ಲ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಏನು ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಆದರೆ ಕೆಲವರು ಲಾಂಗುಗಳನ್ನು ಇಟ್ಕೊಂಡು ಕಲ್ಲು ತೂರಾಟವನ್ನು ಮಾಡಲಿಕ್ಕೆ ಮುಂದಾದರು. ಪೊಲೀಸರು ಅವರನ್ನು ತಡಿಲಿಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪ್ರಕ್ಷುಬ್ಧ ವಾತಾವರಣಕ್ಕೆ ತಲುಪ್ತು ಅಂತ ಹೇಳಿ ಪ್ರವೀಣ್ ನಾಯಕ್ರವರು ಹೊನ್ನಾವರದಿಂದ ಕರೆ ಮಾಡಿ ನಮ್ಮೊಟ್ಟಿಗೆ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಸೊ ನಾವು ಇಡೀ ಟೀಮ್ ಆ ಎಲ್ಲ ಗಲಾಭೆಗಳನ್ನು ನೋಡಲಿಕ್ಕೆ ನಾವ್ಯಾರೂ ಕೂಡ ದೇವತೆಗಳಲ್ಲ, ದೇವರೂ ಅಲ್ಲ. ಬಟ್ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಂಡಂತೆ ಈ ಪ್ರಕರಣ ಯಾವ ರೀತಿಯಲ್ಲಿದೆ ಈ ಒಂದು ವಿಚಾರಗಳನ್ನು ಮಾತ್ರ ನಾವು ಸ್ವೀಕರಿಸ್ತಾ ಹೋಗ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ಸೊ ಬೇರೆ 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 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇವೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ. ನಾವು ಕಾರವಾರದಿಂದ ಮಾತಾಡ್ತಿರೋದು. ಕಾರವಾರದಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಕಾರವಾರವನ್ನ ಹೊನ್ನಾವರವನ್ನ ನೋಡಿ ಬಹುಶಃ ತಾವು ಬೆಚ್ಚಿ ಬಿದ್ದಿದ್ದೀರಿ ಅಂತ ಎಣಿಸ್ಕೊಳ್ತೇನೆ. ಹೌದು ಸರ್, ಅವನು ಪರೇಶ್ ಮೇಸ್ತಾ ಇದ್ದಾನಲ್ಲ. ಹಲೋ, ಹಾ ಹೇಳಿ 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 ಸರ್, ಹೇಳಿ. ಪರೇಶ್ ಮೇಸ್ತಾ ಹೊನ್ನಾವರ ನಮ್ಮ ಅಜ್ಜಿ ಮನೆ ಸೈಡ್ ಅವ್ರ ಮನೆ ಆಗ್ತದೆ. ನಿಮ್ಮ ಅಜ್ಜಿ ಮನೆಯ ಕಡೆ ಅವರ ಮನೆ ಆಗ್ತದೆ, ಹೇಳಿ. ಹೌದು ಸರ್, ನಾವೊಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಪರೇಶ್ ಮೇಸ್ತಾ ಅದು ಮೊದ್ಲೇ ಹಿಂದೂ ಮುಸ್ಲಿಂ ಜಗಳ ಆಗಿತ್ತಲ್ವಾ? ಆ ದಿನ ಪೊಲೀಸರ ಮುಂದೆನೆ ಮುಸಲ್ಮಾನ್ಗಳು ತಲ್ವಾರ್ ಎಲ್ಲ ದೊಣ್ಣೆ ಎಲ್ಲ ಹಿಡಿದಿದ್ದಾರೆ. ಅವರನ್ನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಪೊಲೀಸರು? ಹಲೋ, ಪೊಲೀಸರು ಈಗಾಗಲೇ ನಾವು 100ಕ್ಕೂ ಹೆಚ್ಚು ಹಿಡ್ಕೊಂಡಿದ್ದಂತ ಮುಸಲ್ಮಾನ್ ಜನರನ್ನ ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಮತ್ತೆ ಉದ್ಯಮ್ ನಗರದ ಸುಮಾರು ಮನೆಗೆ ಹೋಗಿ ಮಲಗಿದ್ದ ಜನರನ್ನ ತಂದು ಅರೆಸ್ಟ್ ಮಾಡಿ ಕಾರವಾರದಲ್ಲಿ ಹಾಕಿದ್ದಾರೆ ಅವರು. ಇದಕ್ಕೆ ಕಾರಣ ಏನು? ಮತ್ತೆ ಇವತ್ತು ಸಿರ್ಸಿಯಲ್ಲಿ ನೀವು ನೋಡಿರ್ಬೇಕು, ಪೊಲೀಸ್ ಮುಂದೆನೆ ಮುಸಲ್ಮಾನ್ ಜನರು ಕಲ್ಲು ಹೊಡಿತಾ ಇದ್ದಾರೆ. ಅವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಪೊಲೀಸರು ಅನ್ನೋದು ನನ್ನ ಪ್ರಶ್ನೆ ಸರ್. ಮತ್ತೊಂದು ವಿಷಯ ಏನಂದ್ರೆ, ಪರೇಶ್ ಮೇಸ್ತಾ ನೀರಲ್ಲಿ ಮುಳುಗಿ ಸತ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ನೀರಲ್ಲಿ ಮುಳುಗಿ ಸತ್ತರೆ ಬಾಡಿ ಬ್ಲ್ಯಾಕ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. 4 ದಿನ ಆಗ್ಲಿ 5 ದಿನ ಆಗ್ಲಿ ಬಾಡಿ ಬ್ಲ್ಯಾಕ್ ಅಂತ ಆಗುದೇ ಇಲ್ಲ. ಸೊ ಎಲ್ಲ ವಿಚಾರಗಳನ್ನ ಗಂಭೀರವಾಗಿ ಸ್ವೀಕರಿಸಬೇಕು ಅಂತ ತಾವು ಹೇಳ್ತಾ ಇದ್ದೀರಿ? ಹೌದು ಸರ್, ಇದು ನಿಮ್ ಮೂಲಕನೇ ನಾವು ಕೇಳ್ಬೇಕು. ಜನರು ಕೇಳಿದ್ರೆ ಅವ್ರು ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ. ನೀವು ಮೀಡಿಯಾದವರು ನೀವೇ ಕೇಳ್ಬೇಕು. ಖಂಡಿತವಾಗಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ. ಈಗಾಗಲೇ ಸ್ಪಂದನದ ತಂಡವೊಂದು ಅಲ್ಲಿ ಜಖಂಗೊಂಡಿದೆ. ಅಲ್ಲಿ ನಾವಿದ್ದೇವೆ, ಸ್ಪಂದನದ ತಂಡ ಇದ್ದೇವೆ. ಅಲ್ಲಿ ಇರುವಂತ ಅಧಿಕಾರಿಗಳನ್ನ ನಾವು ನಿರಂತರವಾಗಿ ಸಂಪರ್ಕಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ ನಿಮ್ಮ ಈ ಪ್ರಶ್ನೆ ನಾಳೆಯ ದಿನ ಅವರ ಹತ್ರ ನಾವು ಉತ್ತರವನ್ನು ಪಡೆದುಕೊಳ್ಳುವಂತ ಅಥವಾ ಕ್ಲಾರಿಫಿಕೇಶನ್ ಅನ್ನ ಅಥವಾ ತಮ್ಮ ಪ್ರಶ್ನೆಗಳನ್ನ ಕಠೋರವಾಗಿ ಆದ್ರೂ ಪರವಾಗಿಲ್ಲ, ನಮಗೆ ಜನರ ಸ್ವಾಸ್ಥ್ಯ ಮುಖ್ಯವಾಗಿದೆ, ನಾವು ಕೇಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಅವ್ರು ಹೇಳಿದ ಪ್ರಕಾರವಾಗಿ ಅವರನ್ನ ಯಾಕೆ ಬಂಧಿಸ್ತಿಲ್ಲ ಅಂತ ಹೇಳಿ. ಆದ್ರೆ ಪೊಲೀಸರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ, ಅನೇಕರನ್ನ ಬಂಧಿಸಿದ್ದಾರೆ. ಆಲ್ಮೋಸ್ಟ್ 150ಕ್ಕೂ ಹೆಚ್ಚು ಮಂದಿಗಳನ್ನ ನಾವು ಬಂಧಿಸಿದ್ದೇವೆ ಅಂತ ಹೇಳಿ, ಮಂದಿಗಳನ್ನ ಬಂಧಿಸಿದ್ದೇವೆ ಅಂತ ಮಾತ್ರ ಪೊಲೀಸರು ಹೇಳಿದ್ದಾರೆ. ಅದರಲ್ಲಿ ಬಹುಶಃ ಮುಸಲ್ಮಾನರು ಕೂಡ ಇರಬಹುದು, ಹಿಂದೂಗಳು ಕೂಡ ಇರಬಹುದು, ಬಹುಶಃ ಇಲ್ವೇ ಇಲ್ಲ ಅಂತ ಹೇಳುವುದು ಕೂಡ ನಾವು ತಪ್ಪಾಗ್ತದೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡಗಳಿವೆ, ಒಪ್ಪೋಣ, ಅವರ ಮೇಲೆ ಒತ್ತಡಗಳಿವೆ, ಅಥವಾ ಅವರನ್ನ ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಅವರ ಮೇಲೆ ಹೇಳಿರಬಹುದೇನೋ. ಆದ್ರೆ ಅವರು ಅವರನ್ನ ಬಂಧಿಸಿದ್ದಾರೆ ಅನ್ನುವಂತಹ ಕ್ಲಾರಿಫಿಕೇಶನ್ ಅನ್ನು ಕೂಡ ಸ್ಪಂದನ ವಾಹಿನಿ ನಿಮ್ಮೆದುರಿಗೆ ನೀಡುವಂತಹ ಪ್ರಯತ್ನವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾಳೆ ಅಥವಾ ನಾಡಿದರ ಒಳಗಾಗಿ ಆ ಒಂದು ಎಲ್ಲ ಕ್ಲಾರಿಫಿಕೇಶನ್ ಅನ್ನ, ಆ ಅಂಕಿ ಅಂಶಗಳನ್ನ ಕೂಡ ನಿಮ್ಮೆದುರಿಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸೊ ಒಟ್ಟಾರೆಯಾಗಿ ಅನೇಕ ಪ್ರಶ್ನೆಗಳಿರುವಂತದ್ದು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತಷ್ಟು ಹುಟ್ಟಿಕೊಳ್ತಾ ಇವೆ. ಆ ಒಂದು ಕೆರೆಯಲ್ಲಿ, ಆ ಒಂದು ಸಣ್ಣ ಕೆರೆಯಲ್ಲಿ ಒಂದು ಶವ ಮೇಲೆ ಬರಬೇಕಾದ್ರೆ 2 ದಿನಗಳ ಕಾಲ ಬೇಕಾಯ್ತಾ? ಅಥವಾ 2 ದಿನಗಳ ಕಾಲ ಆ ಶವ ಅಲ್ಲಿ ಇತ್ತು ಬಿಡ್ತಾ? ಸಾಧಾರಣವಾಗಿ ಒಂದು ಶವ ಮೇಲೆ ಬರಬೇಕಾದ್ರೆ 1 ಗಂಟೆ ಅಥವಾ 1 ದಿನಗಳ ಕಾಲ ಸಮಯಾವಕಾಶ ಬೇಕಾಗ್ತದೆ. ಇಷ್ಟು ಸಮಯವನ್ನು ಯಾಕೆ ಇಟ್ಕೊಳ್ತು ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲೇ ಕೆಲವರು ಕರೆ ಮಾಡಿ, ಇಲ್ಲ ಅಲ್ಲಿ ಕೆಸರುಗೆ ಸಿಕ್ಕಿರುವಂತ ಸಾಧ್ಯತೆಗಳು ಕೂಡ ಇವೆ ಅಂತ ಕೂಡ ಹೇಳಿದ್ರು. ಸೊ ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಆ ತಂದೆ ತಾಯಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆದಷ್ಟು ಎಲ್ಲರೂ ಕೂಡ ನಮ್ಮವರೇ ಅನ್ನುವಂಥ ಭಾವನೆಯನ್ನು ಹೊಂದಿಕೊಳ್ಳೋಣ. ಆದ್ರೆ ಒಂದೊಮ್ಮೆ ಪರೇಶ್ ಮೇಸ್ತನ ಪ್ರಕರಣ ಕೊಲೆ ಆಗಿದ್ದಿದ್ರೆ ಆ ಅಪರಾಧಿಗಳಿಗೆ ಖಂಡಿತವಾಗಿ ಕೂಡ ಶಿಕ್ಷೆ ಆಗಬೇಕು. ಆದಷ್ಟು ಬೇಗ ಪೊಲೀಸ್ ಇಲಾಖೆ ಕಾರ್ಯರೂಪಕ್ಕೆ ಕಾರ್ಯಪ್ರವೃತ್ತರಾಗಬೇಕು. ಈಗಾಗಲೇ ಆಗಿದ್ದಾರೆ. ಬಹುಶಃ ಅವರು ಕಾರ್ಯರೂಪಕ್ಕೆ ಇನ್ನಷ್ಟು ಬರಬೇಕು ಅಂತಾದ್ರೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಅವ್ರನ್ನ ಕರೆಯುವ ಬದಲಿಗೆ ಅವರನ್ನ ತನಿಖೆ ಮಾಡಲಿಕ್ಕೆ ನಾವು ಬಿಡಬೇಕಾಗ್ತದೆ. ಸೊ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಪರೇಶ್ ಮೇಸ್ತನ ಪ್ರಕರಣ ಬೇರೆ 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 ರೀತಿಯಾಗಿರ್ತಕ್ಕಂಥ ರೆಕ್ಕೆ ಪುಕ್ಕಗಳನ್ನ ಹುಟ್ಟಿಕೊಳ್ಳದೆ
ಸ್ವಚ್ಛಂದವಾಗಿರ್ತಕ್ಕಂಥ ಒಂದು ವರದಿ ಹೊರಗೆ ಬರ್ತದೆ, ಸತ್ಯಾಸತ್ಯತೆಗಳು ಜನರ ಎದುರಿಗೆ ಬರ್ತದೆ. ಇಷ್ಟೆಲ್ಲ ಗಲಭೆಗಳಿಗೆ ಕಾರಣಕರ್ತರಾಗಿರುವಂಥವ್ರು ಯಾರೋ ಅವರ ಹೆಡಮುರಿಯನ್ನ ಕಟ್ಟಿ ಪೊಲೀಸರು ಕರೆತರ್ತಾರೆ ಅನ್ನುವಂಥ ಭರವಸೆಯನ್ನು ಜನರು ಇನ್ನೂ ಕೂಡ ಇಟ್ಟುಕೊಂಡಿದ್ದಾರೆ. ಅಥವಾ ಈಗಾಗಲೇ ಜನರು ಏನು ಹೇಳ್ತಾ ಇದ್ದಾರೆ, ಇದನ್ನ CBIಗೆ ವಹಿಸಬೇಕು ಅಥವಾ ಮೇಲಧಿಕಾರಿಗಳಿಗೆ ಅಥವಾ ಮೇಲ್ವರ್ಗಕ್ಕೆ ವಹಿಸಬೇಕು ಅಂತ ಹೇಳಿ. ಸಾಧ್ಯವಾದರೆ ಆ ಕೆಲಸಗಳು ಕೂಡ ನಡೀಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. 8 ಗಂಟೆಯಿಂದ 11 ಗಂಟೆವರೆಗೆ ಅನೇಕರು ನಮ್ಮೊಟ್ಟಿಗೆ ನಿರಂತರವಾಗಿ ಇದ್ರಿ. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸ್ಪಂದನ ವಾಹಿನಿ ಇಂದಿಗೂ ಎಂದೆಂದಿಗೂ ನಾವು ನಿಮ್ಮೊಂದಿಗೆ, ನಿಮ್ಮ ಧ್ವನಿಯಾಗಿ ನಾವು ಇರ್ತೇವೆ. ಎಸ್ಪೆಷಲಿ ಕರಾವಳಿಗರ ಧ್ವನಿಯಾಗಿ, ಕರಾವಳಿಯ ವಿಚಾರ ಡೊಂಬರಾಟ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಒಟ್ಟಾರೆಯಾಗಿ ಇದುವರೆಗೆ ನೀವು ಯಾವ ಯಾವ ವಿಚಾರಗಳನ್ನ ಕೇಳಿದ್ರಿ, ಇದಾವುದು ಕೂಡ ಸ್ಪಂದನ ವಾಹಿನಿಯ ಮಾತಲ್ಲ, ಸ್ಪಂದನ ವರದಿಗಾರರ ಮಾತಲ್ಲ, ಸ್ಪಂದನದ ಸಂಪಾದಕರ ಮಾತಲ್ಲ, ಸಾರ್ವಜನಿಕರ ಅಭಿಪ್ರಾಯವನ್ನ ಅಧಿಕಾರಿಗಳ ಎದುರಿಗೆ ಮಂಡಿಸಿದ್ದೇವೆ. ಈ ಎಲ್ಲಾ ಅಭಿಪ್ರಾಯಗಳನ್ನ ಖಂಡಿತವಾಗಿಯೂ ಐ ಆಮ್ ಡ್ಯಾಮ್ ಶ್ಯೂರ್ ಎಲ್ಲ ಅಭಿಪ್ರಾಯಗಳನ್ನ ಕೂಡ ಜನರು ಇವತ್ತು ಅಧಿಕಾರಿಗಳು ನೋಡಿರ್ತೀರಿ. ಇದಕ್ಕೆ ಸಮಜಾಯಿಸಿ ನಮಗೆ ಬೇಕಾಗಿಲ್ಲ, ಕ್ಲಾರಿಫಿಕೇಶನ್ ಅನ್ನ ನೀಡುವಂತ ಪ್ರಯತ್ನವನ್ನ ತಾವು ಮಾಡ್ತೀರಿ ಅಂತ ನಾವು ಭಾವಿಸಿದ್ದೇವೆ. ನಾಳೆಗೂ ಕೂಡ ಇದರ ಅಪ್ಡೇಟ್ ಸುದ್ದಿಗಳನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಹೋಗ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.